ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅದೇ ರೀತಿ ಎಲ್ಲರೂ ಕೂಡ ಆರಾಮವಾಗಿರುವಂಥದ್ದು ನಮ್ಮ ಹಾರೈಕೆ. ಒಂದು ಕಡೆ ಕೋವಿಡ್-19 ಮಹಾಮಾರಿಯ ಒಂದು ಆತಂಕ ಭಯದ ನಡುವೆ ಸರ್ಕಾರ ಹೇಳಿದೆ ನಾವೆಲ್ಲರೂ ಕೂಡ ಮನೆಯಲ್ಲಿರಬೇಕು, ಸ್ವಯಂ ನಿರ್ಬಂಧವನ್ನು ಮಾಡ್ಕೊಳ್ಬೇಕು, ಸ್ವತಃ ಲಾಕ್ಡೌನ್ ಅನ್ನು ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮನೇಲಿದ್ದೇವೆ. ಗೊತ್ತಿಲ್ಲ ಏನಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ. ಇದೆಲ್ಲವೂ ಕೂಡ ಬಿಟ್ಟಾಕಿ ನಮ್ಮ ಪ್ರಸಕ್ತ ಕಾಲಘಟ್ಟ ಏನಿದೆ ಇದರಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವವರಿದ್ದಾರೆ. ಜನಸಾಮಾನ್ಯ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಈ ಸಂದರ್ಭ ಅನೇಕ ಜನರು ಹೇಳ್ತಾ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಒಂದು ವಿಚಾರ, ಕಷ್ಟದಲ್ಲಿರುವಂತಹ ಜನಸಾಮಾನ್ಯನಿಗೆ ಅಥವಾ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಬರ್ತಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ದೇವರು ಪ್ರತ್ಯಕ್ಷ ಆಗಿ ಸಹಾಯ ಹಸ್ತವನ್ನು ನೀಡ್ತಾರೆ ಅನ್ನುವಂಥ ಒಂದು ಮಾತುಗಳಿಗೇನಿದೆ, ಆ ಮಾತುಗಳಿಗೆ ಶಕ್ತಿ ತುಂಬುವಂತಹ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ನಡೆಯುತ್ತೆ. ಇದೀಗ ಸದ್ಯದ ಪರಿಸ್ಥಿತಿ, ಸಂಕಷ್ಟದಲ್ಲಿರುವಂತಹ ಜನಸಾಮಾನ್ಯನಿಗೆ ಅವನ ಕಷ್ಟಕ್ಕೆ ಸಹಾಯ ಹಸ್ತವನ್ನು ನೀಡ್ತಾ ಇರುವಂತಹ ಒಂದು ತಂಡ ನಮ್ಮ ಜೊತೆ ಇದೆ. ಲಾಕ್ಡೌನ್ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಕಷ್ಟದಲ್ಲಿದ್ದಾರೆ. ಈ ಕಷ್ಟದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಕೈಯಲ್ಲಿ ಆಗುವಂತಹ ಸಹಾಯ ಮಾಡುವಂತಹ ತಂಡ, ಜೊತೆಗೆ ಈ ತಂಡದ ನಾಯಕ, ಈತ ರಿಯಲ್ ಲೈಫಲ್ಲಿ ನಾವು ಅನೇಕ ಜನರನ್ನು ನಾವು ನೋಡಿದ್ದೇವೆ. ಟಿವಿಗಳಲ್ಲಿ, ಚಲನಚಿತ್ರಗಳಲ್ಲಿ ಹೀರೋಗಳು ಬರ್ತಾರೆ, ಅವರ ಕೆಲಸ ಏನಿದ್ರು ಕೂಡ ವಿಲನ್ಗಳಿಗೆ ಹೊಡೆಯುವಂಥದ್ದು. ಆದರೆ ಇದು ರೀಲ್ಗಳಲ್ಲಿ ಮಾತ್ರ ಸಾಧ್ಯ. ಆದರೆ ಇವರು ರಿಯಲ್ ಲೈಫಲ್ಲಿ ಹೀರೋ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಎಸ್, ರಿಯಲ್ ಲೈಫಲ್ಲಿ ಹೀರೋ ಆಗಿರುವಂತಹ ಈತ ರಿಯಲ್ ಲೈಫಲ್ಲೂ ಕೂಡ ಹೀರೋ ಆಗಿದ್ದಾರೆ. ಯಾವ ರೀತಿಯಾಗಿದ್ದಾರೆ ಆ್ಯಂಡ್ ಏನು ಮಾಡಿದ್ದಾರೆ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ. ನಾವು ಸೂದನ್ನು ನೋಡಿದ್ದೇವೆ, ಸೋನು ಸೂದ್ ಅಂತೇಳಿ, ಅಂದರೆ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಬಾಲಿವುಡ್ನ ಖ್ಯಾತ ನಟ. ಅದೇ ರೀತಿ ನಮ್ಮ ತುಳು ಚಿತ್ರರಂಗದಲ್ಲೂ ಕೂಡ ಒಬ್ಬ ಸೋನು ಸೂದ್ ಇದ್ದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅದೇ ಟೈಟಲನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಕುಡ್ಲದ ರಿಯಲ್ ಹೀರೋ ಅಭಿಯಾನದಲ್ಲಿ. ಇವತ್ತು ಕೋಸ್ಟಲ್ ವುಡ್ ಸೂದ್ ಬಂದಿದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಸ್ಟೇ ಹೋಮ್, ಸ್ಟೇ ಸೇಫ್ ಅಂಡ್ ಸ್ಟೇ ಸ್ಟ್ರಾಂಗ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತು ಒಂದು ಹೆಮ್ಮೆಯ ತಂಡ, ನಮ್ಮ ತುಳು ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ರೂಪೇಶ್ ಶೆಟ್ಟಿ ಅವರು. ತಾವು ನೋಡಿದ್ದೀರಾ, ಹಲವಾರು ಸಾಮಾಜಿಕವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ಮನೇಲಿದ್ದಾರೆ. ಅನೇಕ ಕರೆಗಳು ನಮ್ಮ ಕಚೇರಿ ಕೂಡ ಬರುತ್ತೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಈ ಸಮಸ್ಯೆ ಏನಿದೆ, ಈ ಸಮಸ್ಯೆಯನ್ನು ಮನಗಂಡಿದೆ ಈ ಒಂದು ಯುವಕರ ತಂಡ. ಸಮಸ್ಯೆಗೆ ಉತ್ತರವನ್ನು ಹುಡುಕ್ತಾ ಹೋಗ್ತಾ ಇದೆ. ಅನೇಕ ಜನರಿಗೆ ತಾವು ನಂಬಲಿಕ್ಕಿಲ್ಲ, 1500ಕ್ಕೂ ಕೂಡ ಅಧಿಕ ಕುಟುಂಬಗಳಿಗೆ ಇವರು ರೇಷನ್ ಕಿಟ್ ಅನ್ನು ನೀಡ್ತಾ ಇದ್ದಾರೆ, ತರಕಾರಿ ಕಿಟ್ಗಳನ್ನು ನೀಡ್ತಾ ಇದ್ದಾರೆ, ಹಗಲಿರುಳು ಶ್ರಮಪಟ್ಟು ದುಡಿತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಒಬ್ಬ ವ್ಯಕ್ತಿ ಇತರರಿಗೆ ಸಹಾಯ ಮಾಡಬೇಕು ಅಂತ ಹೊರಟಾಗ ಏನೇ ಅಡೆತಡೆ ಬಂದರೂ ಕೂಡ ಅದೆಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ಶೂನ್ಯ ಆಗಿ ಹೋಗುತ್ತೆ. ಆತ ಸಹಾಯ ಮಾಡೇ ಮಾಡ್ತಾನೆ, ಅಂತಹ ಶಕ್ತಿ ದೇವರು ಕೊಡ್ತಾರೆ ಅನ್ನುವಂಥದ್ದು. ಜೊತೆಗೆ ನಮ್ಮ ಜೊತೆ ರೂಪೇಶ್ ಶೆಟ್ಟಿ ಅವರು, ಜೊತೆಗೆ ಅವರ ಇಡೀ ತಂಡ ಇದೆ. ಯಾಕಂದರೆ ತಂಡದವರೆಲ್ಲರೂ ಕೂಡ ಸೇರಿಕೊಂಡು, ಈ ಯುವಕರೆಲ್ಲ ಸೇರಿಕೊಂಡು ಈ ಸಮಾಜಮುಖಿಯಾಗಿರುವಂತಹ ಹೆಮ್ಮೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ಈತ ರಿಯಲ್ ಹೀರೋ ಮಾತ್ರ ಅಲ್ಲ, ರಿಯಲ್ ಲೈಫಲ್ಲೂ ರಿಯಲ್ ಹೀರೋ. ದೇಶಕ್ಕೆ ಬಂದ ಕೊರೋನಾ 2ನೇ ಅಲೆಯಿಂದ ಜನ ತತ್ತರಿಸಿ ಹೋಗಿದ್ದು, ಅನೇಕ ಸಾವು ನೋವುಗಳು ದಿನನಿತ್ಯದ ವಿಷಯವಾಗಿದೆ. ಮರಣ ಮೃದಂಗ ಬಾರಿಸ್ತಾ ಇರುವ ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಈಗಾಗಲೇ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಇದರಿಂದ ನಾಡಿನಾದ್ಯಂತ ಸಾವಿರ ಸಂಖ್ಯೆಯಲ್ಲಿ ಬಡ ಮತ್ತು ಮಧ್ಯಮ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿವೆ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ಚಾಚಿದ ನಟ ರೂಪೇಶ್ ಶೆಟ್ಟಿ. ಕೋವಿಡ್ ಲಾಕ್ಡೌನ್ನಿಂದಾಗಿ ಸಮಸ್ಯೆಯಲ್ಲಿ ಸಿಲುಕಿ ತೀವ್ರ ಸಂಕಷ್ಟ ಎದುರಿಸ್ತಾ ಇರುವ ಕುಟುಂಬಗಳಿಗೆ ತುಳು ಚಿತ್ರರಂಗದ ನಟ ರೂಪೇಶ್ ಶೆಟ್ಟಿ ನೆರವಿನ ಹಸ್ತ ಚಾಚಿದ್ದಾರೆ. ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿಯೂ ಅನೇಕ ನಿರಾಶ್ರಿತರಿಗೆ ಆಹಾರ ಸರಬರಾಜು ಮಾಡುವ ಮೂಲಕ ರೂಪೇಶ್ ಶೆಟ್ಟಿ ನೆರವಾಗಿದ್ರು. ಈ ಬಾರಿ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರು ತಮ್ಮ ತಂಡಕ್ಕೆ ಕರೆ ಮಾಡಿದ್ರೆ ಅವರಿಗೆ ಅಗತ್ಯ ಇರುವ ಆಹಾರ ಸಾಮಗ್ರಿಗಳ ರೇಷನ್ ಕಿಟ್ ಹಾಗೂ ತರಕಾರಿ ಕಿಟ್ಗಳನ್ನ ಅವರ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ.
ಸಾವಿರಕ್ಕೂ ಅಧಿಕ ಕುಟುಂಬಗಳಿಗೆ ಕಿಟ್ ನೀಡಿ ಮಾನವೀಯತೆ. ಮಂಗಳೂರಿನ ಕಾವೂರು, ಕೋಡಿಕಲ್, ಬೋಳೂರು, ಉರ್ವ, ಬಜಾರ್, ಜಲ್ಲಿಕೋಟೆ, ಫೈಸಲ್ ನಗರ, ಸುರತ್ಕಲ್, ಕೋಡಿಯಾಲ್ಬೈ, ಕುದ್ರೋಳಿ, ಮಂಗಳದೇವಿ ಸೇರಿದಂತೆ ನಗರದಾದ್ಯಂತ ಸುಮಾರು 1000ಕ್ಕೂ ಅಧಿಕ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ಹಲವು ಭಾಗಗಳಿಂದಲೂ ಸಹಾಯಕ್ಕಾಗಿ ಕರೆಗಳು ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಅಲ್ಲೂ ಜನರಿಗೆ ನೆರವಾಗ್ತೇವೆ. ಪ್ರತಿಯೊಬ್ಬರೂ ತಮ್ಮ ಪರಿಸರದಲ್ಲಿ ಸಂಕಷ್ಟ ಅನುಭವಿಸ್ತಾ ಇರುವವರ ಬಡ ಕುಟುಂಬಗಳಿಗೆ ನೆರವಾಗಬೇಕು ಅಂತ ರೂಪೇಶ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ಇವರ ಈ ಕಾರ್ಯಕ್ಕೆ ಅನಿಲ್ ಶೆಟ್ಟಿ, ದೀಕ್ಷಿತ್ ಆಳ್ವ, ಮಂಜುನಾಥ್ ಅತ್ತಾವರ್, ಲವಿತ್ ಕೊಟ್ಟಾರಿ, ನಿತೇಶ್ ಕುಲಾರ್, ವಜ್ರೇಶ್ ಸನಿಲ್, ರಾಜಾ ಮಾಣಿ, ನಿಖಿಲ್ ಬೇಕಲ್ ಮೊದಲಾದವರು ಕೈಜೋಡಿಸಿದ್ದಾರೆ. ಇದು ರೂಪೇಶ್ ಶೆಟ್ಟಿ ಮತ್ತು ಅವರ ತಂಡ ಮಾಡಿರುವಂತಹ ಮಾನವೀಯ ಕಾರ್ಯ. ಎಲ್ಲರೂ ಕೂಡ ಮನೇಲಿದ್ದಾರೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಊಟಕ್ಕೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಸಂದರ್ಭ ಇವರ ಯುವಕರ ತಂಡ, ಸಮಾನ ಮನಸ್ಕರ ತಂಡ ಮಾಡಿರುವಂತಹ ಕಾರ್ಯ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿರುವಂಥದ್ದು. ನಿನ್ನೆಯ ನಮ್ಮ ಸ್ಟೇ ಹೋಮ್ ಸ್ಟೇ ಸೇಫ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಬಗ್ಗೆ ನಾವು ಮಾತಾಡಿದ್ವಿ. ಅಂದ್ರೆ ಉಡುಪಿಯ ಮಂಗಳಮುಖಿಯರು ಕಷ್ಟದಲ್ಲಿದ್ದಾರೆ ಅಂತ ಬಂದಾಗ ಕಿಚ್ಚ ಸುದೀಪ್ ಅವರು ಅವರಿಗೆ ನೇರವಾಗಿ ಸಹಾಯ ಹಸ್ತವನ್ನು ನೀಡ್ತಾರೆ. ಹಾಗಾಗಿ ನೇರವಾಗಿ ಕಿಚ್ಚ ಸುದೀಪ್ ಟ್ರಸ್ಟಿನ ಅಧಿಕೃತವಾಗಿರುವಂತಹ ಅವರು ನಮ್ಮ ಜೊತೆ ಇದ್ರು ನಿನ್ನೆ ಕಾರ್ಯಕ್ರಮದಲ್ಲಿ. ಜೊತೆಗೆ ನಮ್ಮ ಜೊತೆ ಮಂಗಳಮುಖಿಯರು ಬಂದಿದ್ರು, ಅವರ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು. ಆ ಸಂದರ್ಭ ಬಂದಿರುವಂತಹ ಮಂಗಳಮುಖಿಯವರು ಕೂಡ ರೂಪೇಶ್ ಶೆಟ್ಟಿ ತಂಡದ ಬಗ್ಗೆ ಹೇಳಿದ್ರು, ಅವರು ಸಹಾಯ ಹಸ್ತವನ್ನ ನೀಡಿದ್ದಾರೆ ಅನ್ನುವಂಥದ್ದು. ಕಿಚ್ಚ ಸುದೀಪ್ ಅವರು ರಿಯಲ್ ಲೈಫಲ್ಲೂ ಕೂಡ ಹೀರೋ, ಅದೇ ರೀತಿ ನಮ್ಮ ರೂಪೇಶ್ ಶೆಟ್ಟಿ ಅವರು ಕೂಡ ರಿಯಲ್ ಲೈಫಲ್ಲಿ ಹೀರೋ ಅನ್ನುವಂಥದ್ದು ತುಳು ಚಿತ್ರರಂಗ ಜೊತೆಗೆ ನಮ್ಮ ಕರಾವಳಿಗಳು ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲಾಗಿ ರೂಪೇಶ್ ಶೆಟ್ಟಿ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಖುಷಿ ಆಗುತ್ತೆ ಸರ್, ಹೆಮ್ಮೆಯ ವಿಚಾರ, ಅಭಿನಂದನೆಗಳು. ಫಸ್ಟ್ ಆಫ್ ಆಲ್ ಅನಂತ ಧನ್ಯವಾದಗಳು, ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮ ಎಲ್ಲಾ ಕರಾವಳಿಗರ ಜೊತೆಗೆ ನಮ್ಮ ಎಲ್ಲಾ ವೀಕ್ಷಕರ ಕಡೆಯಿಂದ. ಒಂದು ಮಾನವೀಯ ಕಾರ್ಯದಲ್ಲಿ ತಾವುಗಳು ತೊಡಗಿಕೊಂಡಿದ್ದಾರೆ, ಹ್ಯಾಟ್ಸ್ ಆಫ್ ಫಾರ್ ದಟ್. ಅದೇ ರೀತಿ ನನ್ನ ಜೊತೆ ಒಂದು ರೂಪೇಶ್ ಶೆಟ್ಟಿ ಅವರು ಮುಂದೆ ಹೋಗಿದ್ದಾರೆ ಅಂತ ಬಂದಾಗ ಇವರ ಹಿಂದುಗಡೆ ಒಂದು ಒಳ್ಳೆಯ ಯುವಕರ ತಂಡ ಬೇಕು. ಅವರ ಮನಸ್ಥಿತಿ ಚೆನ್ನಾಗಿರಬೇಕು, ಇತರರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರಬೇಕು. ಸೊ ಆ ಮನಸ್ಥಿತಿ ಉಳ್ಳಂತಹ ಒಳ್ಳೆಯ ಯುವಕರ ತಂಡ ನಮ್ಮ ಜೊತೆ ಇದ್ದಾರೆ, ಅವರ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, ಅಂಡ್ ಖ್ಯಾತ ನಿರ್ಮಾಪಕರು ಕೂಡ ಹೌದು ಮಂಜುನಾಥ್ ಅತ್ತಾವರ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಲವಿತ್ ಕೊಟ್ಟಾರಿ ಅವರಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೂ ಕೂಡ. ಮೂವರು ಗಣ್ಯ ವ್ಯಕ್ತಿಗಳು ಇದ್ದಾರೆ. ರೂಪೇಶ್ ಶೆಟ್ಟಿ ಜೊತೆಗೆ ಅವರ ಎಲ್ಲ ತಂಡ ನಮ್ಮ ಜೊತೆ ಇದೆ. ಅವರ ತಂಡ ದೊಡ್ಡದಿದೆ, ಅಂದ್ರೆ ನಮ್ಮ ಸ್ಟುಡಿಯೋಗೆ ಬರ್ಲಿಕ್ಕೆ ಆಗಲ್ಲ, ಆದ್ರೆ ವಿಚಾರಗಳನ್ನು ಮಾತಾಡ್ಬೇಕು. ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಮುಖಸ್ತುತಿಗೆ ಅಥವಾ ಇವರೇನೋ ಕೆಲಸ ಮಾಡಿದ್ದಾರೆ ಅನ್ನುವಂಥ ದೃಷ್ಟಿಯಲ್ಲಿ ಮಾತನಾಡುವಂತಹ ವಿಚಾರ ಅಲ್ಲ. ನಾನು ಈ ಹಿಂದೆನೆ ರೂಪೇಶ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಸರ್ ಬನ್ನಿ ಒಳ್ಳೆಯ ಕೆಲಸವನ್ನ ಮಾಡಿದ್ದೀರಾ, ನಿಮ್ಮ ಕೆಲಸವನ್ನ ಸಮಾಜಕ್ಕೆ ತೋರಿಸಬೇಕು. ಇದು ಪ್ರಚಾರ ಅಲ್ಲ, ಇದರಿಂದ 4-5 ಜನರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಗ್ಲಿ, ಸ್ವಲ್ಪ ಮೋಟಿವೇಶನ್ ಸಿಗ್ಲಿ. ನಾವು ಅನೇಕ ಹೀರೋಗಳನ್ನು ನೋಡಿದ್ದೇವೆ, ಅವರು ಸ್ಕ್ರೀನ್ಗಳಲ್ಲಿ ಮಾತ್ರ ಹೀರೋ ಆಗಿದ್ದಾರೆ, ಸ್ಕ್ರೀನ್ಗಳಲ್ಲಿ ಮಾತ್ರ ವಿಲನ್ಗಳಿಗೆ ಹೊಡಿತಾರೆ ಅಥವಾ ಇನ್ನಿತರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ರಿಯಲ್ ಲೈಫಲ್ಲಿ ಮಾಡಿಲ್ಲ. ನೀವು ಮಾಡ್ತಾ ಇದ್ದೀರಾ, ಇಂತಹ ಒಂದು 4-5 ಜನರಿಗೆ ಒಂದು ಬುದ್ಧಿ ಬರಲಿ, ಅವರೇನಾದ್ರೂ ಇಂತಹ ಒಂದು ಉಪಯುಕ್ತವಾಗಿರುವಂತಹ ಕೆಲಸಗಳನ್ನ ಮಾಡ್ಲಿ ಅನ್ನುವಂತ ಒಂದು ಆಸೆಯಿಂದ ನಾನು ಕರೆದಿದ್ದೆ. ಆದ್ರೂ ಕೂಡ ಬರಲಿಲ್ಲ ಅವರು, ಹಾಗಲ್ಲ ಅಂತ ಹೇಳಿದ್ರು. ಬೇಡ, ನಾನು ನನ್ನ ಕೆಲಸವನ್ನ ಇದೇ ರೀತಿ ಮಾಡ್ತಾ ಹೋಗ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಮತ್ತೊಮ್ಮೆ ನಾನು ಹೇಳಿದೆ, ನೀವು ಬರಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ಅನೇಕ ಜನರ ಕರೆಗಳು ನಮ್ಮ ಕಚೇರಿಗೆ ಬರ್ತಾ ಇದೆ, ನಮಗೆ ಸಮಸ್ಯೆ ಇದೆ, ನಾವು ದಿನಕೂಲಿ ನೌಕರರು, ಕೆಲಸ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಒಂದು ಅನೇಕ ಕರೆಗಳು ನಮ್ಮ ಕಚೇರಿಗೆ ದಿನನಿತ್ಯ ಬರ್ತಾ ಇದೆ. ಹಾಗಾಗಿ ನಾನು ಹೇಳಿದೆ, ನೀವು ಬಂದ್ರೆ ಉಪಯೋಗ ಆಗ್ಬೋದು, ನಿಮ್ಗೆ ಅನೇಕ ಜನರ ಅಂದ್ರೆ ಉಪಯುಕ್ತವಾಗಿರುವಂತ, ಅಂದ್ರೆ ಯಾರಿಗೆ ನಿಜವಾಗ್ಲೂ ಕೂಡ ಅರ್ಹ ವ್ಯಕ್ತಿಗಳಿದ್ದಾರೆ, ಯಾರಿಗೆ ಸೇವೆ ತಲುಪಬೇಕು, ಅವರು ನಿಮ್ಗೆ ಸಿಗಬಹುದು ಅನ್ನುವಂತ ದೃಷ್ಟಿಯಲ್ಲಿ ನಾನು ಹೇಳಿದೆ. ಸೊ ಹಾಗಾಗಿ ಇವತ್ತು ಬಂದಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮೂವರಿಗೂ ಕೂಡ. ಅಂಡ್ ಕರೆ ಮಾಡ್ಬೋದು ತಾವು, ತಮ್ಮಲ್ಲಿರುವಂತಹ ಸಮಸ್ಯೆಗಳು, ತಮಗೂ ಕೂಡ ದಿನಸಿ ಕಿಟ್, ಆಹಾರ ಕಿಟ್ಗಳು ಬೇಕು ಅಂತ ಹೇಳಿದ್ರೆ ಎಸ್ ಸರ್ ದೇ ಆರ್ ರೆಡಿ ಅನ್ನುವಂಥದ್ದು ಅಲ್ವಾ ಸರ್? ಎಸ್. ಅದೇ ರೀತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮವರು, ನಮ್ಮ ತುಳುನಾಡಿನವರು. ಒಳ್ಳೆಯ ಮಾತುಗಳು ಕೂಡ, ಮುಕ್ತವಾಗಿರುವಂತಹ ವೇದಿಕೆ. ಎಸ್, ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ನಾನು ಕೇಳ್ತಾ ಇರುವಂತದ್ದು, ಎಸ್ ಫಸ್ಟ್ ರಿಯಾಕ್ಷನ್ ರೂಪೇಶ್ ಶೆಟ್ಟಿ ಅವರು, ನಾನು ಕೇಳುವಂತಹ ಪ್ರಶ್ನೆ, ಹೇಗೆ ಇನಿಷಿಯೇಟಿವ್ ಅನ್ನುವಂಥದ್ದು ಯಾಕೆ ಬಂತು? ಈ ಹಿಂದೆಯೂ ಕೂಡ ಕಳೆದ ಲಾಕ್ಡೌನ್ ಅಲ್ಲೂ ಕೂಡ ತಾವು ಕೆಲಸ ಮಾಡಿದ್ದೀರಾ. ಅಂಡ್ ಒನ್ಸ್ ಅಗೇನ್ ನಾನು ಕೇಳ್ತಾ ಇರುವಂತ ಇನಿಷಿಯೇಟಿವ್, ದೊಡ್ಡ ಇನಿಷಿಯೇಟಿವ್, ಯಾಕಂದ್ರೆ 1500 ಫ್ಯಾಮಿಲೀಸ್ ಮೋರ್ ದೆನ್ ಅಂತ ಹೇಳುವಂಥದ್ದು ತಮಾಷೆ ಅಲ್ಲ. ಈ ಇನಿಷಿಯೇಟಿವ್ ಬಗ್ಗೆ ಯಾಕೆ ಯೋಚನೆ ಮಾಡಿದ್ರಿ, ಏನಾಗ್ತಾ ಇತ್ತು, ಹೇಗೆ ಮಾಡಬೇಕು ಅಂತ ಒಂದು ಸ್ಫೂರ್ತಿ? ಎಸ್.
ಅದೇ ಮೊದಲನೇದಾಗಿ ನಿಮಗೆ ಧನ್ಯವಾದ. ನೀವು ಇಷ್ಟೆಲ್ಲ ಹೇಳಿದ್ರೆ ಅಷ್ಟೆಲ್ಲ ಏನು ಮಾಡಿಲ್ಲ ನಾವು. ಇವರ ವಂಡರ್ಫುಲ್ ಆಂಕರ್ ಅಂತ ಗೊತ್ತಿದೆ ನಮಗೆ. ಅದೇ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ, ಮೊನ್ನೆ ನಾನು ಬೇಡ ನಿತಿನ್, ನಾನು ಪಬ್ಲಿಸಿಟಿಗೆ ಬಂದಾಗ ಆಗುತ್ತೆ ಅಂತ ಹೇಳಿದೆ. ಬಟ್ ನೀವು ಹೇಳಿದ್ರಿ ಇಲ್ಲ, ಜೆನ್ಯೂನ್ ಆಗಿ ಯಾರಾದ್ರೂ ಕಷ್ಟ ಇದ್ರೆ ಹೇಳ್ಕೊಂಡ್ರೆ ನಿಮ್ಗೆ ಆದ್ರೆ ಸಹಾಯ ಮಾಡಿ ಅಂತ. ಬಟ್ ಇದು ಹೇಗೆ ಶುರು ಆಯ್ತು ಅಂತಂದ್ರೆ, ಲಾಸ್ಟ್ ಟೈಮ್ ನಾವು ಊಟ ಎಲ್ಲ ಹಂಚ್ತಾ ಇದ್ವಿ ತುಂಬಾ ಕಡೆ. ಬಟ್ ಈ ಸಲ ತುಂಬಾ ತಂಡಗಳು ಊಟ ಹಂಚ್ತಾ ಇದೆ. ಸೊ ನಾವು ಏನಾದ್ರು ಮಾಡ್ಬೇಕು ಅಂತ ನನಗಿತ್ತು. ಆದ್ರೆ ಈ ಸಲ ಹೇಗೆ ಶುರುವಾಯಿತು ಅಂತಂದ್ರೆ ಎರಡು ವಿಷಯ ಇದೆ. ಒಂದೇನು ಅಂತಂದ್ರೆ, ದೊಡ್ಡವರು ಹೇಳ್ತಾರೆ ಹಸಿವೆಗಿಂತ ದೊಡ್ಡ ರೋಗ ಬೇರೆ ಯಾವುದೂ ಇಲ್ಲ ಅಂತ. ಸೊ ಕೊರೋನಾನಾದ್ರೂ ಗೆಲ್ಲಬಹುದು, ಆದ್ರೆ ಹಸಿವೆ ಒಂದು ರೋಗ ಇದೆ ಅಲ್ವಾ, ಅದನ್ನ ಗೆಲ್ಲೋದು ಕಷ್ಟ. ಸೊ ಎರಡು ರೀಸನ್ ಇದು ಶುರು ಮಾಡೋದಕ್ಕೆ ಕಾರಣ ಅಂತ ಹೇಳ್ಬೋದು. ಒಂದು, ಯಾರಿಗೂ ನಾನು ಹೇಳಿಲ್ಲ, ಯಾರಿಗೂ ಜಾಸ್ತಿ ಗೊತ್ತಿಲ್ಲ ರೀಸನ್. ನನಗೆ ಕೊರೋನಾ ಬಂದಿತ್ತು, ನಮ್ಮ ಮನೇಲೂ ಗೊತ್ತಿಲ್ಲ ನನಗೆ ಕೊರೋನಾ ಬಂದಿದೆ ಅಂತ. ಸೊ ನಂಗೆ ತುಂಬ ಸ್ವಲ್ಪ ಜಾಸ್ತಿ ಇಫೆಕ್ಟ್ ಆಗಿತ್ತು. ನಾನೊಂದು 10 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಸ್ವಲ್ಪ ಲಂಗ್ಸ್ಗೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗಿತ್ತು. ಸೊ ಆ ಟೈಮಲ್ಲಿ ನನಗೆ ಏನಾಗ್ತಿತ್ತು ಅಂದರೆ, ತುಂಬ ಒಂದು 3 ವಾರ ನನಗೆ ಹಿಡಿಯಿತು ತುಂಬ ರಿಕವರ್ ಆಗೋದಕ್ಕೆ. ಅದು ವೀಕ್ನೆಸ್ ಹೆಂಗಿತ್ತು ಅಂತಂದರೆ, ಎವ್ರಿ 2 ಗಂಟೆಗೆ ಒಂದ್ಸಲ ಹಸಿವಾಗ್ತಾ ಇತ್ತು. ಹಸಿವು ಅಂದರೆ ಹಸಿವು ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆಗ ನಾನು ಅಂದ್ಕೊಳ್ತಾ ಇದ್ದೆ, ನನಗೆ ಹಸಿವಾಗ್ತಾ ಇದೆ, ತಿನ್ನೋದಕ್ಕಿದೆ, ನಾನು ತಿಂತಾ ಇದ್ದೀನಿ. ಬಟ್ ಇದೇ ರೀತಿ ಹಸಿವು ಕೆಲವರಿಗೆ ಬಡವರಿಗಿರುತ್ತೆ, ತಿನ್ನೋದಕ್ಕಿರಲ್ಲ, ಹೇಗೆ ಫೀಲ್ ಆಗ್ಬೋದು ಅವ್ರಿಗೆ ಅಂತ. ಅದು ಒಂದು ರೀಸನ್. ಏನಾದರೂ ಆವಾಗ ಲಾಕ್ಡೌನ್ ಇರಲಿಲ್ಲ. ಮೊನ್ನೆ ಲಾಕ್ಡೌನಲ್ಲಿ ಈ ಆಲೋಚನೆ ಯಾಕೆ ಬಂತು ಅಂತಂದರೆ, ನನಗೆ ತುಂಬ ಜನ ಫೋನ್ ಮಾಡ್ತಾ ಇದ್ರು, ಅದು ಕಷ್ಟ ಇದೆ, ಇದು ಕಷ್ಟ ಇದೆ, ಈ ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಕೇಳ್ತಾ ಇದ್ರು. ನನ್ನಿಂದ ಆದಷ್ಟು ನಾನು ಮಾಡ್ತಾ ಇದ್ದೆ, ನಾವು ದೊಡ್ಡ ಡಾಕ್ಟ್ರ್ ಏನೂ ಅಲ್ಲ. ಸೊ ಆಗಿರ್ಬೇಕಾದ್ರೆ ಒಂದು 4-5 ಕಾಲ್ ಏನು ಬಂತು ಅಂತಂದರೆ, ನಮಗೆ ರೇಷನ್ ಕಿಟ್ ಬೇಕಿತ್ತು, ಯಾರಾದರೂ ಕೊಡೋರಿದ್ರೆ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡಿಕೊಡಿ ಅಂತ. ನಾನು ತುಂಬ ಜನರಿಗೆ ಫೋನ್ ಮಾಡಿದೆ. ಬಟ್ ಈ ಟೈಮಲ್ಲಿ ಯಾರು ರೇಷನ್ ಕಿಟ್ ಹಂಚ್ತಾನೆ ಇಲ್ಲ. ಅಂದರೆ ಕೆಲವರು ಹಂಚ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನನ್ನ ಕಾಂಟ್ಯಾಕ್ಟಲ್ಲಿ ಲಾಸ್ಟ್ ಟೈಮ್ ಯಾರು ಹಂಚ್ತಾ ಇದ್ರು ಅವರು ಹೇಳ್ತಾ ಇದ್ರು, ಇಲ್ಲ ರೇಷನ್ ಕಿಟ್ ತುಂಬ ಕಷ್ಟ ಇದೆ, ನಾವು ಈ ಸಲ ಕೊಡ್ತಾ ಇಲ್ಲ, ಈ ಸಲ ಬೇರೆ ಏನೋ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗೆ ನಾನು ಅಂದ್ಕೊಂಡೆ, ನಾನೇ ಮಾಡೋಣ. ಒಂದು 5 ಮನೆಯಿಂದ ಫೋನ್ ಬಂದಿತ್ತು, ನಾನೇ ಕೊಡ್ತೀನಿ ಅಂತ. ಸೊ ಆವಾಗ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಈ ಊಟಕ್ಕೆಲ್ಲ ಯಾರಿಗ ಕಷ್ಟ ಇರೋದಿಲ್ಲ ನಮ್ಮ ಸಿಟಿಯಲ್ಲಿ ಅಂತ. ಸೊ ನಾವು 3-4 ಜನ ಅದನ್ನ ಮನೆಗೆ ತಗೊಂಡೋಗಿ ತಲುಪಿಸಿದ್ವಿ. ಆವಾಗ ಒಂದು 2 ಮನೆಯಲ್ಲಿ ಅವ್ರಿಗೆ ಆದಂಥ ಖುಷಿ, ಒಂದು ಮನೆಯಲ್ಲಿ ಒಂದು ಹೆಂಗಸು, ಒಂದು ಮಗು, ಇನ್ನೊಂದು ಮನೆಯಲ್ಲಿ 3 ಜನ ವೃದ್ಧರು, ಅಂದರೆ 2 ಜನ ಹೆಂಗಸು, ಒಬ್ಬರು ಪುರುಷ ಇದ್ದರು. ಸೊ ನಾವು ಅವ್ರನ್ನ ನೋಡಿದಾಗ ನನಗೆ ಅನ್ನಿಸ್ತು, ಹೀಗೂ ಲೈಫ್ ಇರುತ್ತಾ ಅಂತ. ಸೊ ಇಷ್ಟು ಕಷ್ಟ ಇರುತ್ತೆ ಈ ಟೈಮಲ್ಲಿ, ಈ ಮಾಡರ್ನ್ ಸಮಾಜದಲ್ಲಿ ಅಂತ. ಸೊ ಅವತ್ತು ನಾನು ಡಿಸ್ಕಸ್ ಮಾಡಿದೆ, ಇಲ್ಲ ಈ ಸಲ ತುಂಬ ಕಷ್ಟ ಇದೆ. ಸೊ ನಾವು ಅಂದ್ಕೊಂಡಂಗೆ ಗ್ರೌಂಡ್ ರಿಯಾಲಿಟಿ ಇಲ್ಲ. ಸೊ ನಾವೇನಾದರೂ ಮಾಡೋಣ, ಇಲ್ಲಾಂದರೆ ನಾವು ಯಾರಾದರೂ ಕೇಳ್ತಾರೆ ಅಂತ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ನಾವೇನೋ ಮಾಡಿದ್ವಿ ಅಂತ. ಆ ಟೈಮಲ್ಲಿ ಕನ್ನಡದಲ್ಲಿ ಎಲ್ಲ ತುಂಬ ಜನ ಆ ಕೆಲಸ ಮಾಡ್ತಾ ಇದ್ರು, ಹೀರೋಗಳು. ಸೋನು ಸುದ್ ನೀವು ಹೇಳಿದಂಗೆ ಅವ್ರದ್ದೆಲ್ಲ ಬರ್ತಾ ಇತ್ತು. ನಮ್ಗೆ ಅನ್ನಿಸ್ತು ನಾವೇನೋ ಮಾಡಬೇಕು, ನಮಗೆ ಇನ್ಸ್ಪೈರ್ ಆಯಿತು ಅವ್ರನ್ನೆಲ್ಲ ನೋಡಿ. ಸೊ ನಾವೇನೋ ಮಾಡೋಣ ಅಂತ ನಮ್ಮ ಪ್ಲಾನ್ ಇದ್ದಿದ್ದು, ಒಂದು 100 ತಪ್ಪಿದ್ರೆ ಒಂದು 200 ಮನೆ ನಾವು ಕವರ್ ಮಾಡೋಣ. ಸೊ ಹಾಗೆ ಅಂದ್ಕೊಂಡು ನಾನು ಇವನತ್ರ ಹೇಳಿದ್ರೆ, ನೀನು ಸ್ವಲ್ಪ ಹಾಕು, ನಾನು ಸ್ವಲ್ಪ ಹಾಕ್ತೀನಿ. ನಮ್ಮ ಅನಿಲ್ ಶೆಟ್ರು ನಮ್ಮ ಪ್ರೊಡ್ಯೂಸರ್ ಇದ್ರು, ಅವ್ರು ಯಾವತ್ತು ನಾನು ಏನು ಹೇಳಿದ್ರು ರೆಡಿ ಅಂತ. ಅವ್ರ ಹತ್ರ ಸ್ವಲ್ಪ ಕೇಳೋಣ, ದೀಕ್ಷಿತ್ ಇದ್ದಾನೆ, ಮತ್ತೆ ನಮ್ಮೆಲ್ಲ ಟೀಮ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಒಂದು ಪೋಸ್ಟರ್ ಎಲ್ಲ ಹಾಕಿದ್ವಿ. ಒಂದು 3 ನಂಬರ್ ಹಾಕೊಂಡು, ನೀವು ಫೋನ್ ಮಾಡಿ, ನಿಮ್ಗೆ ಏನಾದ್ರು ಕಷ್ಟ ಇದ್ರೆ ನಾವು ರೆಸ್ಪಾಂಡ್ ಮಾಡ್ತೀವಿ. ನಾವೇನು ಅಂದ್ಕೊಂಡಿದ್ವಿ ಅಂದ್ರೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 300-350 ಕಾಲ್ ಬರ್ಬೋದು. ಅದರಲ್ಲಿ ಸ್ವಲ್ಪ ರಿಫೈನ್ ಎಲ್ಲ ಮಾಡಿ, ಯಾರಿಗೆ ತುಂಬಾ ಅಗತ್ಯ ಇದೆ ಒಂದು 200 ಕಿಟ್ ಕೊಡೋಣ ನಾವು ಅಂತ. ಬಟ್ ಒಂದು 3-4 ದಿನ ಕಾಲ್ ಹೇಗ್ ಬಂದಿತ್ತು ಅಂದ್ರೆ, ಅವನು ನನ್ಗೆ ಬೈತಾ ಇದ್ದಾನೆ, ಏನು ನನ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಕಾಲು ನನಗೂ ಬರ್ತಾ ಇದೆ, ಸೊ ಇನ್ನೊಬ್ಬನಿಗೂ ಬರ್ತಾ ಇದೆ. 3 ಜನರದ ನಂಬರ್, ಒಂದು ನನ್ನ ನಂಬರ್ ಕೊಟ್ಟು, ನನ್ನಂದ್ರೆ ಅಫಿಷಿಯಲ್ ಇನ್ನೊಂದು ನಂಬರ್ ಇದೆ, ಪರ್ಸನಲ್ ಅಫಿಷಿಯಲ್. ಸೊ ಅದು ಕೊಟ್ಟಿದ್ದೆ, ಇವನ್ ನಂಬರ್ ಕೊಟ್ಟಿದ್ದೆ, ಇನ್ನೊಂದು ನಿತೇಶ್ ಅಂತ ಇದ್ರು, ಅವ್ರ ನಂಬರ್ ಕೊಟ್ಟಿದ್ದೆ. ಅದ್ ಹೆಂಗೆ ಯಾರು ಊಟ ಮಾಡೋದಕ್ಕೂ ಆಗಲ್ಲ, ಕಾಲ್ 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 ಅಂದ್ರೆ ಅವ್ರು ಫೋನ್ ಮಾಡಿ ಎಲ್ಲ ಆಳೋದೆ. ಸೊ ಕಷ್ಟ ಇದೆ. ಅದು ಕೇಳಿದಾಗ ನಮ್ಗೆ ಅನ್ನಿಸ್ತು, ಇವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅಂತ ಅನ್ನಿಸ್ತು ನಮ್ಗೆ. ಬಟ್ ಅದು ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಗೆ ಆ ಟೈಮಲ್ಲೇ 1,500-2 ಸಾವಿರ ಕಾಲ್ ಬಂದಿತ್ತು. ಸೊ ಅದನ್ನೆಲ್ಲ ನಾವು ನಮ್ದೇನೋ ಕಂಪನಿ ಅಲ್ಲ, ನಾವೇ ಹೀಗೆ ಮೊಬೈಲ್ ನಂಬರ್ ಎಲ್ಲ ಬುಕ್ಕಲ್ಲಿ ಬರಿತಾ ಇಷ್ಟುದ್ದ ಲೈನ್ ಆಯಿತು. ಅಂದ್ರೆ ಉದ್ದ ಲಿಸ್ಟ್ ಆಯಿತು. ಒಂದು 800 ಇದನ್ನ ಬರ್ಕೊಂಡ್ವಿ ನಾವು ಫಸ್ಟ್ ಇದರಲ್ಲಿ. ಸೊ ಏನ್ ಮಾಡಿದ್ವಿ, ನಮ್ ಪ್ಲಾನ್ ಇದ್ದಿದ್ದು 200. ಮತ್ತೊಂದ್ಸಲ ಡಿಸ್ಕಸ್ ಮಾಡಿದ್ವಿ, ಇದು ನಾವು ಪ್ಲಾನ್ ಮಾಡೋದಕ್ಕೆ ಈಸಿ ಇಲ್ಲ, ಇದು ದೊಡ್ಡ ಜನರಾಗಿ ನಾವು ನಂಬರ್ ಎಲ್ಲ ಕೊಟ್ಟರಾಗಿದೆ, ಇದು ಕಷ್ಟ ತುಂಬಾ ಇದೆ. ಸೊ ಏನೋ ಮಾಡಬೇಕು ಅಂತ ಅವಾಗೆಲ್ಲ ನಾವು ಅಂದ್ಕೊಂಡ್ವಿ, ಏನಾದ್ರೂ ಪರವಾಗಿಲ್ಲ. ಸೊ ನಾವು ಒಂದ್ ಸ್ವಲ್ಪ ನೆಕ್ಸ್ಟ್ ಸಿನಿಮಾಗೆ ಅಂತೆಲ್ಲ ಸ್ವಲ್ಪ ಬಜೆಟ್ ಎಲ್ಲ ಇಟ್ಟಿದ್ವಿ, ಅದರಿಂದ ಸ್ವಲ್ಪ ತೆಗೆದ್ವಿ, ಪರವಾಗಿಲ್ಲ, ಎಲ್ಲ ಸರಿ ಆದ್ರೆ ತಾನೇ ಸಿನಿಮಾ ಮಾಡೋದು. ಸೊ ಅದರಿಂದೆಲ್ಲ ಸ್ವಲ್ಪ ತಗೊಂಡು, ನಾನು, ಮಂಜು, ಅನಿಲ್ ಶೆಟ್ರು, ದೀಕ್ಷಿತ್, ಆಮೇಲೆ ಮುಗ್ರೋಡಿ ಕನ್ಸ್ಟ್ರಕ್ಷನ್ ನಮ್ಮ ಸುಧಾಕರ್ ಶೆಟ್ರು, ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ನಮ್ಮ ಗಂಜಾಲ್ಗೆ. ಸೊ ಅವರು ನಾನು ಇದೀನಿ ಅಂತ ಹೇಳಿದ್ರು, ಟೆನ್ಷನ್ ಮಾಡಬೇಡಿ ಅಂತ. ಸೊ ಹೀಗೆ ನಾವು ಮುಂದುವರೆದ್ವಿ, ಹೀಗೆ ಶುರು ಮಾಡಿದ್ವಿ. ಅದು ಹೋಗ್ತಾ ಈಗ 1,500 ಮನೆಗಳಿಗೆ ನಾವು ತಲುಪಿದೀವಿ ಅಂದ್ರೆ
ನಮಗೆ ಒಂದ್ಸಲ ಆಗುತ್ತೆ, ಅಯ್ಯೋ ಇದ್ರಲ್ಲಿ ನಮ್ಮಿಂದ ಸಾಧ್ಯನಾ ಅಂತ. ಅದಕ್ಕೆ ನಾನು ಯಾವತ್ತೂ ಕೇಳಿದವ್ರಿಗೆ ಹೇಳ್ತೀನಿ, ಇದೆಲ್ಲ ದೇವರು ಮಾಡಿಸೋದು, ದೇವ್ರಿಗೆ ಬರಕ್ಕಾಗಲ್ಲ. ಆಗ ನೋಡ್ತಾರೆ ಯಾರನ್ನ ಕಳ್ಸೋದು ಅಂತ ಕೆಲಸಕ್ಕೆ. ಸೊ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ಬೇರೆ ಏನಿಲ್ಲ. ನೀವು ಅಷ್ಟೆಲ್ಲ ಹೇಳೋದಷ್ಟು ಏನಿಲ್ಲ, ಇಲ್ಲ. ನಾನು ಮೊದಲಿಗೆ ಪ್ರಯತ್ನ ಅಷ್ಟೇ. ದೇವರು ಬೇರೆ ಬೇರೆ ರೂಪದಲ್ಲಿ ಯಾರನ್ನು ಕಳಿಸ್ತಾರೆ ಅನ್ನುವಂಥದ್ದು, ಅದನ್ನೇ ನಾನು ಹೇಳಿರುವಂತದ್ದು. ನಿಜಗಳು ಅಮೇಸಿಂಗ್. ಅಂಡ್ ಗ್ರೌಂಡ್ ರಿಯಾಲಿಟಿ ಬಗ್ಗೆ ತಾವು ಹೇಳಿದ್ದೀರಾ. ಎಸ್ ರೂಪೇಶ್, ಇಲ್ಲ ನಾವು ಕೂಡ ಗಮನಿಸಿರುವಂತಹ ವಿಚಾರ, ಕರೆ ಮಾಡಿದವರು ನೇರವಾಗಿ ಅಳುವಂಥದ್ದು. ನಮ್ಗೆ ಏನಿಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದ್ ಕಡೆ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ, ನನಗೆ ಕಾಲು ನೋವು, ಆಗಲ್ಲ ಹೋಗ್ಲಿಕ್ಕೆ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಲಾಕ್ಡೌನ್, ಇಂಥ ಅನೇಕ ವಿಚಾರಗಳು, ಈ ಸಮಸ್ಯೆಗಳನ್ನ ಹತ್ತಿರದಿಂದ ನೋಡಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಗೊತ್ತಿದೆ ರೂಪೇಶ್ ಶೆಟ್ಟಿ ಅವರಿಗೆ. ಎಸ್, ಅಂಡ್ ಇಡೀ ತಂಡಕ್ಕೆ ಹೆಮ್ಮೆ ಆಗುತ್ತೆ. ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್. ತಮ್ಮ ಕೆಲಸಗಳನ್ನ ನೋಡುವಾಗ ಹೆಮ್ಮೆ ಆಗುತ್ತೆ. 200 ಕಿಟ್ಗಳನ್ನು ಕೊಡ್ಬೇಕಂತ ಅನ್ಕೊಂಡಿದ್ರಂತೆ. 1500 ಮೋರ್ ದೆನ್ ಕಿಟ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಅಂಡ್ ಅದಾಗ್ಲೇ ಹೇಳಿದಾಗೆ ಏನೊಂದ್ರು ಕೆಲಸ ಮಾಡಬೇಕು, ಇತರರಿಗೆ ಒಳ್ಳೇದು ಮಾಡಬೇಕು ಅಂತ ಮುಂದೆ ಹೋದ್ರೆ ಎಷ್ಟೇ ದೊಡ್ಡ ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ಅದು ಕ್ಷಣಾರ್ಧದಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದು ಸತ್ಯ. ಅಂಡ್ ಇದಕ್ಕೆ ಆಗ್ತಾ ಇರುವಂತಹ ಒಂದು ಘಟನೆಗಳು. ಅಂಡ್ ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪ್ರಥಮ ಕರೆಗಳು ಬರ್ತಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ದೂರವಾಣಿ ಸಂಪರ್ಕದಲ್ಲಿ ಸಂಜನಾ ಅವರಿದ್ದಾರೆ, ಮಂಗಳಮುಖಿ ಮೇಡಮ್. ಸಂಜನಾ ಅವರು. ಸಂಜನಾ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಮೇಡಮ್ ನಾನು ಆರಾಮಾಗಿದ್ದೇನೆ, ತಾವು ಹೇಗಿದ್ದೀರಾ ಮೇಡಮ್? ಸೂಪರ್ ಸರ್, ಸೂಪರ್. ಎಸ್ ಮೇಡಮ್, ಸಂಜನಾ ಅವರು ಕರೆ ಮಾಡಿದ್ದೀರಾ, ಪ್ರಥಮ ಕರೆ ಕೂಡ ತಮ್ದು, ಧನ್ಯವಾದಗಳು ತಮ್ಗೆ. ಎಸ್ ಮೇಡಮ್, ರೂಪೇಶ್ ಶೆಟ್ಟಿ ಅವರಿದ್ದಾರೆ, ಅವರ ತಂಡ ಇದೆ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ರೂಪೇಶ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ ಸಂಜನಾ ಮೇಡಮ್, ಹೇಗಿದ್ದೀರಾ? ಸೂಪರ್ ಸರ್. ನೀವು ನಮ್ಮ ತುಳುನಾಡಿದ ಒಂದು ಮಾಣಿಕ್ಯ ಇದು. ಆಕ್ಚುಲಿ ನಾವು ಮಾಣಿಕ್ಯ ಅಂದ್ರೆ ನೋಡ್ಲಿಲ್ಲ, ನಿಮ್ಮನೆ ಒಂದು ಮಾಣಿಕ್ಯ ರೂಪದಲ್ಲಿ ಅಜ್ಜ ಒಂದು ರೂಪದಲ್ಲಿ ನಿಮ್ ಕಳ್ಸಿದ್ದ, ನಮ್ಮನೆಗೆ ಬಂದು ನೀವು ಕಿಟ್ಕೊಟ್ಟಿದ್ದ. ತುಂಬಾ ಥ್ಯಾಂಕ್ ಯು ಸೋ ಮಚ್. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಬರ್ಬೇಕು ನೀವು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ಟೈಮ್ ನಮ್ಮ ಓಲ್ಡ್ ಮಂಗಳಮುಖಿಯವ್ರಿಗೆ ನೀವು ಹೆಲ್ಪ್ ಮಾಡಿದೀರಾ. ಅಂಡ್ ನಮ್ಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಸೊ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದಿದ್ದಾನೆ, ಅದು ನಮ್ಮ ತುಳುನಾಡಿನ ಮಾಣಿಕ್ಯ ನೀವು. ಸೊ ಈ ತರ ಹೆಲ್ಪ್ ಮಾಡಿ ಅಂತ ನಮ್ಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಇಲ್ಲ, ನಿಮಗೂ ಒಳ್ಳೇದಾಗ್ಲಿ, ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಗೆ ಒಳ್ಳೆ ಮೂವಿ 100 ಆಗ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇದು ಸಂಜನಾ ಅವರು, ಅವರ ಮಾತುಗಳು. ಎಸ್, ರೂಪೇಶ್ ಅವರು ಮಂಗಳಮುಖಿಯರ ತಂಡ ಏನಿದೆ ಅವರಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ಕಷ್ಟದಲ್ಲಿರುವಂತವರು ಮಂಗಳಮುಖಿಯರು. ತಾವು ನೋಡಿದ್ದೇವೆ, ನಿನ್ನೆ ಕೂಡ ಬಂದಿದ್ರು. ಅವರ ಕಷ್ಟಗಳು ಏನಿದೆ ಅನ್ನೋದು ನಿನ್ನೆ ಡೀಟೇಲ್ ಆಗಿ ಅವರು ಹೇಳಿದ್ರು. ಸೊ ಈ ಸಂದರ್ಭ ಯಾರಿದ್ದಾರೆ ಅವರಿಗೆ ಅಂತ ಬಂದಾಗ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ. ಸೊ ರೂಪೇಶ್ ಶೆಟ್ಟಿ ಅವರು ಇಲ್ಲಿರುವಂತಹ ಮಂಗಳಮುಖಿಯರಿಗೆ ಸಹಾಯವನ್ನು ನೀಡಿದ್ದಾರೆ. ಎಸ್, ಸಂಜನಾ ಅವರು ಕರೆ ಮಾಡಿದ್ರು. ಎಸ್, ಕೃತಜ್ಞರಾಗಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ ಹೇಳಿದ್ರು, ಅಜ್ಜ ಕಳಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಸಂಜನಾ ಅವರು ಲಾಸ್ಟ್ ಟೈಮ್ ಬಂದಾಗ ಅವರು ಕೂಡ ಹೇಳಿದ್ರು, ಕೊರಗಜ್ಜನನ್ನ ತುಂಬಾನೇ ನಂಬುವಂತಹ ಒಂದು ಭರವಸೆ ಇಟ್ಟಂತಹ ಒಂದು ಸಂಜನಾ ಅವರು. ಸೊ ಹಾಗಾಗಿ ಅವರು ಹೇಳಿರುವಂತಹ ಮಾತು ನಿಜವಾಗ್ಲೂ ಇಂತಹ ವರ್ಡ್ಗಳು ಕೇಳಿದಾಗ ಹೆಮ್ಮೆ ಆಗುತ್ತೆ. ಎಸ್ ಸರ್, ಲವಿತಿಯರ್ ಬೊಕ್ಕೆಂಚೋಲರ್ ಸರ್. ಓಕೆ, ಲವಿತಿಯರ್ ಇರ್ಪ ನೋಡು ಈ ಒಂದು ಟೀಮ್ ದ ಬಗ್ಗೆ ಇದು ಸೇರಿದಾರೆ ನಿಕ್ಲು ಆಬ್ವಿಯಸ್ಲಿ ಫ್ರೆಂಡ್ಸ್ ಈರು ರೂಪೇಶ್ ಪ್ರಮಾತ ಒಟ್ಟಿಗೆ ಉಪ್ಪನಕ್ಲು ಈ ಒಂದು ಇನಿಷಿಯೇಟಿವ್ ಪನ್ನಾಗ ಈ ಲಾಕ್ಡೌನ್ ಟೈಮ್ ಜವನ್ ಪನ್ನಾಗ ಜಾಲಿ ಅನ್ಪುನು ಇಲ್ಲಾಡ್ಕಲು ಒಂದು ಪಿಕ್ಚರ್ ದೊಪ್ಪುನು ಅತಲ್ಲ ಬೆದ್ದಲ್ಲ ಗೇಮ್ ಗೊಬ್ಬುನು ಇಂಚಿನ ವಿಚಾರ ಸರ್ ಈ ಇನಿಷಿಯೇಟಿವ್ ದಾದ ಬಂತು ಈ ಟೀಮ್ ಯಾನ್ನವರಿ ಮೆಂಬರ್ ಬಂದ್ರೆ ಇಂಕ ಬಾರಿ ಖುಷಿ ಆಪುಂಡು. ಈ ಟೀಮ್ ಬಂದು ಇಂಬೇರ್ ಒಂಜಿ ಹೀರೋ ಆರ್ ಪ್ರೊಡ್ಯೂಸರ್ ನಮ್ಮಡ ಅಂಚೆಜ್ಜಾಡ್ ಇಂಕುಲ್ ಒಂಜಿ ಪ್ಲಾನ್ ಮಂತ ಕಿಟ್ ಮನ್ಪರ ಪುರ ಮಂತ ಆಜಿ ಗಂಟೆ ಲಕ್ಕದಾರಿ APMC ಪೋತಿನಲ್ಲ ಉಂಡು. ಇಂಬೇರು ಹೀರೋ ಅಂದು ತೋಜಂದು ಇಂಬೇರು ನಮ್ಮ ಒಟ್ಟಿಗೆ ಬಂದರ್ಬೋದು ನಮ್ಮ ಐಟಮ್ಸ್ ಕಂದಿನಲ್ಲ ಉಂಡು. ಅಂಚಾದಪ್ಪನ ಇಂಕಲ ಈ ಒಂಜಿ ಟೀಮ್ ಒಂಜಿ ಮೆಂಬರ್ ಬಂದ್ರೆ ಬಾರಿ ಖುಷಿ ಆಪುಂಡು. ನಿಜ ನಿಜ ನಿಜ. ಎಸ್ ಲವಿತೇರ್ ಬರ್ಪೆ ಸರ್ ಕುಡೊಂಜಿ ಕಾಲ್ ಉಂಡು. ಹಲೋ ಸರ್, ನಮಸ್ತೆ. ನಮಸ್ತೆ 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 ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೂಳೂರಿನಿಂದ ಕಾಪು ಮೂಳೂರು. ಕಾಪು ಕಾಪು ಹತ್ರ ಮೂಳೂರು ಅಂತ ಮೂಳೂರು. ಓಕೆ, ತಮ್ಮ ಹೆಸರು? ಸಂಜೀವ. ಎಸ್ ಹೇಳಿ ಸರ್ ಮಾತಾಡಿ ಸರ್. ಪಾತಿರ್ಲಿ ರೂಪೇಶ್ ಶೆಟ್ಟಿ ಪಾತಿರ್ತದೆ. ಅಣ್ಣ ನಮಸ್ತೆ ಅಣ್ಣ, ಪಲ್ಲೆಣ್ಣ. ರೂಪೇಶ್ ನಮಸ್ತೆ. ನಮಸ್ತೆ ಅಣ್ಣ, ಪಲ್ಲೆಣ್ಣ. ಇರ್ನ ಕಡೆ ಮಾತೆಲ್ಲ ಪಿಕ್ಚರ್ ಆಕ್ಟ್ ಮಾಡ್ಕೊಂಡು ಈ ಟೈಮ್ ಮತ್ತೊಂದು ಹೆಲ್ಪ್ ಮಾಡ್ತಾಡ ನಮ್ಮ ಊರು ಮತ್ತು ಬಾರಿ ಎಡ್ಡೆ ಆಗುಂಟು ಎನ್ನೋ ಒಂದು ಅಭಿಪ್ರಾಯ. ಖಂಡಿತ ಇತ್ತ ಸದ್ಯದ ಮಟ್ಟ ಕೋಡೆಂಗ್ಲ ಇಡೀ ನಾಟಕ ಟೀಮ್ ದಾಕ್ಲೆಗ್ ಕಿಟ್ಟು ಪಟ್ಟಿ ಆಲ್ಮೋಸ್ಟ್ ಒಂಜಿ 22 ಟೀಮ್ಗ್. ಸೊ ಮುರಣ್ಣ ಎಂಕ್ಲ ಪೋಸ್ಟರ್ಲ ಬಿಡ್ದಿತ್ತ ಸರ್ ಏರೆ ಕಲಾವಿದರಿಗೆ ಬಂಗೊಂಡು ನಿಕ್ಲೆಂಕ್ಲೇನ್ ಕಾಂಟ್ಯಾಕ್ಟ್ ಮನ್ಪ್ಲೆ ಅಂದ್. ಸೊ ಐಟ್ ಆಲ್ಮೋಸ್ಟ್ 100 ಮಿತ್ ಕಾಲ್ ಬೈದಿತ್ತು ನಕ್ಲೆ ಮಾತಾಡಲ್ಲ ಕಿಟ್ಟು ಕೊಡ್ತಾ ಸರ್. ಯಾನ್ ಬಂದ ಎಂಕೆ ಟಿವಿ ಪಿಎ ಇರ್ನ ಪ್ರೋಗ್ರಾಮ್ ಒಂದು ಟಿವಿ ಪಿಎ ನಂಜರಪ್ಪ ಎಂಕೆ ಇರ್ನ ನೆನಪಾಂಡೆ. ಓಕೆ ಸರ್, ಓಕೆ. ಇರು ಏನ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಲೆ ಸರ್. ಇರ್ನದ ಪ್ಲಾನ್ ಇತ್ತು ನಾ ಇಂಚ ಅಕ್ಲೇನ್ ರೀಚ್ ಆಗಲಿತ್ತು ನಂಗೆ ಕೊರ್ಲೆ ಸರ್. ಖಂಡಿತ ಮಲ್ಬುಗ ನಾವೇ
ಅಂಚೆ ಸರ್ ಯಾನ ಕೂಲಿ ಬೆಲೆ ಮಲ್ತಿನ ಗೆಪ್ಪಲೆ ಓ ಅಂದೆ ಯಾನೆಲ್ಲ ಇರೋಲ್ಲ ಫಿಲ್ಮ್ ಇಂಡಸ್ಟ್ರಿ ಇಲ್ಲ ಯಾರು ಅನ್ಕೊಂಡು ಅರೆ ಬಾರಿ ಖುಷಿ ಅಂಡ್ ಫಿಲ್ಮ್ ಇಂಡಸ್ಟ್ರಿ ಡುಪ್ಪುನಕುಲು ದಾನ ಮಲ್ಪಟ್ಟು ಬಾರಿ ಖುಷಿ ಓ ಅಂಚ ಬನ್ನಿ ಎಂಗೆ ಇಂಡಸ್ಟ್ರಿ ದಕ್ಲೆ ಹೆಲ್ಪ್ ಮಲ್ಪಲೆ ಅಂತ ಪನ್ಲೆ ಅಂತ ಓಕೆ ಅಣ್ಣ ಮಸ್ತ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಆರ ಬನ್ನಿ ಎಡ್ಡ ಎಡ್ಡ ಬೇಲ ಮಂತುಲ್ಲ ಖುಷಿ ಅಂಡ್ ಇಂಚೆನೆ ಫಿಲ್ಮ್ ಹೀರೋ ಆಪಿನಕ್ಲಿ ಇಂಚೆನೆ ಎಡ್ಡ ಬೇಲ ಮಂತು ರಿಯಲ್ ಆಗಿ ಫಿಲ್ಮ್ ಇಂಡಸ್ಟ್ರಿಗೆ ಹೆಲ್ಪ್ ಮಲ್ಪಲೆ ಎಸ್ ಎಸ್ ಸರ್ ನಮ್ಮ ಮಂಜುನಾಥ್ ಅತ್ತವರ್ ಪ್ರೊಡ್ಯೂಸರ್ ಲಾಂದ್ ಫ್ರೆಂಡ್ಸ್ ನಿಕ್ಲು ಮಾತ ಸೇರ್ದಿ ಒಂಜಿ ಬಾರಿ ಪೊರ್ಲುದ ಬೇಲೆ ಮಂತುದಲ್ಲ ದಾದ ಬಂದ್ಪಡ್ ಸರ್ ಈ ಒಂಜಿ ಇನಿಷಿಯೇಟಿವ್ ಬಗ್ಗೆ ಹೆಂಗೆ ಮಸ್ತ್ ಸ್ಯಾಟಿಸ್ಫ್ಯಾಕ್ಷನ್ ಉಂಡು ಈ ಬೇಲೆಡ್ ನಮ್ಮ ಮಲ್ಪನ ಬೇಲೆಡ್ ನಮಗೆ ಖುಷಿಟ ಮಂತೊಂದುಲ್ಲ ನಿಜ ಖುಷಿಟ್ ಮಂತೊಂದುಲ್ಲ ದಾಯಪಂಡ ಏರೆಗೆ ಅಗತ್ಯ ಉಂಡು ಅಕ್ಕಲು ನಮಗೆ ಫೋನ್ ಮಂತೊಂಜಿ ತೆರಿಪಾನಾಗ ಅವೇನು ಪೋದು ನಮ್ಮ ಎತ್ತವನಾಗ ನಮಗೆ ಐತು ತಿಕ್ಕಿನಾಥ ಖುಷಿ ಒಯ್ಡ್ಲ ದಿಕ್ಕು ಖುಷಿ ಗೊತ್ತಾನೆ ಒಂಜಿ ದೇವೇರ್ ನಮಗೊಂಜಿ ಸಾರಿ ತೋರ್ಸ್ಬಾರ್ದು ಇಂಚಿನ ಬೇಲೆ ಮನ್ಪ್ಲೆ ಹೆಲ್ಪ್ ಮಂತೊಂದುಲ್ಲೆ ನಮ್ಮ ಮಾತಾಡಿಗಳ ನಿಜ ನಿಜ ಫಸ್ಟ್ ರೂಪೇಶ್ವರ್ ಬರ್ತದೆ ಇರನ್ನ ಅಪ್ರೋಚ್ ಮಲ್ದೆ ಅತೆ ದಾದಾ ಇಂಚೆಂಚ ಮಲ್ಪುಗ ಪ್ರಪನ್ನಾಗ ದಾದ ಫೀಲ್ ಅಟ್ ಟೈಮ್ ಆಬ್ವಿಯಸ್ಲಿ ನಾನು ಏಪಲ ರೂಪೇಶ್ಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆದ ಕ್ರಿಕೆಟ್ ಪಿಕ್ಚರ್ ನಂಜಿನ ಆಗ ದಾಲ ಗೊತ್ತು ಇಂಜಿನ ಮಲ್ಪ ಯಾನು ಯಾನು ಇಲ್ಲ ಓಕೆ ಓಕೆ ಅಂಚನಿಕುಲ್ ಜತ್ತರ್ ಕಾಡ ಆಜಿ ಗಂಟೆಗೆ APM ಸಿಗ್ಬೋಪುರ APM ಸಿಗ್ಬೋದು ತರಕಾರಿ ಗಂದಿನಲ್ಲುಂಡು ನೆಲನೊಟ್ಟಿಗೆ ಬಂದರ್ಬೋದು ಅದಿ ಸಾಮಾನ್ ಗಂದಿನಲ್ಲುಂಡು ಓ ಅಲ್ಪಡ್ದಿತ್ತೆ ಆಕ್ಚುಲಿ ಕಿಟ್ಟು ತಿಕ್ಕು ನಿತ್ತೆ ನಿಕ್ಲೆಗ ಅಲ್ಪಡ್ದೆ ಅದು ಎಂಗ್ಲ ಏನೋ ಅಂತ ಮಾಡ ಸರ್ ಫಸ್ಟ್ ಎಂಗ್ಲಿಗೆ ಆತ ಐಡಿಯಾ ಇಜ್ಜ ಕಿಟ್ ಎಂಜ ಮಲ್ಕೊರಿದ ಅದೊಂದು ಸೊ ಎಂಗ್ಲ ಫಸ್ಟ್ ಒಂದು ಇರುವಂತದ ಪ್ಲಾನ್ ಇದ್ದೀನಿ ಸೊ ಒಂದು ಜನ ಕಾಂಟ್ರಾಕ್ಟ್ ಕೊರಿಯ ಈ ಎಂಗ್ಲ ಕಿಟ್ ಮಲ್ತು ಕೊರಲ್ಲ ಎಂಗ್ಲ ಆಯ್ತು ಅಮೌಂಟ್ ಎತ್ತುಂಡು ಕೊರಪ ಸೊ ಅವು ದಾದ ಬಂಡ ಎಂಗ್ಲೆಗ ಇಂಚ ಮಲ್ಪು ಹಿಡಿದು ಅವು ಮಸ್ತ್ ಒಂದು ಎಕ್ಸ್ಪೆನ್ಸಿವ್ ಇಲ್ಲ ಕಾಡು ಹೆಂಗೆ ಕಾಂಡು ನಮಗೆ ಮಸ್ತ್ ಜನ ಬಕ್ಕ ಪ್ಲಾನ್ ಚೇಂಜ್ ಆಡೋದು ಮಸ್ತ್ ಜನಕ್ಕೆ ಮಲ್ಪರ ಉಂಟು ಸೊ ಹಿಡಿದು ಬಕ್ಕ ನಂಗೆ ಮಸ್ತ್ ಮಲ್ಪೊಡೋದಂಡ ನಮ್ಮನೆ ಒಂದು ಫೀಲ್ಡ್ಗೆ ಜಪ್ಪೊಡು ಯಾಕಂದ್ರೆ ಅಂಚ ಮಲ್ಪನಾಗ ಅಕ್ಲೈನ್ ಪ್ಯಾಕಿಂಗ್ ಕಾಸ್ಟ್ ಪಾಡುವೇರಿ ಸೊ ಅಕ್ಲೈನ್ ರೆಡಿ ಮಲ್ತು ಕೊರೋನ ಕಾಸ್ಟ್ ಪಾಡುವೇರಿ ಅಕ್ಲಲ್ದು ಕಂತಿನ ಕಾಸ್ಟ್ ಪಾಡುವೇರಿ ಒಂದು ರಿಟೇಲ್ ರೇಟ್ ಹಿಡ್ದಿಕೊಂಡಿದ್ದೆ ಸೊ ಈಗ ಹೆಂಗ್ಲದ ಅಂತ ಒಂಜಿ ಐಟ್ ಒಂದು ಒರಿನ ನಾಂಡ ಕೂಡ ಒಂದು 5 ಫ್ಯಾಮಿಲಿಗೆ ನಮ್ಮ ಜಾಸ್ತಿ ರೀಚ್ ಆಗಲಿ ಸೊ ಅದಕ್ಕೋಸ್ಕರ ಹಿಂಗೆ ನೆಂಜ ಮಲ್ತವ ಹಿಂಗೆ ಕೇಳಿ ಓಲ್ ಕಮ್ಮಿಗೆ ತಿಕ್ಕೊಂಡು ಸರ್ ಈಗ ತರಕಾರಿ ಹೊಲ್ತಿಕೊಂಡು ಅರಿ ಹೊಲ್ತಿಕೊಂಡು ಸೊ ಪುನಃ ಅವೇ ಒಂಚೂರು ಕಮ್ಮಿಗೆ ಹೋಲ್ತಿದ್ರು ಅವೇ ಐಟಮ್ ಸೊ ಕೆಲವರು ಬಂದಿರ ಅನ್ಕಲಿ APM ಸಿಗ್ಬೋಲೆ ಅಲ್ಪ ಬಲ್ಕ್ ತೊಂಡು ಮಸ್ತ್ ಕಮ್ಮಿಗೆ ತಿಕ್ಕೊಂಡು ಸೊ ಎಂಕ್ಲ ಎಂಜ ಒಂದು ಇಂತ ಎಂಕ್ಲ ಕಾರ್ ಇನ್ನೊಂದು ರೆಡ್ಸ್ ಕಾರ್ ಮೇನೊಂದು ಕಾರ್ ದೀಕ್ಷಿತ್ ಒಂಜಿ ಕಾರ್ ಕಾಣೊಂದು 6 ಗಂಟೆಗೆ ಹೋಗ್ಬೋದು ಎಂಗ್ಲೆ ಇಲ್ಲಡೆ ಸತ್ಯ ಮಾಡೊಂಜಿ 10 ಕಿಲೋ ಅರಿಗೋಣ ಎಲ್ಲ ಅಂಗಡಿಗೆ ಹೋಗೋದು ಬಟ್ ಇತ್ತೆ ಎಂಕ್ಲ ಒಂದು 6 ಗಂಟೆ ಲಕ್ಕದು ಕಾಂಡ ಬ್ಯಾಕ್ ಬಂಡ 1 ಗಂಟೆಗೆ ಮಾತ ಬಂದಾಗು ಸೊ ಕಾಂಡೆ ಪೋಪ ಎಂಗ್ಲ ಕ್ವಿಂಟಲ್ ಗಟ್ಲೆ ಕನೊಂದು ತರಕಾರಿಲ ಒಂದು ಕ್ವಿಂಟಲ್ ಗಟ್ಲೆ ಕನ್ಪುನು ಸೊ ಇದು ಬಂದರಡು ಮಸ್ತ್ ಇತ್ತದ ಸಿಚುವೇಶನ್ ಎಂಜ್ ಮಾಡ ಕಾಂಡ ಕಾರ್ಬಾಡ್ರ ಸ್ವಲ್ಪ ಗಾಡಿ ಗರ್ತ್ ರೋಡ್ ಮಾತ ಬ್ಲಾಕ್ ಆದ್ ಪಾರ ಬಂಗಾಪನ್ ಬಟ್ ಎಂಕ್ಲ ಒಂಚೂರು ಒಂದ ವರಿನ ನಾಂಡ ಒಂದು 100 ಫ್ಯಾಮಿಲಿ ಜಾಸ್ತಿ ಪಟ್ಟೋಲ್ ನಂಗೆ ಸೊ ಒಂಜಿ ಅದಕ್ಕೆ ಡೈರೆಕ್ಟ್ ಪೋದು ಹೋಲ್ಸೇಲ್ ಅಂಗಡಿ ಒಂಚೂರು ಚರ್ಚೆ ಮಾತ ಮಲ್ದು ಒಂಜಿ ನಮ್ಮ ಇದು ಅಂಗಡಿ ಆಗ್ಲಿಗೇನು ಓ ಮರಣ ಜನಕ್ಕೆ ಏನಾಯ್ತು ನಿಕ್ಲು ಓಲ್ ಅಂಗಡಿ ಎಂಗ್ಲ ಅಂಗಡಿ ಸರ್ ಎಂಗ್ಲ ಗಿಟ್ಟು ಪಟ್ಟು ಸೊ ಖುಷಿ ಆಗ್ಬೋದು ಸರ್ ಯಾಕಂದ್ರೆ ನಂದು ನಮ್ಮ ಇಲ್ಲಡೆ ಅರೆ ಕನಪುನೆಗ್ಲ ನಮ್ಮ ಒಂಜಿ ಬೇತೆ ಏರು ಅಗತ್ಯ ಉಂಡು ಬಂಗಡುಲ್ಲೇರು ಸೊ ಅಕ್ಲ ಇಲ್ಲಡೆ ಆ ಅರಿನ ಮುಟ್ಟಾರ ನಮ್ಮ ಎಫರ್ಟ್ ಕೊರಪುನೆಗ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಸ್ತ್ ಖುಷಿ ಕಸರತ್ತು ಮಲ್ತೊಂದುಲ್ಲ ರೀತಿ ಅತೆ ಪ್ರೌಡ್ ಫೀಲ್ ಆಗ ನಿಜ ಅಲ್ಲ ವನಜಾಕ್ಷಿ ಮೇಡಮ್ ಕಾಲ್ ಬಂದ್ರೆ ವನಜಾಕ್ಷಿ ಮೇಡಮ್ ನಮಸ್ತೆ ವನಜಾಕ್ಷಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ರೂಪೇಶ್ ಶೆಟ್ಟಿ ಒಂಚೂರು ಪಲ್ಲೆಮ್ಮ ನಮಸ್ತೆ ರೂಪೇಶ್ ಶೆಟ್ಟಿ ನಮಸ್ತೆ ಅಮ್ಮ ನಮಸ್ತೆ ಎಂಕ್ಲೆಗ್ಲ ಕಿತ್ತು ತೆಗೆದು 3 ಸೆಟ್ ಬತ್ತಿತ್ತಾರದೆ ಕಾಲ್ ಮಾಡ್ತಿತ್ತೆ ಮಸ್ತ್ ಥ್ಯಾಂಕ್ಸ್ ದೇವರ ಮಸ್ತ್ ಎಡ್ಡ ಅನ್ಪಾಡು ಮತ್ತೊಂದು ಪುಲೆ ಖಂಡಿತಮ್ಮ ಖಂಡಿತ ಇರ್ನ ಪಿಕ್ಚರ್ಲ ಪುರ ಮುರಾಣಿ ಗಂಜಾಲ್ ಪಿಕ್ಚರ್ಲ ಎಂಕ್ಲು ತೂತ ಅಂದಮ್ಮ ಥ್ಯಾಂಕ್ ಯು ವಾರಿ ಶೋಕಾತನು ಎನ್ನ ಮಗೆಲೆ ತೊಂಬೋದಿತ್ತೆ ಇಂಚೇನೆ ನಿಕ್ಲೇನ್ ಮನ್ಪಾಡು ಬಡವರಿಗೆ ಮ ಸಹಾಯ ಮಲ್ಪುಲೆ ಸರಿ ಥ್ಯಾಂಕ್ ಯು ಸೊ ಮಚ್ ಒಂದು ವನಜಾಕ್ಷಿ ಮೇಡಮ್ ಕಾಲ್ ಮಂತೇರ್ ನಮ್ಮ ಓಕೆ 3 ಶೆಡ್ಡೆ ಅಟ್ ಎ ಟೈಮ್ ನಿಕುಲು ಒಂದು ಮಲ್ಪ ಎಂಚ ಸೆಲೆಕ್ಟ್ ಮಾಡ್ಬೋದು ಸರ್ ಎಂಚ ಎಂಗ್ಲ ಎಂಜ ಅಲ್ಪ ಬಂಡ ಮಸ್ತ್ ಕಾಲ್ ಬತ್ತು ಸರ್ ಮಸ್ತ್ ಕಾಲ್ ಬತ್ತಿನೇನು ಕೊಡೋರ ಲಿಸ್ಟ್ ಮಲ್ಪ ಇತ್ತೆ ಕಾವೂರುಡ್ದು ಏತ್ ಕಾಲ್ ಬೈದುಂಡು ಅತನಾಂಡ ಇತ್ತೆ ವಾಮಂಜೂರುಡ್ದು ಏತ್ ಕಾಲ್ ಬೈದುಂಡು 3 ಶೆಡ್ಡೆಡ್ದು ಏತ್ ಕಾಲ್ ಬೈದುಂಡು ಏರಿಯಾ ವೈಸ್ ಏನು ಸೆಗ್ರಿಗೇಟ್ ಮಲ್ಪ ಸೊ ಅಂಚ ಮಲ್ತದ್ದು ಒಂಜಿ ದಿನ ಕೊಂಚ 3 ಟೀಮ್ ಬಿದ್ದಾಡೋ ಸರ್ ಒಂಜಿ ಟೀಮ್ ವಾಮಂಜೂರು ಕಡೆ ಬಿಡುವ ಒಂಜಿ ಟೀಮ್ ಮೇ ಬಿ ಸಿಟಿ ರೌಂಡ್ಸ್ ಹಾಕುವೇರು ಒಂಜಿ ಟೀಮ್ ಬಜಾಲ್ ಲಂಚ್ ಪೋಪ ಸೊ ಆ ದಿನ ಏತ್ ಅಲ್ತಿಡ್ದು ಕಾಲ್ ಬೈದಿನಿ ಸೊ ಅಂಚ ಮುಗಿಪೋ ಸರ್
ಬಟ್ ಅವು ಮಸ್ತ್ ಬಂಗೋಣ ಯಾಕಂದ್ರೆ ಎಂಗ್ಲಿಗೆ ಕೆಲವು ಏರಿಯಾಲ ಗೊತ್ತು ಪೂಜಿ ಸೊ ಎಂಗ್ಲ ಪೋ ಬಾಗ್ಲು ಅನ್ಬೇರೋ ಆಡೆ ಬಲ್ಲಿ ಎಂಗ್ಲ ಆಡೆ ಬೋದು ಯಾಕಂದ್ರೆ ಎಂಗ್ಲ ಇಲ್ಲಿಲ್ಲಡೆ ಮುಟ್ಟ ಒಂದಿಲ್ಲ ಯಾಕೆ ಒಂಜೇ ದಿಕ್ಕಿಗೆ ಬತ್ತಿನ ಪಿರ ಕೊರೋನಾದ ಈ ಸಮಯ ಸರಿ ಆಗ್ತದೆ ಆಯ್ನಾದ ಎಂಗ್ಲ ಇಲ್ಲಡೆ ಪಾರ ಟ್ರೈ ಮಲ್ಪ ಬಟ್ ಎಂಗ್ಲಿಗೆ ಕೆಲವು ಅಡೆ ಪೋದುಪ್ಪ ಒಂದು ಫೋನ್ ಮಲ್ಪನ ಬಾಕ್ಲ ನಾಟ್ ರೀಚಬಲ್ ಉಪ್ಪುಂಡು ಅಕ್ಲ ಸ್ವಿಚ್ ಆಫ್ ಉಪ್ಪುಂಡು ಬಟ್ ಅಲ್ದ್ರ ಒಂದು ದುಂಬೋನ ಕೂಡ ಕಾಲ್ ಬರ್ಪುಂಡು ಸರಿ ಇಂಚ ಇಂಚ ಆಂಡ್ ಸಾರಿ ಪಿರ ರಿಟರ್ನ್ ಮತ್ತೆ ಏನು ಕೊಡ್ದು ಬೋರ್ಡ್ ಆಪುಂಡು ಬಟ್ ಅಕ್ಲಿಗೆ ಐನು ಮುಟ್ಟಾನಾಗ ಎಂಗ್ಲಿಗೆ ಖುಷಿಯೇ ಬಾಪುನ್ ಬಂಡ ಕೆಲವರು ಅಗತ್ಯ ಇಜ್ಜಂದಿನಕ್ಲ ದೆತೊಂಡ್ರೆ ಅವು ಎಂಗ್ಲಿಗೆ ಗೊತ್ತು ಬಟ್ ಏರ್ ಅಗತ್ಯ ಇತ್ತಿನಕ್ಲ ದೆತೊಂಡು ಇರ್ತಿಲ್ಲ ಅಕ್ಲೊಂಜಿ ಕೊರ್ಪುನಂಚಿನ ಆಶೀರ್ವಾದ ಉಂಟದು ಸರ್ ಅವು ನಂಗೆ ಐನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸಾಧ್ಯ ತೋನಿತ್ತ ಕೆಲವರನ್ನ ಇಲ್ಲದ ಪರಿಸ್ಥಿತಿ ಎಂಚೊಂಡು ಬಂದು ಈ ಕಾಲಘಟ್ಟಡ್ಲ ಕೆಲವರು ಮಸ್ತ್ ಪರ್ಮನಾಗ ಆತ್ ಕಷ್ಟಡ್ಲ ಬದುಕುನಕ್ಲುಲ್ಲೆ ನಿಕ್ಲು ಯಾನ್ ತುನ ನಿಕಲ ವಿಜುವಲ್ಸ್ ಪುರ ತುನಾಗ ಇಟ್ಟು ಗೊತ್ತಾಪಡ ಒಂಜಿ ಬಂಗ ಅಕ್ಲ ಒಂಜಿ ಬೇನೆ ಸಂಚರಿ ಪಾತ್ರಗ ಕುಡೊಂಜಿ ಕಾಲರ್ ಲೇರ ಹಲೋ ಸರ್ ನಮಸ್ತೆ ಹೇಮಚಂದ್ರ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಪಾತ್ರಲೆ ಸರ್ ಸರ್ ಪ್ರೋಗ್ರಾಮ್ ತಗೊಂಡಿಲ್ಲ ಸರ್ ರೆಡ್ಡಿ ಒಂದು ಪಲ್ಲೆ ಸರ್ 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 ರೂಪೇಶ್ ಅಣ್ಣ ಸರ್ ಪಾತ್ರೆ ಪಲ್ಲೆ ಪಲ್ಲೆಣ್ಣ ಸರ್ ಎಂಚಲ್ಲ ಸರ್ ಯಾನಾರ ಮೀರೆಂಜಲ್ಲರಿ ಸರ್ ಯಾನು ಸರ್ ಸರ್ ಹೆಂಗ್ ಮಸ್ತ್ ವಿಷಯ ಸರ್ ನೀವು ಯಾವನ್ ಬಂದು ಎಂಗ್ಲು ಅಂಜಿರು ಒಂದೇಟ ಉಲ್ಲ ಎಂಗ್ಲು ಕಾವೂರು ಮಾಲಿಂಗಿ ಸರ್ ಒಂದು ಕೆರೆ ಉಂಡತ್ತೆ ಓಕೆ ಆ ಸೈಡ್ ದಾಕ ಮುಲ್ಪ ಕೆಲವು ಇಲ್ಲುಂಡು ಸರ್ ಲೈನ್ ಇಡು ಸುಮಾರು ಜನ ರೆಂಟಿಗೆ ಹೋಗ್ಕೊಂಡು ಸರ್ ಮುಲ್ಪ ಏರೆಗ್ಲ ಬೇಲೇಜಿ ಕ್ರಮೋಟ್ ಸಿಗ್ತೆ ಪಣ ಮಸ್ತ್ ಅಗತ್ಯ ಉಂಡೆ ರೇಷನ್ ಕಿಟ್ಟದ ಅಗತ್ಯ ಉಂಡೆ ನಿಕ್ಲೆಗ್ ದಿಕ್ಕಿದ್ದಿ ಸರ್ ಇದಕ್ಕೆ ಈ ಸಲ ಓನ ದಿಕ್ಕಿದ್ದಿ ಸರ್ ಈರೊಂದು ಬೇಲೆ ಅನ್ಬೇಕು ಸರ್ ಇರ ನಂಬರ್ ಉಂಡದು ಸರ್ ಅರ್ನ ತಿಕ್ಕೊಂಡದು ನಂಬರ್ ಕೊರಿಯ ಸರ್ ಇತ್ತೆ ಇರ ನಂಬರ್ ಅಂತ ಎತ್ತುನ ಸರ್ ಎಲ್ಲ ಅಲ್ಲಿ ಏತ್ ಇಲ್ಲುಪ್ಪು ಸರ್ ಒಂಜಿ ನಿಯರ್ಲಿ ಎಂಕುಲಿತ್ತೆ ಮುಲ್ಪ ಇಲ್ಲ ಇಂಡಿಯಾಗ್ಲ ಆಜಿ ಇಲ್ಲ ಇಲ್ಲ ಸರ್ ಬಕ ದೇವಸ್ಥಾನದ ಕೈತಲ್ಡು ಒಂಜಿ ಕಮ್ಮಿ ಇಲ್ಲ ಒಂಜಿ 10-15 ಇಲ್ಲುಂಡು ಸುಮಾರು ಇಲ್ಲುಂಡು ಸರ್ ರೆಂಟ್ ಸುಮಾರು ಜನ ಫುಲ್ ಬಾಡಿಗೆ ಹೌದು ಸರ್ ಯಾನಿರಾಗಿ ಶೋ ಅದು ಫೋನ್ ಅಲ್ಪ ಸರ್ ನಿಂಗೆ ಡೀಟೇಲ್ ಕೊರ್ಲೆ ಅವೇ ಸರಿ ಸರ್ ಓಕೆ ಸರ್ ಹೌದು ಸರ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವೇ ಪ್ರೋಗ್ರಾಮ್ ತಗೊಂಡು ಪುನಃ ಅಂಚಿನ ದಾದನ ಸಮಸ್ಯೆ ಪಂಡ ನಂಗೆ ಮಾತಾಡ ಆಪುಣದ್ ಪಂಡ್ರ ಅಂತ ಆಂಡ ನಮ್ಮ ಡೆಫಿನೆಟ್ಲಿ ಮನ್ ಕರೆಕ್ಟ್ ನಿಜವಾದ್ಲ ಮಸ್ತ್ ಕಾಲ್ ಬರೋದುಂಡು ಅಂಡ್ ಅಭಿನಂದನೆ ಪಂಡ್ರೆಲ್ಲ ಕಾಲ್ ಮಾಡ್ತಿಲ್ಲ ಅಭಿನಂದನೆ ಎಸ್ ನಿಜವಾದ್ಲ ಫ್ರಮ್ ಹಾರ್ಟ್ ಮಾತೆಲ್ಲ ಪರಂದಿಲ್ಲ ಅಂಡ್ ಅಟ್ ದ ಸೇಮ್ ಟೈಮ್ ಮಸ್ತ್ ಜನಕ್ಕೆ ಸಮಸ್ಯೆ ಉಂಡು ಸೊ ಸಮಸ್ಯೆ ಎತ್ತಿನಕುಲ್ ದಯಮಲ್ತು ಕಾಲ್ ಮಾಡ್ಪ್ಲೆ ನಿಕ್ಲ ಒಂಜಿ ಎಸ್ ಈ ಸಂದರ್ಭ ರೂಪೇಶ್ ಶೆಟ್ಟಿ ಅಕಲ್ ತಂಡದ ಅದೊಂಡು ನಿಕ್ಲೆಗೆ ಹೆಲ್ಪ್ ಮಾಡ್ಕೊಂಡು ಬಂದ್ಪಂಚಿನ ಒಂಜಿ ನಂಬಿಕೆ ಸೊ ಅಂಚೆನೆ ಎಸ್ ಸರ್ ಈ ಪ್ರೊಸೆಸ್ ಈ ಜನ ಬರ್ಪುಣ 1500 ಪನ್ನಾಗ ಎಂಗ್ಲು ತೂಂದಿಲ್ಲ ಮಸ್ತ್ ಇರೆಗೆ ಇತ್ತು ತೂನಾಗ ವೆರಿ ತೂನ ಮಸ್ತ್ ಬೇಜಾರ ಪನ ಮಸ್ತ್ ಕಷ್ಟ ಮಸ್ತ್ ಜನ ಕಷ್ಟ ಉಳ್ಳೇ ಸೊ ಮಸ್ತ್ ಕಷ್ಟ ಐತಿ ನಂಚಿನ ವೆರಿ ಇನ್ಸಿಡೆಂಟ್ ಅಲ್ಲ ಸಮಥಿಂಗ್ ಮಸ್ತ್ ಉಂಡು ಸರ್ ಒಂಜಿ ರಡ್ಡದ ಎಂಕ್ ಕೆಲವು ಇತ್ತೆ ಯಾನಿರೆ ಪನ್ಪುಂಡಾಣ ಎಂಕ್ ಈ ಬೇಲೆ ಶುರು ಅನ್ಪುನಿಗೆ ತುಂಬು ಲಾಕ್ಡೌನ್ ಇಂಗ್ಲ ಲಾಕ್ಡೌನ್ ಆದಂತೆ ದಿನ ಆಯ್ಬಕ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್ ನಾನು ಸ್ಕ್ರಿಪ್ಟೇ ಬರೋಂದಿತ್ತಿಲ್ಲ ಮಲ್ಲ ಟೈಮ್ ವೇಸ್ಟ್ ಮಲ್ಪನ ಬಿಡ್ತೀನಿ ಸ್ಕ್ರಿಪ್ಟ್ ಕಾನ್ಸಂಟ್ರೇಟ್ ಮಾಡ್ದಂತೆ ಅಪ್ಪ ಟೆನ್ಷನ್ ಆಗುತ್ತಿತ್ತು ಎಂಗ್ಲ ಏಪ ಸ್ಟಾರ್ಟ್ ಆಪುಂಡು ಬೇಲೆ ಎಜ್ಜು ಮಾರ ಪಿಕ್ಚರ್ ಏಪ ಶುರು ಆಪುಂಡು ఒక లోన్ ఉండు లోన్ కట్టర్ ఉండు ಸಾಲ ಉಂಡು ಫಂಡ್ ಎತ್ತಿನುಂಡು ಆ ಟೆನ್ಷನ್ ಮಾತು ಎತ್ತನು ಸರ್ ಆಂಡ ಏಪ ಈ ಇಲ್ಲಿಲ್ಲಡೆ ಬೋದು ಪಟ್ಟರ ಸ್ಟಾರ್ಟ್ ಆಂಡು ಕೆಲವರಿನ ಪರಿಸ್ಥಿತಿ ತೂನಾಗ ಪಂಡಾಕಲು ಒನಸು ತಿಕ್ಕನಾಗ ಅಕಲ ಮೋನೆಡು ಖುಷಿ ಕೆಲವು ಪಂಜನಕಲು ಅಕಲ ದೇವರು ಗಿಫ್ಟ್ ಕೊರ್ಲಕ ಅಪ್ಪ ನಂಗೆ ದಾದಾಪುನ್ ಮಂಡ ನಮ್ಮ ಸಮಸ್ಯೆ ದಾಲಾತ್ತೆ ಸರ್ ನಂಗೆ ಲೋನ್ ಕಟ್ಟರೆ ಅವು ಒಂದು ನಂಗೆ ಇಡೆ ಮುಟ್ಟ ದೇವರು ಬಡವದ ಬಂಗನ ಕೊಡ್ತಿದ್ದಾರೆ ಸರ್ ಸೊ ಅಂಚಾದ ಆ ಪ್ರಾಬ್ಲಮ್ದ ಎದುರು ನಮ್ಮ ಲೈಫ್ ಹೆಂಗ್ ಹಬ್ಬ ಕಾಪುಂಡು ಯಾರು ಬರೋದಿತ್ತು ನಮ್ಮ ಏತ್ತು ಶ್ರೀಮಂತಿರಲ್ಲ ಮರ ನಂಗೆ ಅರ್ಥ ಒಂದಿಜ್ಜಿ ಅಕ್ಲಂತೂ ನಮ್ಮ ಅಕ್ಲಿಗೆ ಒನಸ್ ಈ ರೇಷನ್ ಕಿಟ್ ತಿಕ್ಕನ ಖುಷಿ ಆಗ್ಬೇರೆ ಅಕ್ಲಿ ಸೊ ನಮ್ಮ ತೋಲೆ ನಮ್ಮ ಏತ್ ಅಕ್ಲ ಏತ್ ಬೆಟರ್ ಇಲ್ಲ ಸೊ ಅವು ಅರ್ಥ ಒಂದು ನಂಗೆ ರಿಯಾಲಿಟಿ ಸೊ ಕೆಲವು ತುಲೆ ಒಂಜಿ ಇಲ್ಲಡೆ ನಮ್ಮ ಪೋದು ಕೊರ್ದಿತ್ತ ಅವು ಇಲ್ಲ ಎಂಜಿತ್ತನ ಬಂಡ ನಮ್ಮ ಬೋಳಿ ಅರ್ದಲ್ಪ ಮಸ್ತ್ ಉಲೈ ಪೋದು ಆ ಇಲ್ಲಗ ಬಾಕಲ್ ಸಮೇತ ಎಜ್ಜಿ ಸೊ ಅವನು ಕೊರ್ದು ಬತ್ತ ಕೊರ್ದು ಬನ್ನಾಗ ಅವು ಪಂಡ ಮಸ್ತ್ ದೂರ ಉಂಡು ರೋಡ್ಗೆ ಬರ್ರ ಎಂಗ್ಲ ಟೀಮ್ ಬೋದು ಬನ್ನಾಗ ಒಂಜಿ ಪೊಂಜು ಬಲ್ತೋದ್ ಬತ್ತನ್ ಸರ್ ಬಲ್ತೊಂಬಚ್ಚದು ಹೌದಾದನ ಕೊರಿಯರತ್ತೆ ಎಂಗ್ಲಿಗಿಜ್ಜೆ ಅವು ಏತ್ ಬೇಜಾರ ಅನ್ಬಂಡ ಸರ್ ಈ ರೆನ್ನೆಲ್ಲ ಆತ ಬಲ್ತೊಂಬರೋಡದ ನಕ್ಲಿಗೆ ಏತ್ ಬಂಗ್ ಹೋಗ್ಬೋದು ಸರ್ ಎಲ್ಲಾಡೆ ಸೊ ಅಂಚಿನ ಸುಮಾರು ಇಲ್ಲ ಒಂಜಿ ಎಕಡೆ ಪಂಡ ಒಂಜಿ ಇಲ್ಲಾಡು ರಡ್ಡ ಅಜ್ಜಿನಾಗ್ಲಿ ಒಂಜಿ ಅಜ್ಜಿರು ಸರ್ ನಮ್ಮ ತಣ್ಣೀರು ಭಾಗದಲ್ಪ ಒಂಜನ ಫೋನ್ ಮಲ್ತು ಪಂಡೆ ಇಂಜೆಂಜ ಸೊ ಅಡೆ ಫೋನಾಗ ಅಕ್ಲು ಬತ್ತಿ ಎಂಗ್ಲ ಕಾರ್ ಬತ್ತರ ಬರೋದು ಸರ್ ಎಂಗ್ಲಿಗೆ ಒಂದು ಎಂಚಾಕ ಲೈಫ್ ಲೀಡ್ ಮಾಡ್ಬೇಕು ಸರ್ ಎಂಕ್ಲ ಕೊರ್ನ ಒಂಜಿ ಕಿಟ್ಟದ ಅದೇ ಒಂಜಿ ಜಾಸ್ತಿ ಪಂಡ ಒಂಜಿ 7-10 ದಿನ ಮ್ಯಾನೇಜ್ ಮಾಡ್ಬೋದು ಐದು ಬಕ್ಕದಾದ ಅನ್ಬೇಕು ಅಕ್ಲಿ ಸೊ ಇಂಚಿನ ಮಸ್ತ್ ಸಮಸ್ಯೆ ಉಂಟು ಸರ್ ಅವು ಈರ್ ಪನ್ಲಾಕನೆ ದೇವೇರು ಏರನೆಲ್ಲ ಕಡಪಡು ಎಂಕ್ಲ ಪ್ರತಿ ಸಲ ಮಲ್ಪುನ ಶಕ್ತಿ ಉಂಟು ಗೊತ್ತು ಸರ್ ಕುಡೊಂಜಿ ಕಾಲರ್ ವಿನಾಯಕರು ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಪಾತಲ್ಲ ಸರ್ ಪಾಲ್ತಾಯ್ತು ಸರ್ ರೂಪೇಶ್ ಅಣ್ಣ ಟೀಮ್ ದಕ್ಲೆ ಪೂರರೆಗ್ಲ ಅಭಿನಂದನೆ ಸನ್ನಾಯ್ದ ಮಲ್ತೊಂದಿಲ್ಲ ಬಾರಿ ಎಟ್ಟೆ ಬೇಲೆ ಮಲ್ತೊಂದಿಲ್ಲಾರೆ ವಿನಾಯಕಣ್ಣ ಥ್ಯಾಂಕ್ ಯು ಸೋ ಮಚ್ ವಿನಾಯಕಣ್ಣ
ಈರ್ಲ ನಮ್ಮ ಟೀಮ್ ಈರ್ಲ ಕಲಾವಿದ ಈರ್ಲ ನಮ್ಮ ಟೀಮ್ ಆಕ್ಚುಲಿ ಗಿರ್ಗಿಟ್ ಮಾತು ಆಕ್ಟ್ ಮಾಡಲ್ಲ ಅಂದ್ ಖಂಡಿತ ಅಂದ್ ಇಂಕ ಬಾರಿ ಪೆರ್ಮೆಲ ಒಂದೊಂದು ಈ ಒಂದು ಟೀಮ್ ಇಂಚ ಬೇಲ ಒಂದೊಂದು ಬಂದಾಗ ಮಸ್ತ್ ಖುಷಿ ಒಂದೊಂದು ದೇವರ ಎಡ್ಡ ಪಡು ರೂಪೇಶ್ ಅಣ್ಣ ಇಂಚ ಬೇಲೆ ಸುಮಾರು ಒಂದು ಪಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. చాలా ಬೇಲೆ ನಮ್ಮ ನಮ್ಮನ್ನ ಲೆಪ್ಪಲಿ ಖಂಡಿತ ವಿನಾಯಕಣ್ಣ, ಖಂಡಿತ ಬಲೆ ಬಲೆ ಅವ ಪಂಪ ಅವೇ ಥ್ಯಾಂಕ್ ಯು ಸರ್. ವಾಯ್ಸ್ ಗೊತ್ತಾ ಪುನಃ ಫಿಲ್ಮ್ ದಕ್ಲೆಗ್ಲ ಪುನಃ ಕಲಾವಿದರೆಲ್ಲ ಕಷ್ಟ ಉಳ್ಳೇರು ಅಕ್ಲೆಗ್ಲ ನಿಕ್ಲು ಹೆಲ್ಪ್ ಮಾಡ್ದಾರತ್ತೆ ಕಿಟ್ ಕೋಡ ಸುಮಾರು ನಾಟಕ ಟೀಮ್ ದಕ್ಲೆಗ್ ನಮ್ಮ ಪ್ರಶಂಸದಕ್ಲ ಥ್ರೂಟ್ ಕೊರಿಯ ಪಂಡ ಅಕ್ಲು ಸೆಲೆಕ್ಟ್ ಮಲ್ದಿತ್ತಾರೆ ಏರೆಗ್ ದಾದ ಅಕ್ಲು ಫುಲ್ ಪ್ರಸನ್ನ ಇರ್ಬೇಕು, ಸಂದೀಪ್ ಇರ್ಬೇಕ, ಶರತನ್ಯ ಮತ್ತೆ ಸೇರ್ದು ಉಡುಪಿ ಬೊಕ ಕಾರ್ಕಳದ ಲಿಸ್ಟ್ ಮಲ್ದಿತ್ತಾರೆ ಒಂಜೊಂಜಿ ದಿಕ್ಕಡಿ ಏರೇಗ್ ಬೋರ್ಡ್ ಒಂದು ಕೋಡೆ ಮಾತ ಮುಗಿತಾ. ಸೊ ಮುರಣಿ ಕಲಾವಿದರಿಗೆ ಎಂಗ್ಲ ಪೋಸ್ಟರ್ ಬಿಡ್ದಿತ್ತು ಏರೆಗ್ ಮಸ್ತ್ ಅಗತ್ಯ ಉಂಡು ಎಂಗ್ಲೆ ಫೋನ್ ಅನ್ಗ್ಲೇ ಅಂದೆ. ಸೊ ಅಂಚೊಂಜಿ ನೂದೆಡ್ದು ಮಿತ್ತು ಕಿಟ್ ಅಂಚೆ ಇಲ್ಲಿಲ್ಲಡೆ ಮುಟ್ಟಾದ. ಸೊ ಎಂಗ್ಲ ಟ್ರೈ ಮಲ್ತೊಂದುಲ್ಲ ರೀಚ್ ಆಯಾರೆ ತುಕ ಸರ್. ಓಕೆ ರೈಟ್ ಕುಡಂಜಿ ಕಾಲ್ ಉಂಡು. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. ಸುಧೀರ್ ಭಂಡಾರಿ ಅವರು ಕಳಸದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇವರು ಕೂಡ ಸಾಮಾಜಿಕ ಕಾರ್ಯಕರ್ತರು ಸುಧೀರ್ ಭಂಡಾರಿ ಅವರು. ಅಣ್ಣ ನಮಸ್ತೆ. ನಮಸ್ತೆ ಕೆಲಸವನ್ನ ನಮಸ್ತೆ ರಫೀಶಣ್ಣ ಎಂಚಲ್ಲ ಆರಾಮ ಏನೇಂಜಲ್ಲರಣ್ಣ ಯಾನು ಹುಷಾರಲ್ಲ ರಫೀಶಣ್ಣ ಒಂದಲ್ಲ ಇರ್ನ ಕೆಲವು ಒಂದು ಪೂರ ಕಿಟ್ಕೊಟ್ ಮಸ್ತ್ ಖುಷಿತ ಸಂಗತಿ ಎಲ್ಲಿ ಎಲ್ಲಿ ಅಳಿಲು ಸೇವೆ ಅಣ್ಣ ಆತೆ ಬೇದ ಅಲ್ಲಿ ಇಜ್ಜಿ ಒಂಜಿ ತುತ್ತು ಬದಾಯಿನಕ್ಲೆಗ್ ನೋಡಕ್ಕೆ ನಮ್ಮನೆ ಬಟ್ ಅವು ಜನಕ್ಕಲು ಅಂಚೆ ಎನ್ನು ಜನಕ್ಕಲು ಮಸ್ತ್ ಮೋಕೆಡ್ಗೆತನು ಇರವೇನು ಸರ್ ಯಾನೊಂಜಿ ರಟ್ಟು ವಿಷಯ ಬಂದ್ರೆ ಇತ್ತೆ ಈರು ತುಳುನಾಡು ಇತ್ತೆ ಇಂಡಸ್ಟ್ರಿ ಉಂತದಾಯಿ ಬೊಕ್ಕ ತುಳುನಾಡು ಇರೇನು ಹೀರೋ ಅದು ಮಲ್ತಿ ಬೊಕ್ಕ ಜನಗಳಿಗೆ ಎತ್ತು ಒಂಜಿ ಹೀರೋ ಮಲ್ತಿ ಬೊಕ್ಕ ಸಾರ್ಥಕತೆ ಬಂದ್ಕೊಂಡು ಓ ಎಂಕಲಿಗೆ ಉಪಕಾರ ಮಲ್ತೇರು ಹೋಗಬಹುದು ಕುಲ್ಜೇರು ಆಸ್ಟ್ರೇಲಿಯಾ ಇರ್ಬೋದು ಕುಲ್ಜೇರು ಇತ್ತಿನ ಇಂಚಿನ ಕೊರೋನಾ ಊರ್ ಬಿಡ್ದು ಕುಲ್ಲೇರು ಊರ್ದ ಜನಕ್ಕೆ ಉಪಕಾರ ಮಾಡ್ತದ ಮಸ್ತ್ ಖುಷಿತ ಸಂಗತಿ. ಅನಾಥ ಜನಕ್ಕಳು ಏನಾಳ ದಾನ ಮಲ್ಪರೆ ಮನಸ್ಸಿತ್ತನ್ ಪಂಡ ದಯಬಿಡ್ದು ರೂಪೇಶ್ ಶೆಟ್ಟರ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಮುಟ್ಟು ನಕಲಿ ಕರೆಕ್ಟ್ ಟೈಮ್ ಓಡು ಏನ ಮುಟ್ಟು ಮುಟ್ಟೋಣ. ಥ್ಯಾಂಕ್ ಯು ಸರ್. ಸುಧೀರ್ ಭಂಡಾರಿ ಅವರು ಇವರು ಕೂಡ ಏನು ನಮ್ಮ ಈ ಲಾಕ್ಡೌನ್ ಟೈಮ್ ಅಲ್ಲಿ ಮೆಡಿಸಿನ್ ಕೊಡುವಂತಹ ವ್ಯವಸ್ಥೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಕಟ್ಟುಪಾಡುಗಳು ಚೌಕಟ್ಟಿದೆ ಆದ್ರೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಳಸದವರು, ಚಿಕ್ಕಮಗಳೂರಿನ ಸುಧೀರ್ ಭಂಡಾರಿ ಅವರು. ಸರಂಚನೆ ಮಂಜುನಾಥ್ ಅತ್ತ ಅವರು ಇರ್ ಬೇಸಿಕಲಿ ಪ್ರೊಡ್ಯೂಸರ್ ಅಂಡ್ ವರ್ಕ್ ಮಾಡ್ತದಲ್ಲರು. ಸೊ ಈ ಟೈಮ್ ಲಾಕ್ಡೌನ್ ಟೈಮ್ ಇತ್ತೆ ಫುಲ್ ಟೈಮ್ ನಿಕ್ಲ ಅಂತ ಬೇಲೆ ಒಂದುವೆ ನಮ್ಮ ಪಿದಾಡ್ನ ಬಯ್ಯ ಮಧ್ಯಾಹ್ನ ಕನ್ನ ಕಿಟ್ಟು ಪೂರ ರೆಡಿ ಮಂತದು ಮಧ್ಯಾಹ್ನ ಬಯ್ಯದಲ್ಲ ಡಿಸ್ಟ್ರಿಬ್ಯೂಟ್ ಮಂತದು ಬಯ್ಯ ರಾತ್ರಿ 9:10 ಗಂಟೆ ಅನಗ ಎಲ್ಲ ಎಲ್ಲರಬಹುದು ಸೇರಿ ಓಕೆ ಕಾಂಡ 6 ಗಂಟೆ ಸ್ಟಾರ್ಟ್ ಆಪುಂಡು 6 ಗಂಟೆ ಸ್ಟಾರ್ಟ್ ಆಪುಂಡು ದಿನಚರಿ ಎಡ್ದಕ ಮಧ್ಯ ಫಸ್ಟ್ ನಿಕ್ಲ ಬೇಲೆ APMC ಗಿರ್ನ ಪೋಪುನ ಅಂಚದಲೆ ಓಕೆ ಇಂಗ್ಲಿಷ್ ಲಾಕ್ಡೌನ್ ಉಂಡ ಇದ್ದ ವೆರಿ ಇಂಟ್ರೆಸ್ಟಿಂಗ್ ಯಾನ್ ದಾಗಿ ಇನ್ ಡೀಟೇಲ್ ಕೇನೊಂದುಲ್ಲ ಪನಕ ಅವೇ ತೋ ಜವಾನಿ ಇರ್ತದು ಒಂದುಲ್ಲೆ ಅವೇ ತೋ ಜವಾನಿ ಇಲ್ಲಡುಲ್ಲೆ ಇವನ್ ಇಂಕ್ಲೆಗ್ಲ ಕಾಲ್ ಬರ್ಕೊಂಡು ಏನ ಮಗಕ್ಕೆ ಬೇಲೆ ಜಿ ಎಂಕುಲು ಎಂಕೆಗ್ ಬೇಲೆ ಜಿ ದಾದವನ್ ಗೊತ್ತಾಗ ಯಾಣ ನಿಕಲ್ ನಾವು ದಿನಚರಿ ತುನಾಗ ಇಟ್ಸ್ ಲೈಕ್ ಅಮೇಜಿಂಗ್ ವೆರಿ ಡಿಫರೆಂಟ್ ಅಂತ ತೋಜುಂಡು ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು ನಿಜವಾಗ್ಲ ಕಾರ್ಡ್ ಸ್ಟಾರ್ಟ್ ಆಪುಂಡು ಓಪನ್ ಡೈರೆಕ್ಟ್ APMC ಗೆ ಪೋದವು ವಿತ್ ಟೆಂಪೋ ನಮ ಕೊನಪರ್ ಗೋಡೌನ್ ಕನ್ಪ ಗೋಡೌನ್ ಕಂತ ಅಲ್ಪ ಅನ್ಲೋಡ್ ಮಂತ್ ಮಾತಿರ್ಲ ಉಪ್ಪೆ ನಮ್ಮ ಟೀಮ್ ದಕ್ಕುಲು ಬೊಕ್ಕ ನಮ್ಮ ಕಿಟ್ ರೆಡಿ ಮನ್ಪುನ ಸ್ಟಾರ್ಟ್ ಆಪುಂಡು ಅತ್ತ ಪ್ರೋಸೆಸ್ ಆದ ಮಧ್ಯಾಹ್ನ ಬೊಕ್ಕ ಮೂಜಿ ಟೀಮ್ ಮಂತ್ ನಮ್ಮ ಡಿಸ್ಟ್ರಿಬ್ಯೂಟ್ ಮನ್ಪರೆ ಪೋಪ ಮೂಜಿ ಟೀಮ್ ಪೋಪುಂಡು ಓಕೆ ಓಕೆ ಮೂಜಿ ಟೀಮ್ ಬೇತೆ ಬೇತೆ ಕಡೆಗೆ ಪೋಪುಂಡು ಬೇತೆ ಬೇತೆ ಆತ್ ರೆಡಿ ಅದು ಓಕೆ ಓಕೆ ಎಸ್ ಒಂದು ಪಂಡರೆ ಒಂದು ಎಂಚ ಪ್ರೋಸೆಸ್ ಆಪುಂಡು ಜವಾನಿ ಎಂಚ ಬೇಲ ಮನ್ಪರೆ ಮುಕ್ಲೆಂಚ ಕಿಟ್ ಕಟ್ವೇರ್ ತೂಪಾವ ಬಿಫೋರ್ ದಟ್ ಕುಡಂಜಿ ಕಾಲರ್ ಉಳ್ಳಾರೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ನಾನು ಜಯಪ್ರಕಾಶ್ ಎಕ್ಕೂರು ಪಾತೆರ್ನು. ನಮಸ್ತೆ ನಮಸ್ತೆ ಸರ್ ಪಾತೆಲ್ಲ ಸರ್ ಪಲ್ಲೆ ಸರ್ ಅವೇ ತೂದು ಬಾರಿ ಖುಷಿ ಅಂದೆ ಜವನಿಯರ್ನ ಬೇಲೆ ಇಂಚಿನ ಬೇಲೆ ಮಲ್ಪುನ ಜವನಿಯರು ಕುಡ್ಲಾಡು ಉಳ್ಳೇರಿ ಬೊಕ್ಕ ಮಸ್ತ್ ಜನ ಉಳ್ಳೇರಿ ನಿಕ್ಮೇಲೆ ಸ್ಫೂರ್ತಿ ಆಪುನ ಕುಲ್ಲ ಉಳ್ಳೇರಿ ಒವ್ವೇ ಸಂಕಷ್ಟಗ್ಲ ನಮ್ಮ ಎದುರಿಸಾವಲ್ಲಿ ಕುಡ್ಲದ ಇಂಚಿನ ಜವನಿಯರ್ ಎತ್ತಿನಲ್ಲಿ ಇಂಚಿನ ಸಾಮಾಜಿಕ ಕಳಕಳಿದ ನನರೇನ ಸಂಕಷ್ಟಗ್ ಸ್ಪಂದಿಸವನ ಜವನಿಯರ್ನ ಬಗ್ಗೆ ತೂದು ಒಂಜಿ ಅಕ್ಲಿಗೆ ಎಡ್ಡೆ ಪಾತೆರ ಮನ್ಕ ದೇವರ ಅಕ್ಲಿಗೆ ಎಡ್ಡೆ ಮಲ್ಪಾಡು ಬಂದು ನಾನು ಕಾಲ್ ಮಾಡ್ತೀನಿ ಸರ್. ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಅಂಚನೆ ಮಸ್ತ್ ಕಮೆಂಟ್ಸ್ಲ ಬರೋದುಂಡು. ಪುರುಷೋತ್ತಮ್ ಪೂಜಾರಿ ಪುನದಲ್ಲಿ ಗುಡ್ ಜಾಬ್ ಮಂಜು ಅಂಡ್ ಅಭಿಷೇಕ್ TR ಆರ್ಲ ಪುಗರೊಂದುಲೇರೆ ಅಂಡ್ ಪುರುಷೋತ್ತಮ ನಾಯ್ಕ್ ಅದಕ್ಕೆ ಹೆಲ್ಪ್ ಸರ್ ಪುರುಷೋತ್ತಮ್ ನಾಯ್ಕ್ ಹೆಲ್ಪ್ ಕೇಳ್ತಾ ಇದ್ದಾರೆ, ಕೇಳಬೇಕು ಎಸ್ ಅವರ ನಂಬರ್ಗಳನ್ನು. ಅಭಿಷೇಕ್ TR ಪ್ಲೀಸ್ ಶೇರ್ ಇಟ್ ಟು ಬ್ಯಾಂಗ್ಳೂರಿಯನ್ಸ್ ಆ್ಯಂಡ್ ಪುಷ್ಪರಾಜ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಕಂಗ್ರಾಟ್ಸ್ ರೂಪೇಶ್ ಅಣ್ಣ ಟೀಮ್ ಆ್ಯಂಡ್ ಪ್ರೌಡ್ ಆಫ್ ಯು ಅಂತ ಹೇಳಿ. ಸಿದ್ಧಾರ್ಥ ಅವರ ಕಮೆಂಟ್ಸ್ಗಳು ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಜೊತೆಗೆ ಆಗಲೇ ಹೇಳಿದಾಗೆ
ಎಸ್ ಬೆಳಿಗ್ಗೆಯಿಂದಲೇ ಇವರು ದಿನಾಚರಣೆ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಕೂಡ ಮನೇಲಿದ್ದೇವೆ ಅಂತ ಬಂದಾಗ, ಲಾಕ್ಡೌನ್ ಆಗಿದೆ ಅಂತ ಬಂದಾಗ ಯುವಕರು ಏನಾದ್ರೂ ಒಂದು ಮಾಡಬೇಕು, ನಮ್ಮ ಸಮಾಜದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಗೆ ದಿನಚರಿ ಪ್ರಾರಂಭ ಆಗುತ್ತೆ. ರಾತ್ರಿ 1 ಗಂಟೆಗೆ ಸರ್ ಆಪುಂಡು 10 ಗಂಟೆ ಬಿಟ್ಟಲ್ಲ ಆಪುಂಡು ಅದೇ. ಓಕೆ ಓಕೆ ಏಪಣಲ್ಲಿ ನೇರವಾದಕ್ಕೆ ಏಪಣಲ್ಲಿ ಒಂದು ಬೋರ್ಡ್ ಇತ್ತು ಲಾಕ್ಡೌನ್ ಎಂಜಾಯ್ ಮೊದಲ ಇಲ್ಲಡ್ ಕುಲ್ದೋಲಿ ಅಂತ ಮನಪಂಚಿನ ಮನಸ್ಥಿತಿ ವೈದ್ಯ ರೂಪೇಶ್ ನೊಟ್ಟಿಗೆ ಸೇರೋದು ಬೋರ್ಡ್ ಇತ್ತು ಮನಪಂಚಿನ ವಿಚಾರ ರೂಪೇಶ್ ಶುರು ಐಡಿಯಾ ಡಿಸ್ಕಸ್ ಮನ್ಪುನಾಗ ರೂಪೇಶ್ ಏಪಲ ನೆಗೆಟಿವ್ ಅಂದ್ ಬಂತಿಜೆ ಅವು ಮನ್ಪುಗ ಅಂಚಿನ ಬೇಲೆ ಪುರ ಮಂತನ ಎಡ್ಡೆ ಅವು ಏನಾಲ ಬ್ಲೆಸ್ಸಿಂಗ್ ದಿಕ್ಕು ಕರೆಕ್ಟ್ ಅತ್ತು ಒಂಜಿ ಜವನ್ ಇರ್ಬನಾಗ ನಮ್ಮ ಎಂಜಾಯ್ ಮಂತೊಂದು ಇಟ ರಿಲ್ಯಾಕ್ಸ್ ಅದು ಒಂದು 10 ಗಂಟೆ ಲಕ್ಕೊಂದು ಆಕ್ಚುಲಿ 10 ಗಂಟೆ ಲಕ್ಕನಾಗ್ಲಿತ್ತೆ 5 ಗಂಟೆ ಲಕ್ಕ 10 ಗಂಟೆ ಲಕ್ಕೊಂತಿನಾರಿತ್ತೆ 5 ಗಂಟೆ ಲಕ್ಕೊಂದಲ್ಲ. ಅಮೇಸಿಂಗ್ ಅಮೇಸಿಂಗ್. ಓಕೆ ಪ್ರೌಡ್ ಫೀಲ್ ಉಂಟು ಅತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ವೆರಿ ಪ್ರೌಡ್ ಫೀಲ್ ಉಂಟು. ಎಸ್ ರಿಯಲಿ. ಎಸ್ ಕುಡಂಜಿ ಕಾಲರ್ ಅಲ್ಲ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ರಾಮಾನಂದ್ ಅವರು ಪಾತೆರ್ಲೆ ಸರ್, ಪಾತೆರ್ಲೆ ಮಂಜುನಾಥ್ ರೆಗ್ಲ ಅಂಚನೆ ನಮ್ಮ ರೂಪೇಶಿಗೆ ಪಕ್ಕ ಲಲಿತಿಗೆ 3 ಜನಕ್ಕೆ ಸೋಲ್ ಮೇಲೆ ನಮಸ್ತೆ ನಮಸ್ತೆ ಅಣ್ಣ. ರೂಪೇಶ್ ಹೆಂಗ್ ಬಾರಿ ಖುಷಿ ಆಗ್ಬಿಟ್ಟಿಲ್ಲ ಅಂತ ಕ್ಲಿಯರೇ ಆವಣ್ಣ ಮಸ್ತ್ ಥ್ಯಾಂಕ್ಸ್. ಈ ಮಗ್ನ ಕೆಲಸ ಮಾತ ನಮ್ಮ ಸಮಾಜ ಮಾದರಿ ಆಗಿಪ್ಪಾಡಿ ಆವಡಣ್ಣ ಆವಡ ಆವಡ ಅಂಚನೆ ಎಂಗ್ಲ ಕೊರಗಜ್ಜೆ ಮಂಗಲ್ಪಾಡಿದ ಕಾವಂದೆ ಎನಿಗ್ಲೇನೆ ನನ್ನ ಕುಡ್ಲದ ತುಳುನಾಡ ಹೊರನಾಡೆ ಆಪನಂಚಿನ ಅನುಗ್ರಹ ಬರನೆ ಅನ್ನೋದು ಆವಡ್ ಸರ್ ಆವಡ್ ಸರ್ ಏಮ ಪ್ರೋತ್ಸಾಹ ಉಪ್ಪಾಡ್ ಸರ್ ಏಪಗ್ಲ ಆಶೀರ್ವಾದ ಉಪ್ಪಾಡ್. ಆವ್ ಸರ್ ಆವ್ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್ ಲವಿತೀರ್ ಇರೇಗೆ ಈ ಟೈಮ್ ವರ್ಕ್ ಮಲ್ಪನಾಗ ಇರ್ಲ ಜವನೀರ್ ನಂಜಿ ತಂಡ ಬಟ್ಟೊಂದು ಜಾಲಿ ಎಂಜಾಯ್ ಬರೋ ಮಲ್ತೊಂದು ಉಪ್ಪುನಾರು ಈ ಟೈಮ್ ಹಿಡಿತ ಹೆವಿ ವರ್ಕ್ ಉಂಟು ದಾದಾ ಪನ್ಪರ ಈ ವರ್ಕ್ ದ ವಿಷಯ ಐಟ್ ಫಸ್ಟ್ ಆಫ್ ಆಲ್ ಪೋಸ್ಟರ್ ಬಡಿಯರ್ ರೂಪೇಶ್ ಐಟ್ ಫಸ್ಟ್ ನಂಬರ್ ಎನ್ನ ಕಾಂಡೆ ಲಕ್ಕವಣಿ ಹಾಕುಲಿ ಎನ್ನ ಲಕ್ಕವನಿ ತಿನ್ನ ಹಾಕುಲಿ ಕಾಂಡೆ ಸುರ 7 ಗಂಟೆ ಸುರ ಇನ್ನ ಕಾಲ್ 11 ಮುಟ್ಟ ಉಪ್ಪುಂಡು ಆಲ್ಮೋಸ್ಟ್ 11 ಮುಟ್ಟ ಐಟ್ 90% ಎಂಕಲ್ ಕಾಲ್ ದೇದೆ ಏರ್ನ ಪೂರ ದೇಜ್ಜಿ ಅಕ್ಲಡೊಂದು ಸಾರಿ ಕೇನು ఒక ಕೆಲವು ವಾಟ್ಸಾಪ್ ಮೆಸೇಜ್ ಮಂತಿರು ಐಟ್ ನಾರ್ಮಲ್ ಮೆಸೇಜ್ ಮಂತಿರು ಪೂರೆಕ್ಲ ಆಲ್ಮೋಸ್ಟ್ ಎಂಕುಲು ಬರೆದು ಪೂರೆಕ್ಲ ರೀಚ್ ಮನ್ಪಾದ ಪೂರೇನಿಲ್ಲಾಗ ಎತ್ತವನ ಬೆಲೆ ಎಂಕುಲು ಮನ್ಪಾದ. ಕರೆಕ್ಟ್ ಕರೆಕ್ಟ್. ಎಸ್ ಮೇರ್ನ ಬೆಲೆ APMCಗೆ ಕಾಂಡಲ ಕೊಂಡ್ಬೋದು ವರ್ಕ್ ಮಲ್ಪನ ಚೀರ್ನ ಬೆಲೆ ತಾತೆ ಎಲ್ಲ ಮುಕ್ಲನೊಟ್ಟಿ ಪೋಂದಿತ್ತೆ. ಓಕೆ ಮನ ಮಂಜಿ ನಡುಮುಜಿ ಟೀಮ್ ಬೋಪ ಅಣ್ಣ ಕಾರ್ 10 ಜೊತೆ ಆತ ನಮ್ಮ ಕ್ವಿಂಟಲ್ ಗಟ್ಲೆ ಕನೋಡದೆ ಸೊ ಕಾರ್ ಟೆಂಪರ್ ಮಾತಕೊಂಡು ನಮ್ಮದಾದ ಗಾಡಿ ಉಂಡು ಕೂಡ ಇದನ್ನ ಐತ ಬಾಡಿ ಕೊಂಚರು ಒರಿಪಾಗ ಅಣ್ಣ ಇಂಗ್ಲ ಇಂಟೆನ್ಷನ್ ಆತು ಓರಿನಲ್ಲ ಒಂದು ರಡ್ಡಿ ಕಿಟ್ ಎಕ್ಸ್ಟ್ರಾ ಜಾಸ್ತಿ ಆಪಣ. ಪರ್ಫೆಕ್ಟ್. ಎಸ್ ಕುಡಂಜಿ ಕಾಲರ್ ಉಳ್ಳೇರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಜೊತೆಗೆ ಇವರು ಮಾಡಿರುವಂತ ಯಾವ ರೀತಿ ಪ್ಯಾಕ್ಗಳನ್ನ ಮಾಡ್ತಾರೆ, ಯಾವ ರೀತಿ ಫುಡ್ ಕಿಟ್ಗಳನ್ನ ಇವರು ರೆಡಿ ಮಾಡ್ತಾರೆ, ಎಸ್ ಡೀಟೇಲ್ ಬರ್ತಾ ಇದೆ, ಒಂದ್ಸಲ ವಿಜುವಲ್ ಬರ್ತಾ ಇದೆ. ಇವರೆಲ್ಲ ಹುಡುಗರು ಅಂಡ್ ರೂಪೇಶ್ ಶೆಟ್ಟಿ ಅವರು ಒಂದ್ಸಲ ಪ್ರಥಮವಾಗಿ ಈ ಒಂದು ವಿಚಾರಗಳು ಬಂದಾಗ ಯಾರಿಗೆಲ್ಲ ಸಹಾಯ ಬೇಕು ನಮ್ಮನ್ನ ಕರೆ ಮಾಡಿ ನಮ್ಮನ್ನು ರೀಚ್ ಮಾಡಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಸೊ ಅದರ ಬಗ್ಗೆ ಕೂಡ ವಿಜುವಲ್ ಬರ್ತಾ ಇದೆ, ನೋಟ್ ಮಾಡಿ. ನಮಸ್ತೆ ಮಾತರೆಗಳ ವಿಷಯದಲ್ಲಿ ನಮ್ಮ ನಿಮಗೆ ಗೊತ್ತು ಫೇಸ್ಬುಕ್ ಮಾತ್ರ ಪಾಡ್ದಿತ್ತೆ ಸೋಷಿಯಲ್ ಮೀಡಿಯಾಡಿ ಏರೆಗೆ ನಿಜವಾದ ಅಗತ್ಯ ಉಂಡು ಕಿಟ್ಟದ ಏರೆಗಲ್ಲ ಒನಸಿಗೆ ಬಂಗೊಂಡು ಇಲ್ಲಡ ಅರಿಜ್ಜಿ ಅಂಚಿನ ದಯಮಂತ್ರಿ ಇನ್ಫಾರ್ಮ್ ಅಂತಲೇ ಇಂಗ್ಲೇಂದ್ರೆ ಮುನ್ನೂರು 400 ಕಾಲ್ ಬರ್ಬೋದು. ಬಟ್ ಒಂಜಿ ಸಾರದಲ್ಲ ಜಾಸ್ತಿ ಕಾಲ್ ಬರ್ತಿತ್ತು. ಆಲ್ಮೋಸ್ಟ್ ಎಂಗ್ಲ ಒಂಜಿ 600+ ಡೆಲಿವರಿ ಮಲ್ತಾ ಆಗ್ತದೆ. ಅವಳ ಇಲ್ಲಿಲ್ಲಡೆ ಹೋದ ಮುಟ್ಟ ಒಂದಿಲ್ಲ, ನನ್ನ ಒಂಜಿ 400 ಮುಟ್ಟ ಬಾಕಿ ಉಂಟು. ಸೊ ಇನಿ ವಾಮಂಜೂರ್ ಸೈಡ್ ಹೋಗಿಲ್ಲ, ವಾಮಂಜೂರಿಗೋಸ್ಕರ ಒಂದು 200-250 ಕಿಟ್ ರೆಡಿ ಆಗುಂಟು. ಸ್ವಲ್ಪ ಇಡೀ ಇನಿ ಡಿಸ್ಟ್ರಿಬ್ಯೂಷನ್ ಮುಗಿಯುಂಡು. ಆಯ್ತು ಒಟ್ಟು ಕುಡಂಜಿ ವಿಷಯ ವಿಡಿಯೋ ಮಂತ್ರಿ ಬಂಡ ಸುಮಾರು ಜನ ಉಡುಪಿದಾಗಲು ಫೋನ್ ಮಾಡ್ಕೊಂಡಿದ್ದಾರೆ, ಕಾರ್ಕಳದಾಗಲು ಫೋನ್ ಮಾಡ್ಕೊಂಡಿದ್ದಾರೆ, ಎಂಕಲ್ನ ಊರು ಪಟ್ಟೊಂದಿದ್ದಾರೆ. ಬಟ್ ಇತ್ತೆ ಸದ್ಯದ ಮಟ್ಟಿಗೆ ನಾನೊಂಜಿ 2-3 ದಿನಟ್ಟು ಎಂಗ್ಲಿಗೆ ಬತ್ತಿನ ಕಾಲ್ಸ್ ಕುಡ್ಲದ ಸರೌಂಡಿಂಗ್ ಬತ್ತಿನ ಕಾಲ್ಸ್ ಆಯ್ನ ಆಲ್ಮೋಸ್ಟ್ ಎಂಗ್ಲ ಫಿನಿಶ್ ಮಾಡ್ತಾರೆ ತೂಕ ಆಯ್ತು. ಒಟ್ಟಿಗೂ ಎಂಗ್ಲ ಪ್ಲಾನ್ ಇತ್ತಿನ ಒಂಜಿ ಕಾಲ್ಸ್ ಇಯರ್ ಬಂಗದಕ್ಲು ಅಟೆಂಡ್ ಮಾಡ್ಬೋದ ಅಂತೆ. ಆನ ಐತೊಟ್ಟು ಕುಡಂಜಿ ಖುಷಿದ ವಿಷಯ ಸುಮಾರು ಜನ ಫೋನ್ ಮಾಡ್ತಿದ್ದೆ ಎಂಗ್ಲಿಗೆ ಫೋಟೋಸ್ ಮಾತ್ರ ಪಾಟ್ನೇನು ತೂದು ಕೆಲವರು ಫೋನ್ ಮಾಡಿ ಬರೋದಿಲ್ಲ. ಸೊ ನಿಕ್ಲ ಎಡ್ಡೆ ಬೇಲೆ ಮಂತುದಿಲ್ಲ ಎಂಕ್ಲ ಸೇರಿದ ಅಂತ ಕಿಟ್ಟು ಕೊರಪ ಎಂಕ್ಲ ಅಂತ ಕಿಟ್ಟು ಡೊನೇಟ್ ಮಾಡ್ಕೊ ಅಂದ್ರೆ ಖಂಡಿತ ಇತ್ತೆ ಕುಡ್ಲನ ಮಟ್ಟಕ್ಕೆ ಎಂಕ್ಲನ ಟೀಮ್ ಸೇರಿದೆ ಎಂಕ್ಲ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ನಾನು ಎಕ್ಸ್ಟೆಂಡ್ ಮಲ್ಪನ ಪ್ಲಾನ್ ಉಂಟು ಉಡುಪಿಡು ಬೇತ ದಿಕ್ಕರು ಮಾತ್ರ ನಾನು ಅಂತಿದ್ದೀನಂటే ಆಯ್ತಾ ಪ್ಲಾನ್ ಮಂತುದಿಲ್ಲ. ಸೊ ನಿಕ್ಲು ಖಂಡಿತ ಕಿಟ್ಟು ಮಾತ್ರ ಕೂಡ ಒಂದು ಪ್ಲಾನ್ ಮಂತದ್ದು ಪನ್ಪ ದಾದ ಮನ್ಕೊಲಿ. ಸೊ ನಿಕ್ಲ ಸಪೋರ್ಟ್ ಇಂಚೆನ ಪಡು ಸೊ ಒಂದು ಎಂಕ್ಲ ಕೈಡ್ ಆಪಣ ಎಲ್ಲೇ ಸೇವೆ ಒಂದು
ಸೊ ನಿಕ್ಲ ಸಪೋರ್ಟ್ ಪಡು ಏರಕ್ಕೆ ನಿಜವಾದ ಬಂಗ ಉಂಡು ನಾವು ಮಾತ ಸೇರಿದು ಅಕ್ಲಿಗೆ ಆಯ್ನಾತ್ ಸಪೋರ್ಟ್ ಮಾಡ್ಬಾರ್ದು. ಎಸ್, ಇದು ಯಾರಿಗೆಲ್ಲ ಸಹಾಯ ಬೇಕು ನಿಜವಾಗಿ ಓಲ್ಡ್ ವಿಡಿಯೋ ಅವರು ಕೇಳಿರುವಂತದ್ದು. ಜೊತೆಗೆ ಇವರ ಪ್ರಿಪರೇಷನ್ಗಳು ಅಂದ್ರೆ ಯುವಕರೆಲ್ಲ ಸೇರ್ಕೊಂಡು ಪ್ರಿಪರೇಷನ್ ಮಾಡ್ತಾ ಇದ್ರೆ, ಸೊ ಅದನ್ನು ಕೂಡ ಹಾಕ್ತಾರೆ ವಿಜುವಲ್ಸ್. ಯಾವ ರೀತಿ ಈ ಹುಡುಗರು ಸೇರ್ಕೊಂಡು ಫುಡ್ ಕಿಟ್ ಗಳನ್ನ ಮಾಡ್ತಾ ಇದಾರೆ, ಇವರುಗಳೇ ಮಾಡುವಂತ ಒಂದು ಏನು ಕಿಟ್ ಏನಿದೆ, ಸೊ ಅದನ್ನು ಕೂಡ ಹಾಕ್ತೇವೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರವಣ್. ಮಾತಾಡಿ ಸರ್, ಮಾತಾಡಿ. ರೂಪೇಶ್ ಶೆಟ್ಟಿ. ಅಣ್ಣ ನಮಸ್ತೆ. ನಮಸ್ತೆ ಪಲ್ಲೆಣ್ಣ. ನಮಸ್ತೆ. ಬೋಲೂರು ನಮ್ಮ. ಓ ಬೋಳು ಹಿಡಿದೆ ಪಲ್ಲೆಣ್ಣ. ಇಂಚೆನೆ ಗುಡಲ ಮಸ್ತ್ ಬೇಲೆ ಇನ್ನ ಆವರಂಡು ಗುಡಲ. ಖಂಡಿತ ನಮ್ಮದಾಲಿ ಜನ ದೇವರು ಆಶೀರ್ವಾದ ಮಲ್ತಿರ್ನ ಆಯ್ತಾದಿಗೆ ಅವನ್ ಪೋಪುಣಾತೆ ಅವೇ ಇದೇಗ ಗುಡಲ ದೇವರು ಇಂಚೆನೆ ಮನಸ್ಸು ಕೊರ್ದು ಹೆಡ್ ಒಂದು ಆವಣ್ಣ ಸಪೋರ್ಟ್ ಪಡಣ್ಣ ಅವೇ ಥ್ಯಾಂಕ್ ಯು ಸಪೋರ್ಟ್ ಆಪಗಳು ಉಂಟು. ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ರೂಪೇಶ್ ಸದ್ಯಕ್ಕೆ ಎಷ್ಟು ದಿನಕ್ಕೆ ಎಷ್ಟು ಕರೆಗಳು ಬರುತ್ತೆ ಅಂಡ್ ಎಷ್ಟು ಕರೆಗಳನ್ನ ತಾವು ರೀಚ್ ಮಾಡಬಹುದು ಫೈನಲ್ ಅಲ್ಟಿಮೇಟ್ಲಿ ಅನ್ನೋದು? ಇತ್ತೆಂಚ ಬಣ್ಣ ಸ್ಟಾರ್ಟಿಂಗ್ ಬಣ್ಣ ಎಂಕ್ಲ ಒಂಜಿ ಟೈಮ್ ಲಿಮಿಟ್ ಇದ್ದಿತ್ತು 16 ತಾರೀಕು ಉಲಾಯಿ ಫೋನ್ ಮನ್ಪ್ಲೆ ಅಪ್ಪಗಂತೂ ಹೆವಿ ಕಾಲ್ ಬರೋದಿತ್ತು ನಾನು ಬಣ್ಣದ ದಿನಕ್ಕೆ ಒರಿಯೊರಿಗೆ ಒಂಜಿ ನಿಯರ್ಲಿ ಒಂಜಿ 500 ಮೇ ಬಿ 400-500 ಕಾಲ್ ಬರೋದಿತ್ತು. ಬಟ್ ಇತ್ತದ ನಂಚ ಡೈರೆಕ್ಟ್ ಕಾಲ್ಸ್ ಬರೋದುಂಡು. ಬಟ್ ಇತ್ತೆ ಬಲ್ಕ್ ಕಾಲ್ಸ್ ಬರೋದು ಇತ್ತೆ ಒಂಜೊಂಜಿ ಏರಿಯಾದ ಎಂಕ್ಲಿಗೆ ಒಂಜಿ 10 ಇಲ್ಲುಂಡು, ಎಂಕ್ಲ ಒಂಜಿ 25 ಇಲ್ಲುಂಡು, ಆಶ್ರಮದ ಕಾಲ್ ಬರೋದು ಪುಡು. ಸೊ ಇಂಚ 1-to-1 ಕಾಲ್ ಬರೋದು ಪುಡು. ಸೊ ಆಯ್ನಾತ್ ರೀಚ್ ಮಲ್ತೊಂದಿಲ್ಲ ಎಂಕ್ಲ ಎಂಚ ಮಾಡಿ ಪೆಂಡಿಂಗ್ ದೀಪನ ಬಡ್ಚಿ ಟಕಟಕ ಕೈದಲ್ಲಿ ಇತ್ತಂದಾಣ ಐನ ಅಪಗ ಮುಗಿತೊಂದಿಲ್ಲ. ಸೊ ಐದೊಟ್ಟಿಗಿತ್ತ ಬಲ್ಕ್ ಕಾಲ್ ಮಸ್ತ್ ಉಂಡು. ಕೆಲವು ಬೆಳ್ತಂಗಡಿ ಹಿಡಿದೊಂಜಿ ಒಂಜಿ ಗ್ರಾಮನೇ ಉಂಡು ಬಂತಾರೆ, ಒಂಜಿ ಅಜ್ಜಿಪ್ಪ ಇಲ್ಲದ ಗ್ರಾಮ ಉಂಡು. ಅಕ್ಲ ವಿಡಿಯೋ ಮಾತ ಕಡೆ ಬಿಡ್ತಾರೆ ಮಸ್ತ್ ಆ ಇಲ್ಲದು ನಂಗೆ ಬೇಜಾರಾಪುಂಡು. ಸೊ ಇದು ಎಲ್ಲ ಐನೊಂಜಿ ಕಂಪ್ಲೀಟ್ ಮಲ್ಕೊಡುದುಂಡು. ಬಟ್ ಏತ್ ಆಪುಂಡು ಗೊತ್ತುಜಿ. ಸೊ ತೂಕ ಸರ್ ಓಕೆ ಅಮೇಜಿಂಗ್. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಅಂಡ್ ರೂಪೇಶ್ ಶೆಟ್ಟಿ ಅಂತ ಬಂದಾಗ ತುಳು ಇಂಡಸ್ಟ್ರಿಯಲ್ಲಿ ಚಿತ್ರಗಳನ್ನು ಮಾಡಿರುವಂತಹ ವ್ಯಕ್ತಿ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಚಿತ್ರಗಳನ್ನು ಮಾಡಿರುವಂತಹ ವ್ಯಕ್ತಿ, ಜೊತೆಗೆ ಅಷ್ಟು ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ. ಜೊತೆಗೆ ಇವರು ಕೂಡ ನಮ್ಮ ಕರಾವಳಿಗರು, ಅವರು ಕೂಡ ನಿರ್ಮಾಪಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಉದ್ಯೋಗ ಮಾಡ್ತಾ ಇರುವಂತಹ ಲವಿತ್ ಅವರು. ಸೊ ಇವರುಗಳು ಯಾವುದೇ ರೀತಿ ರಾಜಕಾರಣಿಗಳಲ್ಲ, ಜನಪ್ರತಿನಿಧಿಗಳಲ್ಲ. ಅಂಡ್ ಒಂದು ಗ್ರಾಮದವರು ಫೋನ್ ಮಾಡಿ ಇವರಿಗೆ 60 ಮನೆಗಳಿವೆ ನಮ್ಮ ಗ್ರಾಮದಲ್ಲಿ, ಸಹಾಯ ಬೇಕಿದೆ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾರಲ್ಲ. ಎಸ್, ಜನರು ನೋಡ್ತಾ ಇದ್ದಾರೆ ಯಾರು ಜನಪ್ರತಿನಿಧಿಗಳು, ಯಾರು ಜನರ ಸೇವಕರು, ಯಾರು ಜನರಿಗೋಸ್ಕರ ಇದ್ದಾರೆ ಅಂಡ್ ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು. ಯಾರೋ ಮಾಡ್ಬೇಕಾಗಿರುವಂತ ಕೆಲಸ ಇನ್ಯಾರೋ ಮಾಡ್ತಾ ಇದ್ದಾರೆ. ಇದು ನಮ್ಮ ಸದ್ಯದ ಪರಿಸ್ಥಿತಿಯು ಕೂಡ ಹೌದು. ಎಸ್, ನೋಡ್ಕೊಳ್ಳಿ, ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ತಾವುಗಳು ಏನ್ ಮಾಡ್ತಾ ಇದ್ದೀರಾ ಅಂಡ್ ತಮ್ಗಳ ಕೆಲಸ ಏನ್ ಕಿತ್ತುಗುಡ್ಡೆ ಹಾಕಿದ್ದೀರಾ ಅನ್ನುವಂಥದ್ದು. ಅಂಡ್ ಯುವಕರು ಮಾಡ್ತಾ ಇದ್ದಾರೆ ನಿಷ್ಕಲ್ಮಶವಾಗಿ, ನಿಸ್ವಾರ್ಥದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೆಡ್ಸ್ ಆಫ್ ಒನ್ಸ್ ಅಗೇನ್. ಖುಷಿ ಆಗುತ್ತೆ ನೋಡುವಾಗ. ಜನರು ನಂಬಿಕೆಯನ್ನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಜನರು ಚುನಾಯಿಸಿದಂತಹ ಅಭ್ಯರ್ಥಿಗಳನ್ನ ಅಥವಾ ಅಲ್ಲಿ MLA-ಗಳನ್ನ ಅಥವಾ ಜನಪ್ರತಿನಿಧಿಗಳಿಗೆ ಕರೆ ಮಾಡ್ತಾ ಇಲ್ಲ. ಜೊತೆಗೆ ಇವರುಗಳಿಗೆ ಅಂದ್ರೆ ಇವರಲ್ಲಿ ಭರವಸೆ ಇದೆ, ಆ ವಿಶ್ವಾಸ ಇದೆ. ಅದಕ್ಕೋಸ್ಕರ ಕರೆ ಮಾಡಿ ಅವರ ಕಷ್ಟವನ್ನ ಹೇಳ್ತಾ ಇದ್ದಾರೆ ನೇರವಾಗಿ. ನಾನು ಆಗ್ಲೇ ಹೇಳಿದೆ, ಜನರಿಂದ ಓಟ್ ಕೇಳಲಿಲ್ಲ ಇವರುಗಳು ಅಂಡ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ. ಹೆಡ್ಸ್ ಆಫ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಾನು ಮಾತಾಡಿ ಸರ್. ಮುಸ್ತಫಾ ಜೋಕಟ್ಟೆ ಅಂತ ಮಾನವತಾ ಸೇವಾ ಸಂಘ ರಿಜಿಸ್ಟರ್ಡ್ ಸ್ಥಾಪಕ ಅಧ್ಯಕ್ಷ 34 ವರ್ಷ ಆಯ್ತು. ಒಂದು ಸಣ್ಣ ಸಂಘ ಕಟ್ಟಿಕೊಂಡು ನಾನು ಸೋಷಿಯಲ್ ಮಾಡ್ತಾ ಇರ್ತೇನೆ. ನಾನು ಅಂತದಿಂತದ್ದು ಅಂದ್ರೆ ನಮಗೆ ದೇವರ ದಯೆ ಮಾತ್ರ ಬೇಕು, ನಮಗೆ ಜನರ ಇದು ಬೇಡ. ಆದ್ರೆ ರೂಪೇಶ್ ಶೆಟ್ಟಿ ಅವರು ನನಗೆ ಪರಿಚಯ. ಅಂದ್ರೆ ನಾ ಫಿಲ್ಮ್ ನೋಡ್ತೇನೆ, ನಮ್ಮ ಟಿವಿಯ ಇದು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೆ, ಒಂದಿತ್ತೆ ಸರ್. ಈರ್ನ ಒಂಜಿ ತುಳು ರಂಗಭೂಮಿದ ಟೌನ್ ಹಾಲ್ ಎದುರುಗು ಮಸ್ತ್ ವರ್ಷೋಡು ಯಾನಿ ಮಾರ್ಕೆಟ್ 37 ವರ್ಷೋಡು ಬೇಲೆ ಮಲ್ ತೂಪನೆ ಟೌನ್ ಹಾಲ್ ಒಂಜಿ ನಾಟಕ ಫಸ್ಟ್ ನಾಟಕ ತೂಪಿನ ಒಂಜಿ ಜವನಿ ಒಂಜಿ ಬಾರಿ ಇಷ್ಟ ತುಳು ರಂಗಭೂಮಿ. ಅಂಡ ಏರಾ ಮಲ್ಪನ ನಿರೂಪಕರು 6 ಪಂಡೇರು ಸರ್ ಏರಾ ಮಲ್ಪನ ಬೇರೆ ಏರಾ ಮಲ್ ತಂದುಲ್ಲೇರಿಂದು ഞാൻ ഇറ്റ ബീച്ച് റോഡ് ഉപ്പുന്നു കൈക്കമ്പത് ആണ്ട എന്ന അനിവാര്യ കാരണം മറ്റേ അത് മുൽപ്പത്തുള്ള എന്നെ ഇല്ലു പൂര ജോಗಟುಂಡು ಆಂಡ ಎನ್ನ ಬಾವಿ ಮಲ್ಲೊಂಜಿ ದಾಣಿ ಮಲ್ಪನ ಮಾತ್ರ ಇಂಕುಲು ಮಲ್ತೊಂದುಲ್ಲ ಆಂಡ ಏರ ಮಲ್ಪನ ಬೇಲೆ ನಿಕುಲು ಮಲ್ತರು ದೇವೇರು ನನಲ ಮಲ್ಪರೆ ಅವಕಾಶ ಕೊರಡು ಆಂಡ ಯಾನು ಇತ್ತ ಕಾಲ್ ಮಲ್ಪರೆ ಟ್ರೈ ಮಲ್ತೀನಿ ಚಾನಲ್ ಚೆಂದ ದಾದ ಪಂಡ ಒಂಜಿ ನಾನು ಎಪ್ಪಲ ಇಂಕ ದೈಜು ಒಳ್ಳು ಕಾಲ್ ತಿಕ್ಕೊಂಡು ರೂಪಾಯಿ ಸರ್ ಬೊಕ್ಕಲದ್ದು ಮಾನ್ ಕಾರಣಕ್ಕಲು ಉಳ್ಳೇರಿ ಬೇಜಾರು ಮಲ್ಪರ್ಚಿ ಇಂಕ ಹಿರೇನ ಮೋನೆ ತೂದು ಎಂಕೆದ್ದ ಪರಿಚಯ ಉಂಡು ಆಂಡ ಎಂಚಿನ ಬಂಡ ಯಾನ್ ಐತಾರದನಿ ಮುಲ್ಪ ಕೈಕಂಬಡ್ ಮುಲ್ಪ ಹೋತೆ ಐತಾರದನಿ ಲೋರಟ್ಟ ಪದ ಪಂದು ಎನ್ನ ಭಾವನ ಫ್ಯಾಕ್ಟ್ ದಡೆ ಕೋಣಗಲ ಅಂತೂ ಬಾಕ್ಸ್ ಜಮನೇರಿ ವೈನ್ಸ್ ಕೊಣಪಿನ
ಆ ಜವನಿಗೆ ಅಗ್ಲೆ ಮತ್ತೆ ಒಲ್ತು ಕಾಸ ಅಕ್ಕಲು ಆ ವೈನ್ ಬಂದಿತ್ತು ನನ್ನಲ್ಲ ಎಂಕಲ ಬಡಪತ್ತು ಪೋತು ಅದನ್ನ ಎದ್ದೋ ಬಡವೆಯನ್ನ ಬಡಪತ್ತು ಪೋತ ಎನ್ನ ಫ್ಯಾಕ್ಟ್ರಿಗೆ ಎನ್ನ ಭಾವನ ಫ್ಯಾಕ್ಟ್ರಿಗೆ 75 ವರ್ಷದ 10 ವರ್ಷದ ಪುಣ್ಯೋನಕ್ಲು ಬದ್ದು ಎಡ್ಡೆಡ್ಡೆ ಜವನಿಯರು ಉಳ್ಳೇರು ಅಂಡ ಯಾನೇನು ಈ ಪಾಪ ಈ ಪುಣ್ಯೋನಕ್ಲು ಬದ್ದು ಬೇಜಾರು ಪಂತೀನಿ ಎಂಕ್ ಯಾನಂಜಿ ಮಾನವತಾ ಸೇವಾ ಸಂಘ ಪಂದ್ ಸಂಘ ಕಟ್ಟಿನ ಏನ ಬೇಜಾರು ಎನ್ನನ್ನು ಏನು ಪುಗಾರ್ನತ್ತು ಸರಿ ಅಂಡ ಈಗ ವೈನ್ ಶಾಪ್ ಬಂದಾದಿತ್ತು ಎನ್ನಂದಾಜಿ ಮಾತೆರೆಗ್ಲ ಒಂದು ಸಾಮಂತಿ ಕುದುವಾದ ಅನ್ನ ಎಂಕ್ ದೇವದ ಪಂಗಿಜೆ ಮನೆ ಎಂಕ್ ಇಷ್ಟ ಶಕ್ತಿ ತಿಕ್ಕುದಿಲ್ಲ ಅಂತ ಅಂಡ ಎಂಕುಲು ಕಿಂಚಿತ ಅನ್ಲ ಎಂಕುಲ ಕಿಟ್ಟು ಕೊಡ್ತಾ ಮುನ್ನ ಪಾಸ ಎಂಕುಲು ಇಂಜಿನ ಬಂಡ ಎಂಕುಲು ಕಿಟ್ಟು ಕೊರ್ಬಿನ ಬಂಡ ಎಂಕುಲ ಒಂಜಿ ವರ್ಷ ಇಡೀ ಏಳು ಇಲ್ಲದಕ್ಲೆ ಎಂಕುಲ ಬಡಪತ್ತೆ ಬೆಂದು ಕೂಲಿದ ಎನ್ಪಿನಕ್ಲು ಎಂಕುಲು 7 ಜನಕ್ಕೂ ಕಂಡನಿ ಇಜ್ಜಾಂದಿನ ಅಪ್ಪ ಅಮ್ಮೆ ಇಜ್ಜಾಂದಿನ ಜೋಕುಲ್ನ ಏರ್ತುವುದು ಬಾರಿಪುರ್ಲದ ಬೇಲಾವತುರಲ್ಲಿ ನಿಜವಾದ್ಲ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಜವಾದ್ಲ. ಸೊ ಅಂಚೆನೆ ಮಸ್ತ್ ಕಾಲ್ ಬರೋದುಂಡು. ಸೊ ಐಕ್ ಬೋಡಾದಿ ಅನ್ನ ಎಸ್ ಪಾತ್ರ ನೇರವಾದ ಕಾಲ್ ದೆಪ್ಪೋಡಾಬ್ ಕುಡಂಜಿ ಕಾಲ್ ಉಳ್ಳೇರು. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಹಾ ಸರ್ ನಮಸ್ತೆ, ಪಾತ್ರಲೆ ಸರ್. ರೂಪೇಶ ನಮస్తే ಜಿಲ್ಲೆನ ಮೇಡಮ್ ಸೌಖ್ಯವುಳ್ಳೆ ದೇವರು ಇಂಚಿನ ಈಟ್ ಪೊರ್ಲುದ ಮನಸ್ಸಿಗೆ ಎಪ್ಪಲ ಹಾಲ್ ಮಲ್ಪಂದು ದೇವರು ಇರೇನು ಕಾಪಾಡಿ ಆಶೀರ್ವಾದ ಪಡೆ ಆರೋಗ್ಯ ಆಯುಷ್ಯ ಕೊರಡಿ ಆರೈಕೆ ಆತೆ ಥ್ಯಾಂಕ್ ಯು ಮೇಡಮ್. ಖುಷಿ ಅಂಡ್ ಫೋನ್ ಮಾಡ್ಬಿಡಂಗ ದಾದಾನ ಸಮಸ್ಯೆ ಇತ್ತು ನಾನು ಪನ್ನೆಂಡು ಅವನಂಗೆ ನಲ್ಲ ಖುಷಿ ದಾದಾನ ಕಿಟ್ಟು ಬೋರ್ಡ್ ಮಸ್ತ್ ಜನ ಕಾಲ್ ಮಾಡ್ತಿಲ್ಲ ರೆಗ್ಯುಲರ್ ತೂದು ಕೊರೊಂದಿಲ್ಲ ಮಾತೆಲ್ಲ ಅಭಿನಂದನೆ ಪರೋಡು ಕಂಗ್ರಾಚುಲೇಟ್ ಅಭಿನಂದನೆ ಪಂಡ್ರೆ ಮಲ್ಲ ಸಾಧನೆ ಅಂತಂದು ಯಾನಿರ ಪಂಡೆ ಮುರನಿ ಬರ್ಪುಜಿ ಈರ್ ಪಂಡರೆ ಕಾಲ್ 100% ಪ್ರಾಬ್ಲಮ್ ದಾಗ ಮಲ್ತನಿ ಹೆಲ್ಪ್ ನಿಜ ಯಾಲ್ಲ ದಯಮಲ್ತದ ಕೈ ಮುಗಿಯೋದು ಕೆಲವೊಂದಿಲ್ಲ ದಯಪಡ ರೂಪೇಶ್ ಬಂದಾಗಲ್ಲ ಅವೇ ಪಂತೀನಿ ದಯಪಡಗ ಅಭಿನಂದನೆ ಪನೊಂದಲ್ಲ. ಎಸ್ ಅಭಿನಂದನೆ ಪಲ್ಲೆ ಫ್ರಮ್ ಹಾರ್ಟ್ ನಿಕ್ಲೆ ಅಭಿನಂದನೆ ನಡ ಇತ್ತೆ ಈ ಟೈಮ್ ಮಸ್ತ್ ಕಾಲ್ ಬರೋದುಂಟು ಅಣ್ಣ ಇಂಕ್ಲೆ ಫಿಲ್ಟರ್ ಮನ್ಪರ ಒಂದಿಜ್ಜಿ ಏರ್ ಅಭಿನಂದನೆ ಪಂಡ್ರೆ ಮಲ್ತೊಂದು ರಾತ್ರಿ ಏರ್ ನಿಜವಾದ್ಲಕ್ಲೆ ಸಮಸ್ಯೆ ಉಂಡು ಪಂಪನ ವಿಚಾರ ದಯಮಲ್ತದ ಸಮಸ್ಯೆ ತಿನ್ನ ಕಾಲನ್ನು ದಯಮಲ್ತದ ಇಂಕ್ಲೆಗೆ ಕೊಲ್ರೆ ಫಿಲ್ಟರ್ ಮತ್ತೆ ದಯಮಲ್ತಕ್ಕೆ ಏನೊಂದಿಲ್ಲ. ಸೊ ಅಂಚಿನ ದಯಮಲ್ತಕ್ಕೆ ಏನು ದಯಮಣ ಮಸ್ತ್ ಜನಕ್ಕಿಂತ ಸಮಸ್ಯೆ ಉಂಡು ಸಮಸ್ಯೆ ತಿನ್ನಕ್ಲು ಕಾಲ್ ಮನ್ಪರ ಅವಕಾಶ ಕೊರ್ಲಿ ಅಕ್ಲು ಕಾಲ್ ಮಂತ್ ಪನಡ್ ಅಕ್ಲ ಪ್ರಾಬ್ಲಮ್. ಸೊ ಅಕ್ಕಿ ಕೊಂಚಿ ಸಹಾಯ ಪನ್ಪನಂಚಿನ ವಿಚಾರ ತಿಕ್ಕೊಂಡು ಅಂಡ್ ಪಲ್ನಾಗನೆ ರೂಪೇಶ್ ಫಸ್ಟ್ ಬನ್ನ ಬಂತಾರೆ ಪ್ರಚಾರ ಪೂರ ವಿಚಾರ ಗಿಜ್ಜಿ ಎಂಕುಲು ದೂರ ಎಂಕುಲು ಬೇಲೆ ಮಂತದಿಲ್ಲ ಬಂದು. ಸೊ ದಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್ ಈ ಮಾತ್ರೆಗ್ಲ. ಸೊ ಅಂಚನೆ ಕುಡಂಜಿ ಕಾಲರ್. ಹಲೋ ಸರ್ ನಮಸ್ತೆ. ಚಂದ್ರಾವತಿ ಮೇಡಮ್ ನಮಸ್ತೆ. ಚಂದ್ರಾವತಿ ಅವರೇ. ಚಂದ್ರಾವತಿ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಕೇನುಡೆ ಕೇಂಡು ಪಾತೆರ್ಲೆ ಮೇಡಮ್ ದಾಲಜಿ ಬಲ್ಲ ಇಲ್ಲಡಿತ್ತೆ ಒಂಜಿ ಪೂರ ಅಂಜೋಲೆಗ್ಲ ಬೇಲಜ್ಜಿ ಎಂಕ್ಲೆಗ್ಲ ಬೇಲಜ್ಜಿ ಮುಲೆಡುಲ್ಲ ದಾಲಜಿ ಬಾರಿ ಬಂಗ ಆತನ ಮಗ ಎಂಚಿನ ಓಲಮ್ಮ ಇಲ್ಲ ಬೋಳೂರು ಪರಪು ಬೋಳೂರು ಸುಮಾರು ಬತ್ತಮ್ಮ ಸುಮಾರು ಸಲ ಓಲು ಬೋಳೂರು ಓಲೋ ಅಮೃತ ವಿದ್ಯಾಲಯದ ಪಿರಾವಡು ಅಂದೆ ನಂಬರ್ ತಿಕ್ಕೊಂಡು ಅವ ಮೇರೆ ಬಕ್ಕ ಫೋನ್ ಮಲ್ಪ ಅವೇ ಎಲ್ಲ ಮುಟ್ಟಾಗ ಅವೇ ಮಲ್ತಾಡ ಯಾವ ಒಂದು ಕದಾಲ ಓ ದಾದಲ ಒಂಚೂರು ಸಹಾಯ ಮಲ್ಪುಲೆ ಎಲ್ಲ ಮುಟ್ಟಾವ ಅವೇ ಎಲ್ಲ ತಿಕ್ಕೊಂಡಿರಿ ನೋ ಅವೇ ಓಕೆ ಚಂದ್ರಾವತಿ ಮೇಡಮ್ ಎಸ್ ಎಲ್ಲ ನಿಕ್ಲೆಗೆ ಕಿಟ್ ತಿಕ್ಕು ನಂಚಿನ ವ್ಯವಸ್ಥೆ ಬರ್ಪೇರು ಪಂಡ್ತೇರು ರೂಪೇಶ್ ಮೇಡಮ್ ಥ್ಯಾಂಕ್ ಯು ಇದ್ರ ನಂಬರ್ನ ಅಂಕೆಲ್ಲ ಟೆಕ್ನಿಕಲ್ ಟೀಮ್ ದೆತ್ತುನು ಬೇರೆ. ಸೊ ಅಂಚನೆ ಮಸ್ತ್ ಕಮೆಂಟ್ಸ್ ಬರೋದುಂಟು. ಕಂಗ್ರ್ಯಾಚುಲೇಷನ್ಸ್, ಗುಡ್ ಜಾಬ್ ಗೈಸ್, ಒಳ್ಳೇದಾಗ್ಲಿ ಅನ್ನುವಂಥದ್ದು. ಅಂಡ್ ಅದೇ ರೀತಿ ಎಸ್ ನಂದಿನಿ ಅವರು ಕೂಡ ಹಾಕಿದ್ದಾರೆ. ನಂದಿನಿ ಡಿ ರಾಯ್ ಕಾರ್ಪೊರೇಟರ್ಗಳು ಮಾಡಬೇಕಾಗಿರುವಂಥ ಕೆಲಸವನ್ನ ಯಾವುದೇ ಸ್ವಾರ್ಥ ಇಲ್ಲದೆ ದೇವರ ಕೆಲಸ ಎಂದು ಮಾಡ್ತಾ ಇರುವಂತಹ ನಿಮಗೆ ದೇವರು ಒಳ್ಳೇದು ಮಾಡಲಿ, ಕೋಟಿ ನಮನ ತಮಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಎಸ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಒಂದ್ ಕಡೆ ಮಂಗಳಮುಖಿ ಅವರಿಗೆ ಅವರ ಸಮಸ್ಯೆ ಇದೆ. ಸೊ ಅವರಿಗೂ ಕೂಡ ಇವರ ಆಹಾರ ಕಿಟ್ಗಳನ್ನ ಕೊಟ್ಟಿದ್ದಾರೆ. ನಿಜವೂ ಕೂಡ ಹೆಮ್ಮೆ ಆಗುತ್ತೆ. ಜೊತೆಗೆ ಕಲಾವಿದರು ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ಅವರಿಗೂ ಕೂಡ ಸಹಾಯವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಸಂದರ್ಭ ನಮ್ಮ ಕಣ್ಣ ಮುಂದೆ ಅಂಧ ಕಲಾವಿದರು ಕೂಡ ಇದ್ದಾರೆ. ಸೊ ಅವರನ್ನ ಯಾರು ಕೂಡ ನೋಡುವವರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಸೊ ಅವರಿಗೂ ಕೂಡ ಹೋಗಿ ಇವರು ಸಹಾಯ ಹಸ್ತವನ್ನ ನೀಡಿದ್ದಾರೆ, ಆಹಾರ ಕಿಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಅವರು ಆ ಸಂದರ್ಭ ಖುಷಿಯಾಗಿ ಹಾಡನ್ನೇ ಹಾಡಿದ್ದಾರೆ ಅಲ್ವಾ ನಿಮ್ಮ ಮುಂದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾನೇ ಚೆನ್ನಾಗಿರುವಂತ ಒಂದು ವಿಜುವಲ್ಸ್. ನಾನು ಕೂಡ ನೋಡಿದಾಗ ಹೆಮ್ಮೆ ಆಯ್ತು ಅವರನ್ನು ನೋಡಿದಾಗ. ಅಂದ್ರೆ
ತುಂಬಾ ಕಷ್ಟ ಇದೆ ಅಂತ ಹೇಳಿ ನನಗೂ ಕೂಡ ಹೇಳ್ತಾ ಇದ್ರು ಅವರು. ಅಂಡ್ ರೂಪೇಶ್ ಅವರಿಗೆ ಅಲ್ಲಿಗೆ ಹೋದ್ರು, ಸಹಾಯವನ್ನು ಕೊಟ್ಟಿದ್ದಾರೆ, ನಿಜಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಒಂದ್ಸಲ ನೋಡ್ಕೊಂಡು ಆ ದೃಶ್ಯಾವಳಿ. ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ಸುಟ್ಟು ಹಾಕಬೇಕು, ನೀ ಸುಟ್ಟು ಹಾಕಬೇಕು. ಒಳಿತು ಮಾಡು ಮನಸ ನೀನಿರೋ ದಿವಸ, ಒಳಿತು ಮಾಡು ಮನಸ ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚೆಟ್ಟ ಕಟ್ಟುತ್ತಾರ, ಹೇ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀನಿರೋದು 3 ದಿವಸ, ಒಳಿತು ಮಾಡು ಮನಸ ನೀನಿರೋದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ. ಇದು ಶಾರದಾ ಅಂಧರ ಗೀತ ಗಾಯನ ಅವರೊಂದು ಸಂಸ್ಥೆ ಏನಿದೆ. ಸೊ ಅಲ್ಲಿಯ ಅಂಧ ಕಲಾವಿದರ ಮನೆಗೆ ಹೋಗಿ ನೇರವಾಗಿ ಸಹಾಯವನ್ನು ನೀಡಿದ್ದಾರೆ. ತಾವೆಲ್ಲರೂ ಕೂಡ ಇವರನ್ನು ನೋಡಿದ್ದೀರಾ. ಅಂದ್ರೆ ಸಭೆ ಸಮಾರಂಭಗಳು, ಜಾತ್ರಾ ಮಹೋತ್ಸವಗಳಲ್ಲಿ ಇವರುಗಳು ಹಾಡನ್ನ ಹಾಡ್ತಾರೆ, ರಸ್ತೆ ಬದಿಗಳಲ್ಲಿ ಹಾಡನ್ನ ಹಾಡ್ತಾರೆ. ಆದ್ರೆ ಎಲ್ಲವೂ ಕೂಡ ಬಂದಾಗಿರುವಂತಹ ಸಂದರ್ಭ, ಇವರ ಜೀವನ ಏನು ಅನ್ನುವಂಥ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಕಾಣದಿರುವಂತಹ ಉತ್ತರಗಳು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ರೂಪೇಶ್ ಅವರು? ಯಾವಾಗ ರೀಚ್ ಆದ್ರಿ ಎಂಚಾಂಡ್? ಅವು ಆಕ್ಚುಲಿ ರಜನಿ ಮೇಮ್ ನಮ್ಮ ಈ ನಾಯಿಗಳಿಗೆ ಮಾತ ಪ್ರಾಣಿಗಳಿಗೆ ಮಾತ ಫುಟ್ಬಾಲ್ ಆರ್ ಫೋನ್ ಮಾಡ್ತಾರೆ ಇಂಜನ್ ಜಾಗ ಬಂಗಡೂರಿಗೆ ಒಂದು ಆರು ಹೆಲ್ಪ್ ಮಾಡ್ಬೋಲ್ಲ ಖಂಡಿತ ಅಂದ್ಪಂಡ ಒಂಜಿ ಅರ್ಧ ಗಂಟೆ ಅಡೆ ಪೋದು ಕಿಟ್ಟು ಮಾತ ಕೊರಿಯ. ಸೊ ಅಕ್ಲು ಅಗ್ಲ ಫೋಟೋలో ಇದ್ರು ಎಂಗ್ಲ ಫೋಟೋ ಬೋರ್ಡ್ ನೊಟ್ಟು ಕೊಂಡಿರು ಒಕ್ಕೊಂಡಿರು ಎಂಕ್ಲ ಇರೋ ಕೊಂಚ ಗಿಫ್ಟ್ ಕೋರ್ಪಾ ದಾದ ಬಗ್ಗೆ ಎಂಗ್ಲ ಸಾಂಗ್ ಬನ್ಪಾ ಬಟ್ ಅವ್ ಸಾಂಗ್ ಏನಾಗ ಆ ಸಾಂಗ್ ಉಳ್ಳದಿಲ್ಲ ಮಸ್ತ್ ಅರ್ಥ ಉಂಡು ಇತ್ತದ ಸಿಚುವೇಶನ್ಗೆ ದಾದಲ್ಲ ಮಲ್ಪು ಸೈತಿ ಬಕ್ಕ ದಾಲ್ ಹೆಜ್ಜಿ. ಸೊ ಅಂಚ ಅದು ಅವು ಖುಷಿ ಆಂಡ್ ನಮ್ಮ ತುಲೆ ಅವೊಂಜಿ ಮೋಟಿವೇಶನ್ ಆಂಡ್ ಆ ಸಾಂಗ್ ಏನಿ ಬಗ್ಗೆ ಹೆಂಗಾಣು ನಮ್ಮ ಬಾರಿ ಎಡ್ಡೆ ಬೇಲ ಅಂತಂದಿಲ್ಲ. ರೂಪೇಶ್ ಬರ್ಬೇಕು ಒಂಜಿ ಕಾಲರ್ ಉಂಡು, ಬೇಬಿ ಕಾಲ್ ಮಂದರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪಲ್ಲೆ ಮೇಡಮ್ ಬೋಳೂರು ಪರಪುಡುಪುರು ಸರ್. ಪಲ್ಲೆಮ್ಮ ಬಾರಿ ಬಂಗಡಲ್ಲ ಸರ್. ಆವಮ್ಮ ಪಂಡ ಓಲಮ್ಮ ಪರಪುಡ ಪರಪಂಡ ಪ್ಲೇಸ್ ಅದಮ್ಮ ಪರಪುಡ ಅಮೃತಮಯ ಶಾಲೆದ ಪಿರಾವಡ್ ಎಕಡೆ ಕೈತಲ್ದಿಲ್ಲ ಎಕಡೆ ಒಂಜಿ ಫೋನ್ ಬತ್ತನಲ್ ಪಾಡ್ದೆ ಐತೇನೆ ಕೈತಾಲ್ ಆವಮ್ಮ ಆವಮ್ಮ ಇರ್ನ ನಂಬರ್ ಅಲ್ಲಿ ಬದಿತ್ತು ಇರೆಗೆಲ್ಲ ಐತೆ ಫೋನ್ ಮಲ್ಪ ಎಲ್ಲ ಮುಟ್ಟಾವ ಅವೇ ಓಕೆ ತಮ್ಮ. ಎಸ್ ಓಕೆ ಓಕೆ ಅಲ್ಪಡ್ದು ಕಾಲ್ ಬರೋದು ಅಲ್ಪ ಅದು ಬೋಳೂಡ ಆಲ್ರೆಡಿ ನಮ್ಮ ಒಂಜಿ ಅಲ್ಪ ಯುವಕರನ ಸಂಘ ಅಕ್ಲೆ ಎಂಗ್ಲೇನ್ ಕಾಂಟ್ಯಾಕ್ಟ್ ಮಾಡ್ದ ಅಕ್ಲೆ ಒಂಜಿ 35-40 ಕಿಟ್ಟಿ ಅಕ್ಲೆ ಕೊರ್ದಿತ್ತ. ಪ್ಲಸ್ ಬೋಳೂಡ ಎಂಗ್ಲ ಒಂಜಿ 20-25 ಕಿಟ್ಟಿ ಇಂಚನೆ ಇಲ್ಲಿಲ್ಲಡೆ ಬೋದು ಪಟ್ಟದ. ಬಟ್ ಸ್ಟಿಲ್ ಅಲ್ಪಡ್ದು ಮೇ ಬಿ ಅಲ್ಪ ಕೆಲವೇರೆಡು ಮಸ್ತ್ ಸಮಸ್ಯೆ ಉಂಟು. ಎಲ್ಲ ಕೂಡ ಒಂಜಿ ರೌಂಡ್ ಹಾಕುವ ಏರೆಕಾಲ ನಿಜವಾದ ಅಗತ್ಯ ಇತ್ತು ಖಂಡಿತ ರೀಚ್ ಮಲ್ಪು ಗಾಡಿ. ರೂಪೇಶ್ ಒಂಜಿ ಯಾನ್ ನೇರವಾದ ಈ ವಿಚಾರನ ಪರ ಪನ್ಪುಣಂಚಿನ ವಿಚಾರ ಜಾಡ ಬಟ್ ಸ್ಟಿಲ್ ಇರ್ ಯಾನ್ ಪಲ್ಲಾಕನೆ ಜನಪ್ರತಿನಿಧಿ ಮಾಧ್ಯಮದ and proud feel really proud out of the seriously yes ನಮ್ಮ MLA ಸರ್ಲ ಎಡ್ಡ ಬೆಲೆ ಅಕ್ಲೆ ವೈಟ್ ಬಿಸಿ ಇರ್ಬಣ್ಣ ಪಾಪ ಈ ಆಕ್ಸಿಜನ್ ಅವು ಅಗತ್ಯ ವಿಷಯಕ್ಕೆಲ್ಲ ಉಂಟು ಆಕ್ಸಿಜನ್ ವ್ಯಾಕ್ಸಿನ್ ಸೊ ಅಂಚ ಅಕ್ಲೆಗ್ ಅಕ್ಲ ಅವು ಇಂಪಾರ್ಟೆಂಟ್ ಜೀವ ಒರಿಪೋನ ಬೇಲೆ ಮಂತೊಂದಿಲ್ಲ ಎಂಗ್ಲಂತ ಬಡವದ ವಿಷಯ ಎಂಗ್ಲಂತ ಕಾನ್ಸಂಟ್ರೇಟ್ ಮಂತೊಂದಿಲ್ಲ. ಕರೆಕ್ಟ್ MLA ಸರ್ ಸೂಪರ್ ಬೇಲೆ ಮಂತಂದ್ರೆ ಡೌಟ್ ಇಜ್ಜಿ MLA ಸರ್ ಕರೆಕ್ಟ್ ಅದು ಎಂಗಿನ ದಾದ ಅವು ಎಂಗ್ಲಿತ್ತೆ ಇಂಚಿನ ಸಪೋರ್ಟ್ ಬೋರ್ಡ್ ಇದೆ ಪರ್ಮಿಷನ್ MLA ಸರ್ ಅದು MP ಸರ್ ಅದು ಪನೊಂದಿಲ್ಲ ನಿಕ್ಲೆ ಏನೋ ಮಲ್ಪೋರ್ಬೋದು ಎಂಜಿನ ಸಪೋರ್ಟ್ ಬೋರ್ಡ್ ಪಲ್ಲ ಎಂಗ್ಲು ಕರೆಕ್ಟ್ ಕರೆಕ್ಟ್ ಇಜಿ MLA ಸರ್ MP ಸರ್ ಮಾತ್ರ ಬೇಲೆ ಮಾಡ್ನಕ್ಲೆ ನಮ್ಮ ಊರ್ದ MLA ನಕಲು MP ನಕಲು ಬೇಲೆ ಮಾಡ್ನಕ್ಲೆ ಅಂಡ ಒರಿದಿ ನಕಲು ಇತ್ತೆ ಕಮೆಂಟ್ ಪಾಡ್ನಲ್ಲ ಆತೆ ಕಾರ್ಪೊರೇಟರ್ ನಕಲಿ ಒಂಜಿ ಬೇಲೆ ಮಾಡಿದ್ರೆ ಬಾರಿ ಎಟ್ಟಿತ್ತು ಬಂದೆ. ಸೊ ಅಕಲ್ ಊರ್ಲೇರು ಅಕಲ್ ಬೇಲೆ ಮಾತಾಡ್ತಾರೆ ಕಾರ್ಪೊರೇಟರ್ ದಾದ ರಿಕ್ವೆಸ್ಟ್ ಮನ್ಬುಲಿ ಬಂಡೆ ಎಂಗ್ಲ ಗೊತ್ತು ಮಾತಾಡಿಗಳು ರೀಚ್ ಆರ ಅಕಲ್ ಒಂಜಿ ದಾದ ಮನ್ಬುಲಿ ಬಂಡ ಮಾತ ಏರಿಯಾ ಅಕಲ್ನ ಸರೌಂಡಿಂಗ್ ಒಂಜಿ ಫುಲ್ ರೌಂಡ್ ಹಾಕಿದ್ದು. ಸೊ ಈ ಲಿಸ್ಟ್ ಮಲ್ತದ್ದು ಎತ್ತು ಮಸ್ತ್ ಬಂದಕ್ಲಿ ಪಂಡ ನಮ್ಮ ಮಾತಾಡಿಗಳ ಪಾಪ ಅಕ್ಲೆಲ್ಲ ಕೊರ್ರ ಅವ್ನಿಗೆ ಲಾಸ್ಟ್ ಟೈಮ್ ಕೊಡ್ತಿರಾಗ್ಲಿ ಇದು 1 ವರ್ಷ ಗ್ಯಾಪ್ ಇಡು ನಾನು ಅಕ್ಲ ದಾದ ಅನ್ಕೊಂಡು. ಸೊ ಅಕ್ಲ ಒಂಜಿ ಲಿಸ್ಟ್ ಮಲ್ತಿದ್ದೆ. ಸೊ ಅಪ್ಪ ಅಕ್ಲು ಇದು ನಮ್ಮ ಒಂಚೂರು ನಮ್ಮ ಕೋಆರ್ಡಿನೇಟ್ ಮಲ್ತದೆ ನಮ್ಮ ಹಿಡ್ದು ಏತ್ ಕಿಟ್ ಕೊರಲಿ. ಸೊ ಎಂಕ್ಲ ದಾದ ಮನ್ಪುಲಿ. ಸೊ ಎಂಕ್ಲ ಅಂತ 5 ಅಕ್ಲೊಂಜಿ 50 ಜನ ಇತ್ತು ನನಗೆ 10 ಇರುವ ಇಲ್ಲಿ.
ಸೊ ಎಂಕ್ಲೆಲ್ಲ ಟ್ರೈ ಮಾಡ್ಬೋದು ರೀಚ್ ಆಯ್ರೆ ಸೊ ಅಕ್ಲ ಅಂಚಿನ ಪ್ಲಾನ್ ಮಾಡ್ತಂಡ ಅವ್ಲು ಒಂಚೂರು ಎಡ್ಡೆ ವರ್ಕೌಟ್ ಮನ್ಪುಲಿಂದ ನಿಜ ಬ್ಯೂಟಿಫುಲ್ ಪ್ಲಾನ್, ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರೋಂಥ ಒಂದು ಐಡಿಯಾ ಕೊಟ್ಟಿದ್ದಾರೆ. ತಾವುಗಳೇನು ದೊಡ್ಡ ಮಟ್ಟದ ಕೆಲಸಗಳು ಮಾಡಬೇಕಾಗಿಲ್ಲ, ತಾವುಗಳು ಒಂದು ಒಳ್ಳೆ ಲಿಸ್ಟ್ ಕೊಟ್ಟರೆ ಸಾಕು. ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಯಾಕಂದ್ರೆ ತಮ್ಗಳಿಗೆ ಗೊತ್ತಿದೆ, ತಾವು ಪ್ರತಿ ಬಾರಿ ಎಲೆಕ್ಷನ್ ಆದಾಗ ಮನೆಗಳು ಹೋಗ್ತೀರಾ, ಅವರ ಮನೆ ಸ್ಥಿತಿ ಯಾವ ರೀತಿ ಇದೆ, ಎಷ್ಟು ಜನರು ಇದ್ದಾರೆ, ಏನ್ ಕಷ್ಟ ಇದೆ ಎಲ್ಲ ಗೊತ್ತಿದೆ ತಮಗೆ. ಸೊ ಹಾಗಾಗಿ ಒಂದು ಒಳ್ಳೆ ಸಜೆಷನ್, ಈಗ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾನೇ ದೊಡ್ಡ ಉಪಕಾರ ಆಗುತ್ತೆ. ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡ್ತಾರೆ ತಮ್ಗಳಿಗೆ. ಅಂಡ್ ಇನ್ನೊಂದು ಕರೆ ಇದೆ, ವಜ್ರೇಶ್ ಅವರು ಕರೆ ಮಾಡಿದ್ರೆ. ವಜ್ರೇಶ್ ಅವರು ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ಪಾತಿರ್ಲಿ ಸರ್. ಹಲೋ ಪಾತಿರ್ಲಿ ಸರ್, ವಜ್ರೇಶ್ವರ ಪಾತಿರ್ಲಿ. ಹಲೋ ನಮಸ್ತೆ ರೂಪೇಶ್. ನಮಸ್ತೆ ಅಣ್ಣ. ನಮಸ್ತೆ ಪಲ್ಲಣ್ಣ. ಇದು ಮಸ್ತು ಜನ ಕೇಳ್ಕೊಂಡ್ಲರ್ ಇದು ದೇವರ ಎಡ್ಡೆ ಅಲ್ಪಾಡಿಂದು ಆವಣ್ಣ ಥ್ಯಾಂಕ್ ಯು. ಅಂಚನೆ ಇಂಕೆಲ್ಲ ಇತ್ತೆ ಕಷ್ಟ ಲಾಕ್ಡೌನ್ ಇತ್ತೆ ಬೇಲೆ ಇಲ್ಲ ಪೂರ ಓಲ್ ಸರ್ ಉಪ್ಪು ನೀರು ಬಜಗೋಳಿ ಸರ್. ಬಜಾಲ್ ಸುಮಾರು ಸಲ ಬರ್ತಾನ. ಬಜಗೋಳಿ ಬಂಡ ಕಾರ್ಕಳಡ ಕಾರ್ಕಳ ಬಂಡ ರೀಚ್ ಆದ್ರು ಅಂತ ಬಂಗ ಸರ್. ಹೋಗಿ ಇರ ನಂಬರ್ ತೆತ್ತುಬೋದು ಸರ್, ಅಲ್ಪ ಎಂಚಾಲ್ನ ಕಾಂಟ್ಯಾಕ್ಟ್ ಮಲ್ಪರ ಆಪಣದು ಬೇತೇರ್ನಲ್ಲ ಕಾಂಟ್ಯಾಕ್ಟ್ ಮಲ್ತದ್ದು. ಸೊ ಇದು ಆರ್ಟಿಸ್ಟ್ ನಗ್ಲಿಕ್ಕೆಲ್ಲ ಕಡಬಿಡ್ರು ನೈಟ್ ಒಟ್ಟಿಗೆ ನಮ್ಮ ರೀಚ್ ಮಾಡ್ಬೇಕು ಟ್ರೈ ಮಾಡ್ಕೋ ಸರ್. ಅವೇ ಆವ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಸರ್ ಇಲ್ಲಿ ಕಿಟ್ ಎಂಚ ಕೊರ್ಪರ ಬಂದು ಕೆಲವೊಂದು ಒಂಜನ ಕಿಟ್ ಕೊರ್ನಾಗ ತೂದು ಕೊರ್ಲೆ ಒಂಜೆ ಇಲ್ಲ ರಡ್ಡು ಮುಜಿ ಕಿಟ್ ಕೊರಡು ಚೀವನ್ ಏಟ ಸಜೆಷನ್ ಒಂಜನ ಖಂಡಿತ ಅವು ಎಂಕ್ಲಿತ್ತ ಎಂಚಿನ ಮಲ್ದೊಂದು ಉಪ್ಪುನ್ ಪಂಡ ಪ್ರತಿ ಇಲ್ಲಡೆ ಬೋದು ಕೊರೊಂದು ಉಪ್ಪುನು. ಸೊ ಆರ್ ಬಲ್ಲೆಕನೆ ಐಟ್ ಎಂಕ್ಲನ ಕೆಲವು ಮಿಸ್ ಆಗಿರ್ಲಿ ಅವು. ಬಟ್ ಇಲ್ಲಿಲ್ಲಡೆ ಪೋಪುನಡ್ದ ಹತ್ರ ಒಂಜಿಲ್ಲಡೆ ಪೋಯ್ಬೇಕು ಆ ಇಲ್ಲಡೆ ಕೊಡೋರ ಪೋನ ಎಂಗ್ಲೆ ಗೊತ್ತಾವು. ಬಟ್ ಕೆಲವಲ್ಲ ಅಲ್ಪ ನಮ್ಮ ಮಸ್ತ್ ಉಲಾಯಿ ಉಪ್ಪುನು ಎಂಗ್ಲೆ ಗೊತ್ತು ಜಗಳ ಬಂದು ಜಂಕ್ಷನ್ಗೆ ಬಲೆಯಮ್ಮ ಎಂಗ್ಲ ಅಲ್ಪ ಬತ್ತು ಕೊರಪ ಅಂದೆ. ಸೊ ಆ ಟೈಮ್ ಕುಡೋರ್ ಹಾಕಲ್ ಫೋನ್ ಮಂತನ ಎಂಗ್ಲಂಚ ಕೊರದುಪ್ಪಾರಲ್ಲ ಗೊತ್ತುಜಿ. ಬಟ್ ನಮ್ಮ ಉದ್ದೇಶದ ಅದು ಎರೆಗೆ ಬಂಗೊಂಡು ಹಾಕಲ್ ಫೋನ್ ಮಲ್ಪಡದು. ಸೊ 10% ಅಂಚೆ ಉಪ್ಪಾರಲ್ಲ ಅವ ಇನ್ ದಾದ ಮಲ್ಪಾರ. ಕರೆಕ್ಟ್ ನಿಜ. ಕುಡಂಜಿ ಕಾಲರ್. ಹಲೋ ಸರ್ ನಮಸ್ತೆ. ಗಂಗಾಧರ್ ಸರ್ ನಮಸ್ತೆ. ಗಂಗಾಧರ್ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಪಲ್ಲೆ ಸರ್ ಪಾತಿರ್ಲಿ. ನಮಸ್ತೆ ಸರ್. ನಾನು ಗಂಗಾಧರ್ ಬಂದು ಮಂದಾರ ಬೈಲು ಪಾತಿರ್ಲಿ ಪಾತಿರ್ಲಿ ಸರ್. ನಾನು ಹಾರ್ಟ್ ಪೇಷಂಟ್ ಸರ್. ಅಲ್ಲಿ ಎಂಕಿ ಕಿಟ್ಟದ ವ್ಯವಸ್ಥೆ ಮಾಡ್ತದೆ. ಮಂದಾರ ಬೈಲ್ ಬಂದು ಒಂಚಾಣ ಸರ್. ಮಂದಾರ ಗಾರ್ಡನ್ ಉಂಟು ಸರ್. ಮಂದಾರ ಬೈಲ್ ರೋಡ್ ನಮ್ಮ ಓ ಸೈಡ್ ಗೊತ್ತು ಜೋ ಪ್ಲೇಸ್ ಹೋಲೋದು ಅಲ್ಪ ಸರ್. ಮಂದಾರ ಬೈಲ್ ಬಂಡ ಒಲ್ಪ ಬರ್ಪುಣ ಒಂದು ಕೇನೊಂದುಲೆ ನಮ್ಮ ಕುಂಟಿ ಕಾನುಂಡು ಅದೇ ಐದು ದುಂಬು ಬರಡಕು ನಮ್ಮ ಬೇರೆ ಬೇರೆ ಚರ್ಚೆ ಸ್ವಲ್ಪ ಸರ್ ಎಲ್ಲೇನೆ ಮುಟ್ಟಾಗ ಎಲ್ಲೇನೆ ಮುಟ್ಟಾಗ ಸರಿ ಸರ್. ಓಕೆ ನಂಬರ್ ದೇತೋನು ಸರ್. ನಂಬರ್ ದೇತೊಂದಿರೆ ಫೋನ್ ಅಲ್ಲ ಓಕೆ ಎಸ್ ಸರ್ ಇಂಚ ಮಸ್ತ್ ಜನ ಸಮಸ್ಯೆ ಇಂಚ ಅನ್ನ ಇಂಗ್ಲೆಲ್ಲ ಖುಷಿ ಆಪುಂಡು. ನಮ್ಗೆ ಅಟ್ಲೀಸ್ಟ್ ಜೆನ್ಯೂನ್ ಕಾಲರ್ಸ್ ಬಂದಾಗ ಈ ಲೈವ್ ಒಂಚೂರು ಯೂಸ್ ಅಲ್ಲ. ಪರ್ಫೆಕ್ಟ್ ಎಲ್ಲ ಅವೇ ಬಂದ್ಬಿಡ ಕಾಲ್ ದ ವಿತ್ ಕಾಲ್ ಬಾಲ್ ಪಾಪ ಕೆಲವರು ಮೋಕೆಡ್ ಫೋನ್ ತಪ್ಪು ನತ್ತು ಕರೆಕ್ಟ್ ನಿಟ್ ಕೆಲವು ಜನ ಕಮೆಂಟ್ ಮಾಡೋದಿಲ್ಲ. ಸ್ವಪ್ನ ವಸಂತ ರೈ ಅನದರ್ ಸೋನು ಸೂದ್ ಫ್ರಮ್ ಬ್ಯಾಂಗ್ಳೂರ್, ಗಾಡ್ ಬ್ಲೆಸ್ ಯು. ಅಂಡ್ ಕುಡಂಜಿ ರಂಜಿತ್ ಭಂಡಾರಿ, ಗುಡ್ ಜಾಬ್. ಅಂಡ್ ಅಗೇನ್ ದೇವರ ಅಡ್ಡ ಮಲ್ಪಡ ದೇವಿ ಪ್ರಸಾದ್ ಶೆಟ್ಟಿ. ಸೊ ಇಂಚ ಮಸ್ತ್ ಕಮೆಂಟ್ಸ್ ಬರೋದು ಪನ ಅಕಲೊಂಜಿ ವಿಶಸ್ ನಿಕ್ಲೆಗೆ ಜವಾನಿಯರ್ ಬೇಲ ಮಂತಂದುಲ್ಲಾರೆ ತೂಂದುಪ್ಪೇರಕ್ಲ ಅದ್ವೇತ ಜವಾನಿಯರ್ ದಾದ ಮಂತಂದುಲ್ಲಾರೆ ನಕಲ ಹಂಡ್ರೆಡ್ ಮುಕ್ಕಲು ಡಿಫ್ರೆಂಟ್ ಅದ. ಸೊ ಪನ್ಪುರಂಚಿನ ವಿಚಾರ. ಅಂಡ್ ಕುಡಂಜಿ ಕಾಲರ್. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ರೈಟ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್ ಈ ಸಂದರ್ಭ ಮಸ್ತ್ ಸಮಸ್ಯೆ ಪೂರ ತೂತಾರ ಸರ್. ಕೆಲವು ಇಲ್ಲಡ್ಲ ತೂತ ಪ್ರಾಬ್ಲಮ್ ತೂತ ಇತ್ತ ಹಾರ್ಟ್ ಪ್ರಾಬ್ಲಮ್ ಉಂಡು ಆರ್ಲ ಕಾಲ್ ಮಾಡ್ತೀರಿ. ಸೊ ಹಿಂದೆ ಮಾತಾ ವಿಚಾರ ತೂನಾಗ ಈ ಸಂದರ್ಭ ಜನಕುಲ್ ಇಂಚ ಸ್ಪಂದನೆ ಮಲ್ಕೊಡೋದು ಇರ್ ಪನ್ಪ ಖಂಡಿತ ಸರ್. ಎಂಜಿನ ಮಲ್ಪಲಿ ಪಂಡತಲ್ಲಿ ಎಂಕ್ಲ ದಾಲತ್ತು ಸರ್. ಈ ಪನ್ಲೆಗನ ಎಂಕ್ಲ ಕಾರ್ಪೊರೇಟ್ ಅಂಚಿನ ಮದ ದಾಲತ್ತು ಎಂಕ್ಲ ಒಂಜಿ ಸಿನಿಮಾದ ತಂಡ ಇತ್ತೆ ಯಾನ ಆದುಪ್ಪು, ಮಂಜು ಆದುಪ್ಪು, ಲವಿತಾ ಆದುಪ್ಪು ಎಂಕ್ಲೊಂದು ಇಡೀ ಟೀಮ್ ಉಂಡು. ಎಂಕ್ಲ ಇದು ಬ್ಯಾಕ್ಗ್ರೌಂಡ್ ದಾದ ಮಂಡ ಒಂಜಿ ಅನಿಲ್ ಶೆಟ್ರು ಉಳ್ಳೇರು, ಒಂಜಿ ಸುಧಾಕರ್ ಶೆಟ್ರು ಉಳ್ಳೇರು. ಸೊ ಅಕ್ಲ ಮತ್ತೆ ಎಪ್ಪಲ ಸಪೋರ್ಟ್ ಅನ್ಪೇರು. ಬೊಕ್ಕ ವಜ್ರೇಶ್ ಆದುಪ್ಪು, ದೀಕ್ಷಿತ್ ಆದುಪ್ಪು, ನಿತೇಶ್ ಆದುಪ್ಪು, ಬೊಕ್ಕ ರಾಜಮಾಣಿ ಆದುಪ್ಪು, ಅನೀಶ್ ಆದುಪ್ಪು, ತಿಲಕ್ ಆದುಪ್ಪು, ನವೀನ್ ಆದುಪ್ಪು, ದಯಮಾಡಿ ಪುದರ್ ಮನೋಭಾವಕ್ಕೆ ಮಾತಾಡೋರು. ನಮ್ಮ ನಿಖಿಲ್ ಆದುಪ್ಪು, ಕಿರಣ್ ಆದುಪ್ಪು, ಹರ್ಷ ಆದುಪ್ಪು, ಒಂದೆರಡು ಪುದರ್ ಇಡೀ ಟೀಮ್ ರಾಜಮಾಣಿ ಅದು ಪಂಡ್ಯಾನು. ಸೊ ಒಂದೊಂದು ಟೀಮ್ ಒಂದು ಪಂಡ ವರ್ಕಿಂಗ್ ಟೀಮ್. ಇದು ಅನಿಲ್ ಅಣ್ಣೆ ಅಕ್ಲ ಮೇಕ್ ಮಾತ್ರ ಎಂಕ್ಲಿಗೆ ಸಪೋರ್ಟ್ ಏಪಲ್ಲ ಇಂಚ ಪ್ಲಾನ್ ಮಲ್ಪಲಿ ಅಕ್ಲ ಎದುರು ಬರ್ಬಿಜಾರು ಇಂಗ್ಲೊಲ್ಲ ಅಂತ ನಿಕ್ಲೆ ಏನು ಆಡ್ ಬಲ್ಲ ಇಂಗ್ಲೊಲ್ಲ ಅಂತ ಐದು ದೊಡ್ಡಗಿತ್ತೆ
ಇಡೇ ಮುಟ್ಟ ಎಂಕ್ಲ ಒಂಜಿ ದಾದ ಪಂಡ ಎಂಕ್ಲ 2 ಇಂಚ ದೆತೊನೊಂದಿಜ್ಜ ಸುಮಾರು ಜನಗಳಿಗೆ ಫೋನ್ ಬಂದಿದ್ರು ಎಂಕ್ಲ ಒಂದೇ ಕಾಸು ಕೊರಪ ಡೊನೇಷನ್ ಮಲ್ಪ ಅಂದ್ ಬಟ್ ಎಂಕ್ಲ ಚಿದಾನಂದ ನಾಯಕನ್ ಪನ್ಪುನಾರು ಕತಾರ್ದಾರು ಆರು ಎಂಕ್ಲ ಟೀಮ್ ದನೆ ಸಪೋರ್ಟರ್ ಸೊ ಅಂಚದಾರು ಎಂಕ್ಲನೇ ಟೀಮ್ ಎಂಕ್ಲ ಆರು 200 ಕಿಟ್ಟು ಕೊಡ್ತೇವೆ ಸೊ ಅವು ಬುಡ್ನೆ ಎಂಕ್ಲ ಅಂಚ ದೆತೊಂದುಜ ಸೊ ಇನ್ನಿಡ್ದು ಬೊಕ್ಕ ಸೊ ಇನ್ನಿ ಒಂಜಿ ಡಾಕ್ಟರ್ ವೇದಮಾಯುದಾರ್ ಫೋನ್ ಮಾಡ್ಕೊಂಡ್ರೆ ಎಂಕ್ಲು ಯಾನು 25 ಅರಿ ಕೊರಪೆ ಅಂಚ ಮಾತು ಸೊ ಅವು ದೆತೊಂಡ ಇನ್ನು ಸುಮಾರು ಕಾಲ್ ಬರೋದುಂಡು ಸೊ ಎಂಕ್ಲೊಂದು ಅರಿ ಕೊರಪ ಅವು ಕೊರಪ ಒಂದು ಕೊರಪ ಅಂದ್ರೆ ಸೊ ಇಡೇ ಮುಟ್ಟ ಎಂಗ್ಲ ದೆತ್ತೊಂದು ಬಟ್ ಕೊರೋನಾಗ ಇತ್ತು ಅಂಚ ಅರಿ ಕೊರೋನಾಗ ಎಂಗ್ಲ ಬೊಡ್ಚಿನ ಬಂದು ನಾನು ಮಲ್ಲಾಗಲ್ಲ ಸರ್ ಅಂಚ ಕೊರ್ಪುಂಡ ಖಂಡಿತ ಎಂಗ್ಲ ಗೋಡವನು ಕಂತ ಅರಿ ಸಾಮಾನು ಇಂಚಿನ ಮುಟ್ಟವಲ್ಲ ದಯಮಲ್ತಿದಾರಲ್ಲ ಕಾಸು ಕೊರ್ಪ ಎಂಗ್ಲ ಫೋನ್ ಆಗ್ಬೇಕು ಎಂಗ್ಲ ಕಾಸು ದೆತ್ತಂದ್ರೆ ರೆಡಿ ಇದ್ದ ಪರ್ಫೆಕ್ಟ್ ಎಸ್ ಇದನ್ನ ನಿಕುಲೆ ಬಂಗವತ್ತದ ಕೊರೋದಿತ್ತರ ಮಾತ್ರ ಇಂತ ಜನಕ್ಕೂ ನಿಕಲಡೆ ಬರೋದಿಲ್ಲ ರಿಕುಲ್ ಕೊರ್ಪ ಅಗ್ಲೇ ಒಂಜಿ ಟ್ರಸ್ಟ್ ಬೈ ಇದ್ರು ಮೇಕ್ಲ ಒಂಚೂರು ದಾದಾನ ಒಂಜಿ ಮಲ್ಕೊಂದುಲ್ಲೇರು ಎಂಗ್ಲ ಸಪೋರ್ಟ್ ಅವು ಬಾರಿ ಖುಷಿದ ವಿಷಯ ಸರ್ ಇದುಲೆ ಒಂಜಿ ಇತ ಸಿನಿಮಾದಲ್ಲಿ ಎಂಗ್ಲ ಪೋಸ್ಟರ್ಸ್ ಬಂದಾಗ ಸಪೋರ್ಟ್ ಮಲ್ಪನಾಗ ಗ್ಯಾರಂಟಿ ಶೇರ್ ಮಲ್ಪೇರು ಬಟ್ ಆತದಾಲ ಶೇರ್ ಮಲ್ಪೊಂದಿದಾಲ ಬಟ್ ಇಂಚಿನ ವಿಷಯ ನಾಗಲ್ ಫೋನ್ ಮಲ್ಪೇರು ಎಂಗ್ಲದಾಲ ಹೆಲ್ಪ್ ಆವಡೆ ಪನ್ಲೆ ಅದು ಸೊ ಅವು ನಮಕ್ ಶೋರಿಟಿ ಕೂಡ ನಮ್ಮ ದಾದನ ಒಂಜಿ ಎಡ್ಡ ಬೇಲೆ ಮಂತುಲೆ ಸೊ ದೇವೆರ್ಲ ನಿಕ್ಲೆ ಕಡಪುರವೇರು ಬೇತೆ ಬೇತೆ ಎಡ್ಡೆ ಬೇಲೆ ಮಂತ ಎಡ್ಡೆ ಮನಸ್ಸು ಜನಕ್ಲೆಲ್ಲ ಅಂಚನೆ ತಾರನಾಥ್ ಶೆಟ್ಟಿ ಬೋಳಾರ್ ಸೊ ಏನೊಂಜಿ ಕುಳನಿ ಪ್ರೊಡ್ಯೂಸರ್ ಆರು ನಮ್ಮ ಟೀಮ್ ಉಳ್ಳೇರು ಸೊ ಅರೆಗ್ಲ ಥ್ಯಾಂಕ್ ಯು ಸೊ ಒಂದು ದಾದ ಒಂದು ಈರು ಟೈಟಲ್ ಪಾಡ್ದಾರೆ ಯಾನ್ ಎಕಡೆ ತೂನಗಡೆ ಹೆಂಗಾಣಿ ಏನೋ ಏನ ನೋರಿಯಾನ ಐಲೆ ಯಾನ್ ದಾಲೆಜ್ಜಿ ಸರ್ ಯಾನ್ ಒಂಜಿ ಆಕ್ಟರ್ ಐನ ತೋಜೊಂದಿಲ್ಲ ಸರ್ ಎನ್ನ ಪೆರೋಳ ಒಂಜಿ ಮಲ್ಲ ಟೀಮ್ ಉಂಡು ಪ್ರತಿ ಎಂಕಿ ಏತೀರ್ ಪನ್ಪರ ಅವು ಪ್ರತಿ ಊರಿಗೆಲ್ಲ ಆಪೇ ಮುಟ್ಟೋಡು ಸರ್ ಕ್ರೆಡಿಟ್ ಪರ್ಫೆಕ್ಟ್ ಎಸ್ ಕಾಡಲ್ಲ ಕದೆ ಓಪನರಿಗೆ ಎಸ್ ಬರ್ಪೆ ಕುಡಂಜಿ ಕಾಲರ್ ಲೇರ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಇನ್ನ ಪುದರ ಗೋಪಾಲ್ ಪಲ್ಲೆ ಸರ್ ಪಾತಿರ್ಲೆ ಇಂಕ್ಲೊಂದು ಆತ ಗೊತ್ತಾನೆ ರೂಪೇಶ್ ಶೆಟ್ಟಿ ನಂಚಿನ ಜನಕ್ಕೊಂದು ನಾನಾ ತಪ್ಪು ಭೂಮಿದ ಮೇಲೆ ಫುಟುದು ಬರೋದು ದಯಪನ್ನ ಆರ್ನ ಮುರಾಂಚ ತೀವ್ರ ತೂವೊಂದುಲ್ಲ ಬಾರಿ ಪೊರ್ಲದ ಕಾರ್ಯಕ್ರಮ ಅಂಡ ಇಂಕುಲ್ಲ ಬಾರಿ ಸೋತುದಿಲ್ಲ ಇತ್ತೆ ದಯಪನ್ನ ಇಂಕ್ಲೆಲ್ಲ ಬೇಲಾಗಿ ಇಂಕ್ಲ ಅಂಗಡಿ ಓಪನ್ ಮಾಡ್ಕೊಳಕನೆ ಯಾನ ಟೈಲರ್ ಆದುಲ್ಲ ಇಂಕ್ಲ ಅಂಗಡಿ ಓಪನ್ ಮಾಡ್ಕೊಳಕನೆ ಅಂಡ ಇಲ್ಲಾಲು ರದ್ದ ಜೋಕುಲು ಎಂಕ್ಲೆ ಇಲ್ಲದಕ್ಕೆ ಓ ಬೇರೆ ಜನಕ್ಕೆ ಇಂಕ್ಲ ಇಲ್ಲಾಲ ಸರ್ ಅಂಡ ಎಂದಲಕ್ಕ ಅಂತ ಸುಮಾರು ಜನ ನೆಟ್ಟೆ ಉಳ್ಳೆ ದಯಪನ್ನ ಇಂಕ್ಲ ಏರ್ನ ಗಟ್ಟಿದ್ದಿ ಸಿಟಿ ಸೈಡ್ ಅಂತ ರೂಪೇಶ್ ಶೆಟ್ಟಿ ಅಂಚಿನ ಜವಾಹರ್ ಮಾದ ಒಟ್ಟುಗಾದುಲ್ಲ ನೆಟ್ಟೆ ಇಂಕ್ಲು ಉಂತಾರ ತಿಂತಾರ ಸೈದಾರ ಅಂದ್ ಉಳ್ಳರಕ್ಕೆ ನನ್ ಗತಿ ಇದ್ದಿಂಕ್ಲೆ ಸ್ವಲ್ಪ ಕುಪ್ಪೆಪದ ಮುತ್ತೂರು ಆಫೀಸರ್ ಕುಪ್ಪೆಪದ ಕೈಕಮ್ಮನೆ ಗುರುಪುರ ಕೈಕಂಬ ಗುರುಪುರ ಕೈಕಂಬ ಉಳ್ಳಾಯ್ಪಡ ಕುಪ್ಪೆಪದ ಹೌದು ಸರ್ ಒಂಜಿ ಏತಿ ಇಲ್ಲು ಸರ್ ಒಂಜಿ ಇರ್ನ ಲೆಕ್ಕಡ ಅಲ್ಪ ಅಂಚ ಬಂಗದ ಇಲ್ಲು ಬಂಡ ಒಂಜಿ ಇಲ್ಲಲ್ಲ ಅಂಗವಿಕಲನಕ್ಲ ಅದು ಉಳ್ಳೇರು ಅಕ್ಲನಕ್ಕೆ ಏನ ಗತಿಲ್ಲ ಒಂಜಿ ನರಮಾನಿ ಏ ದಾದ ಪರಿಸ್ಥಿತಿ ಪ್ರತಿ ಊರಿಲ್ಲ ದಿನೋಳ ಕಾಣಲಕ್ಷ ಡಾಕ್ಟರ್ ಹೋಗ್ನ ಪರಿಸ್ಥಿತಿ ಆದ ನಿಂಗ್ಲ ಮುಲ್ಪ ಅಂಚಿನ ಪರಿಸ್ಥಿತಿ ಉಂಟು ಖಂಡಿತ ಸರ್ ಯಾನಿರಗಿತ್ತು ಅಂತ ಬರ್ತಾರೆ ಫೋನ್ ಮಾಡ್ತದೆ ಅಂತ ಡೀಟೇಲ್ಸ್ ದೆತ್ತೋನು ಸರ್ ಅವೇ ಎನ್ನಲೆ ಕೊಂಡು 4 ಇಲ್ಲುಂಡು ಸರ್ ಬಾರಿ ಬಂಗದ ಇಲ್ಲು ಸರ್ ಹೌದು ಸರ್ ಮುಟ್ಟ ಎನ್ನ ಕೈಚಾದ ಪಂಡ ತೂಪ್ಲೆ ಕೊಡು 4 ಇಲ್ಲುಂಡು ಸರ್ ಓಕೆ ಎನ್ನ ಸೇರ್ದು ಓಕೆ ಹೌದು ಸರ್ ದಾಲ ಮಲ್ಪು ಅವೇ ಎಸ್ ಸರ್ ಅಂಚನೆ ಕಮೆಂಟ್ಸ್ ಬಂದ್ರು ಕರುಣಾಕರ ಪೂಜಾರಿ ಯಾರು ಪಂತೆರೆ ಎಡ್ಡೆ ಕೆಲಸ ದೇವರೆಡ್ಡೆ ಮಲ್ಪಾಡ್ ಪ್ಲೀಸ್ ಕಾಂಟ್ಯಾಕ್ಟ್ ಪುಷ್ಪ ಕೋಡಿಕಲ್ ಮಸ್ತ್ ಕಸ್ಟರ್ಡ್ ಉಲ್ಲೇರು ಬಂದ್ರಂಚಿನ ವಿಚಾರ ಪಂತ್ರ ನಂಬರ್ಲ ಪಾಡ್ತೇವೆ ಅವೇನೊಂದು ಮಲ್ಪಗ ದೆನ್ ಎಸ್ ನಿಕುಲು ಕಾರ್ಯಕ್ರಮ ತೂವೊಂದುಲ್ಲಾರ ಕಾಲ್ ಮಂತೊಂದುಲ್ಲಾರ ಕೆಲವರು ಕಾಲ್ ಕನೆಕ್ಟ್ ಆಗಿ ಸೊ ಅಂಚೋಪ್ನಾಗ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಪೋಂದುಂಡು ದಯಮಲ್ತದ ಅಲ್ಪ ನಿಕ್ಲೆ ಪ್ರಾಬ್ಲಮ್ ಇತ್ತಿನ ಆ ನಂಬರ್ ಪಾಡೋಲಿ ಅತೆ ಎಸ್ ಆ ನಂಬರ್ನ ಕಲೆಕ್ಟ್ ಮನ್ಪೋ ಸೊ ಅಕ್ಲೆಗ್ ಏರ್ ನೀಡಿ ಪೀಪಲ್ ಇಲ್ಲರೆ ಸೊ ಅಕ್ಲೆಗ್ ಸಹಾಯ ಮಲ್ಪನ ಅಂಚಿನ ಬೇಲೆ ಹಾಕೊಂಡು ಸೊ ಅಂಚನೆ ಗುರುರಾಜ್ ರಾವ್ ಗುಡ್ ಜಾಬ್ ಅಂಡ್ ಬಾರಿ ಎಡ್ಡೆ ಬೇಲೆ ಮಂತದುಲ್ಲಾರ ನಿಶಾಂತ್ ಪನೊಂದುಲ್ಲೇರೆ ಅಂಡ್ ಎಸ್ ಸ್ವಪ್ನ ವಸಂತರ ಈ ಕಡೆ ಕಮೆಂಟ್ ಮಲ್ತಿರೇರಿ ಸೋನು ಸುದ್ದು ಬಂದ ಆರ ಪನೊಂದುಲ್ಲೇರೆ ರೂಪೇಶ್ ಇಟ್ಸ್ ಮೀ ಯುವರ್ ಟೀಚರ್ ಹಿಂದಿ ಟೀಚರ್ ಪನೊಂದುಲ್ಲೇರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ಸ್ ಅ ಲಾಟ್ ಓಕೆ ಇಟ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಎಸ್ ನಿಜವಲ್ಲ ಬಾರಿ ಖುಷಿದ ವಿಚಾರ ಅಂಡ್ ಕುಡಂಜಿ ಕಾಲರ್ ಇಲ್ಲರೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಹಲೋ ಓಕೆ ರೈಟ್ ಥ್ಯಾಂಕ್ ಯು ಎಸ್ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಎಸ್ ಅದೇ ರೀತಿ ಇವರು ಕಿಟ್ಗಳನ್ನು ಪ್ರಿಪೇರ್ ಮಾಡುವಂತಹ ವಿಜುವಲ್ಸ್
ಬಾಯ್. ಎಸ್, ಇದು ಯಾವ ರೀತಿ ಕಿಟ್ಗಳನ್ನ ಪ್ರಿಪೇರ್ ಮಾಡ್ತಾರೆ ತಾವು ನೋಡ್ಕೊಂಡು ಬಂದ್ರೆ ಅಂಡ್ ಹುಡುಗರು ಸರ್ ಐಟ್ ಒಂದು ವಿಷಯ ನೋಡಿ ಅವ ಎಂಕ್ಲ ಐತೆ ಗೋಡೌನ್ ತೀಯತೆ ಸೊ ಎಂಕ್ಲ ಯಾನ್ ಇನ್ನೊಂದಿತ್ತು ಸ್ಟಾರ್ಟಿಂಗ್ ಓಲ್ ಮಲ್ಪುಳ ಬಂದು ಪ್ರಿಪೇರ್ ಮಲ್ಪುಳು ಏನು ಇಲ್ಲದ ಮಿತ್ತಿ ನೀನು ಮಲ್ಪುಗ. ಎಸ್ ಸರ್, ಬರ್ಪೆ ಸುರೇಶ್ ಕಾಲ್ ಬಂದ್ರೆ ಲೈನ್ ಹಿಡಿದ್ರೆ. ಸುರೇಶ್ ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಸುರೇಶ್ ಪಾತ್ರೆ ಸರ್. ಸುರೇಶ್ ಸರ್ ನಮಸ್ತೆ ಸರ್. ಕೇಳೊಂದುಂಡೆ ದಾದೆ ಗೊತ್ತಂಗೆ ಇಲ್ಲದ ಪರಿಸ್ಥಿತಿ ಬೇರೆ ಬಂದ ಉಂಟು ಸರ್. ಎಂತ ಗೊತ್ತಂಗೆ ಇಂಕ ಎನ್ನಾರದ್ದು ಜೋಕುಲು ಬಕ್ಕಂಜಿ ಮೈತಿದು ಉಂಟು ಕುಲ್ಲಾಡಿಲ್ಲ ದಾಲ ಬೇಲೆಗೆ ಭಯಂಕರ ಒಂದು ಪ್ರಾಬ್ಲಮ್ ಆಗ ಕುಡ್ಲಾಡ್ ಬೇಲೆ ಇಂಕ ಗಾಡಿ ಲಜ್ಜಿ ದಾಲ ಇತ್ತು ಸರ್. ಓಲ್ ಓಲ್ ಉಪ್ಪುನ್ ಸರ್ ಇವೆ ಏನು ಮಾರಿಪಲ್ಲ ಕುಮ್ಟೇಲಿ ಓಲೋ ಮಾರಿಪಲ್ಲ ಕುಮ್ಟೇಲಿ ಫರಂಗಿಪೇಟದಂಚ ಫರಂಗಿಪೇಟೆ ಸರ್. ಆವ್ 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 ಇರ್ನ ನಂಬರ್ ಅಲ್ಲಿ ಬದೆತ್ತನು ಸರ್ ಫೋನ್ ಮಲ್ಪೇರ ಅವೇರೆಗೆ ಬಕ್ಕ. ಆವ್ ಸರ್ ಆವ್ ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಗೋಡೌನ್ ದಾದ ಬಂದಿತ್ತು ಬಂಡ ಎಂಕ್ಲೆಗೆ ಓಲ್ ಪ್ಲೇಸ್ ಏನೋ ಅನ್ಕೊಂಡು ಎಂಕ್ಲ ನಾಡೊಂದಿತ್ತು ಶಾಲೆದ ಓಲನ ಕೈತಲ್ ಪಾತ್ ಬಂಡ ಆತ ಸ್ಪೇಸ್ ಬೋರ್ಡ್ ಐಕ್. ಸೊ ಅವು ಇನ್ನೊಂದು ಅಂಕಲ್ನ ಗೋಡೌನ್ ಸಾರಿ ಇಂಚು ಪಾರ್ಕ್ ಒಂದು ಕೊರೋನಾ ಬತ್ತನರೆ ಬೊಕ್ಕ ಸಮಸ್ಯೆ ತೀರಿಯರ ಆರ್ಲೊಂದು ಮಲ್ಲ ಸಮಾಜ ಸೇವಕ ಆದಿತ್ತಾರೆ ವಿಜಯ್ ಕುಮಾರ್ ಶೆಟ್ಟಿ ಬಂದೆ. ಸೊ ಅರ್ಲೊಂದು ಹೊಸ ಬಿಲ್ಡಿಂಗ್ ಅವು ನಲ್ಲೈಕು ಕಸ್ತು ಅಂಗಡಿ ಮಲ್ತದ ಸೇಲ್ ಮಲ್ಪರೆ ಅಂತ ರೀತಿ ನಾವು ಬಟ್ ಆರ್ನ ವೈಫ್ ಇತ್ತೆ ವಿಜಯ್ ಶೆಟ್ಟಿ. ಸೊ ಆರ್ ಬಂದಿದ್ದು ನಿಕ್ಲ ಎಡ್ಡೆ ಬೇಲು ಅಂತಂದ್ರೆ ಇಂಕ ಇನಾಗ್ರೇಷನ್ ಆಯ್ತು ಮಲ್ಲದ್ದು ನಿಕ್ಲ ಯೂಸ್ ಮಂತೊಳ್ಳಿ ಸೊ ಇಂಚಿನ ತೊಲೆ ಮಾತ ಒಂದು ಎಡ್ಡೆ ಬೇಲೆ ಅಂತ ಬಂದಾಗ ಮಾತೆಲ್ಲ ಸಪೋರ್ಟ್ ಮಾಡ್ಬೇಕು ನಿಕ್ ಮನ್ಪ್ಲೇ ಇದು ಎಂಗ್ಲ ಅವ್ರು ಪ್ಯಾಕ್ ಮಂತಂದಪ್ಪ ಅವ್ಳು ಮಿತ್ತಿಲ್ ಉಂಡು ಆರು ಬತ್ತು ದಾದಾಲ ಒಂದು ಐಟಮ್ ರೆಡಿ ಮಲ್ತದ್ದು ತಿಂಡಿ ಮಲ್ತು ಕೊಡ್ಪೇರು ಎದುರುದಿಲ್ಲ ಚಾ ಕೊಡ್ಪೇರು. ಸೊ ಖುಷಿ ಆಗ್ಬಿಡು ಸರ್ ಎಡ್ಡೆ ಬೇಲೆ ಅಂತ ಬಂದಾಗ ಏಪಲ ಸಪೋರ್ಟ್ ತಿಕ್ಕು. ಬ್ಯೂಟಿಫುಲ್ ವಿಜಯ್ ಕುಮಾರ್ ಶೆಟ್ಟಿ ಸರ್ ಆತ್ಮಗೆ ಶಾಂತಿ ತಿಕ್ಕಡ್ ಬಂದು ಕಿರೊಂದಿಲ್ಲ. ಸೊ ಅಂಚೆನ ಅವ್ರನ್ನ ವೈಫ್ ಈ ಒಂದು ಬಾರಿ ಪುರದ ಬೆಲೆಗೆ ಸಪೋರ್ಟ್ ಮಾಡ್ತದೆ. ನಿಜವಾಗ್ಲೂ ಅಭಿನಂದನೆ ಮೇಡಮ್, ಧನ್ಯವಾದ. ಎಸ್, ಈ ಸಂದರ್ಭ ಮಾತಿರ್ಲ ಒಟ್ಟಾದ ಕೆಲಸ ಮಲ್ಪಡು ಹಾಕೊಂಡು. ಸೊ ಅಂಚೆನೆ ಕುಡುಂಜಿ ಕಾಲರ್ ಅಲ್ಲ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಪಾರ್ವತಿ ಮೇಡಮ್ ನಮಸ್ತೆ ಮೇಡಮ್. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಎಂಕುಲು ಆಕಾಶವಾಣಿ ಉಡುಪುನು ಪಲ್ಲೆ ಮೇಡಮ್. ಆಕಾಶವಾಣಿ ಎಂಕುಲು ಬಂಗನ ಎಂಕುಲು ಬೆಂತಿನಕು ಏರ್ಲೆಜ್ಜೇರಿ ಇಲ್ಲದೇ ಇಲ್ಲ. ಅಂದೆ ಆಕಾಶವಾಣಿ ಓಲಮ್ಮ ನಮ್ಮ ಅಲ್ಬ ಲಾಸ್ಟ್ ಸ್ಟಾಪ್ ಒಕ್ಕ ಮುಲ್ಲಕಾಡ ಮತ್ತೆ ಮಸ್ತ್ ಕೊರಿಯಮ್ಮ ನಂದನಪುರ ಆಯಿ ಬಕ್ಕ ಬೊಕ್ಕ ಸ್ಟಾಪ್ ನಂದನಪುರ ಆಯಿ ಬಕ್ಕ ನೆಕ್ಸ್ಟ್ ಸ್ಟಾಪ್ ಆವ ಇಲ್ಲ ಫೋನ್ ಅನ್ಕೋ ಆವೆ ಬಕ್ಕ ಆವಮ್ಮ. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಅನೇಕ ಕರೆಗಳು ಬರ್ತದೆ. ಜೊತೆಗೆ ಯಾರಿಗೆ ಸಹಾಯ ಬೇಕು ಅಂತ ಹೇಳಿದ್ರೆ ಎಸ್ ನೇರವಾಗಿ ಕರೆ ಮಾಡಿ. ಅಂಡ್ ಅದೇ ರೀತಿ ಅನೇಕ ಅಭಿನಂದನೆಯ ವಿಚಾರಗಳು ಕೂಡ ಬರ್ತಾ ಇದೆ. ಜೊತೆಗೆ ಇಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಈ ಪ್ರೇರಣೆಯ ಹಿಂದೆ ಯಾರು ಇದ್ದಾರೆ ದಯವಿಟ್ಟು ಹೇಳಿ ರೂಪೇಶ್ ಅಂತ ಕೇಳ್ತಾ ಇದ್ದಾರೆ. ಪ್ರೇರಣೆ ಇದೆ ಸರ್. ಲಾಸ್ಟ್ ಟೈಮ್ ನಮ್ಮ ವನಸ್ ಪಟ್ಟುನ ಬೇಲೆ ಬಂದಿತ್ತು, ನಮ್ಮ ವನಸ್ ಕೊರೊಂದಿತ್ತು. ಬಟ್ ಈ ಸಲ ತೂಲೆ ನಮ್ಮ ಕುಡ್ಲಾಡು ಬಾರಿ ಖುಷಿದಾದ ಬಂಡ ಇದು ಎಂಕ್ಲೆತ್ತ ಇರ್ಲೆತ್ತರ ಬತ್ತ. ಸೊ ಇಂಚಿನ ಮಸ್ತ್ ಟೀಮ್ ಉಂಡು ಸರ್ ಕುಡ್ಲಾಡ್ DC ಸಾಹೇಬ್ರೆ ಆರೊಂಜಿ ಗ್ರೂಪೇ ಮಂದಿ ಇಂಚಿನ ಟೀಮ್ ಅನ್ನು ಒಟ್ಟು ಮಂದಿ ಎಂಕ್ಲಲ್ಲ ಇಟ್ಟು. ಸೊ ಆಗ್ಲಿ ಒಂದೊಂಜಿ ಇದು ವನಸ್ ಕೊರ್ಪುನಾಗ್ಲಿ ಒಂದೊಂಜಿ ಪ್ಲೇಸ್ ಅಲಾಟ್ ಮಾಡಿದ್ರು ಅರ್ನ ಸೂಪರ್ ಬೇಲೆ ಮಂದಿರವು ಇದನ್ನ ವೇಸ್ಟ್ ಆಪು ಒಂಜೇ ದಿಕ್ಕ ರಡ್ ಟೀಮ್ ಬರ್ತದೆ ವನಸ್ ಪಟ್ಟುನು. ಸೊ ಅಂಚಿನ ಸುಮಾರು ಟೀಮ್ ಉಂಡು ಸರ್. ಸೊ ಅವಲ್ಲ ಒಂಜಿ ರೀತಿ ಎಂಕ್ಲಿಗೆ ಇನ್ಸ್ಪಿರೇಷನ್ ಅಂತ ಹೋಗಿ. ಸೊ ಬೊಕ್ಕ ಇರ್ ಪನ್ಲಕ್ಕನೆ ಸೋನು ಸುದ್ದು ನಂಚಿನ ಮಲ್ಪಲಿಂದ ಸೊ ಹಿಂಗ್ 6ನೇ ಲೆವೆಲ್ ಮಲ್ಪೆರ ಒಂದು ಬಟ್ ನಮ್ಮದೇ ಮಲ್ಪೆರಲ್ಲಿ ಕನ್ನಡ ಉಪೇಂದ್ರ ಸರ್ ಮಲ್ತೊಂದು. ಸೊ ಅರ್ನ ಬೇಲೆ ನಂಗೆ ದಾದಾ ಬಂಡ ನಮ್ಮಲ್ಲಿ ದಾದ ಮಲ್ಪ ಯಾರು ಎಂಜಿನ ಮಲ್ಪ ಬಂಡ ಯಾನ್ ಡೈಲಿ ಬೊಕ್ಕ ಒಂಜಿ ಕಿರಣ್ ರಾಜ್ ಬಂದ್ ಒಂಜಿ ಸೀರಿಯಲ್ ಆಕ್ಟರ್. ಸೊ ಬೊಕ್ಕ ಸುಮಾರು ಜನ ಯಾರು ಏನೋ ಮಲ್ಪ ಡೈಲಿ ಅಕ್ಕಲ್ ಅಪ್ಡೇಟ್ಸ್ ತುಪ್ಪೆ ಮೊಬೈಲ್ ಬಟ್ ಅಕ್ಕಲ್ ದಾದ ಬಂತೊಂದಿಲ್ಲ ಹೊಸ ದಾದ ಮನ್ಪುಲಿ ಉಪೇಂದ್ರ ಸರ್ ಏನೋ ಅಂತಂದಿಲ್ಲ ಏನೋ ಒಂಜಿ ಕಂತದ್ದು ತರಕಾರಿ ಕೊಡ್ತಾರೆ ಕರೆಕ್ಟ್ ರೀಚ್ ಮಂತಂದಿಲ್ಲ. ಸೊ 6 ಲೋಂಜಿ ನರಮಾನಿ ಸೊ 6 ಮಲ್ಪೊಲಿ ನಾಡ 6ನೇ ಲೆವೆಲ್ ಗತ್ತು ಒಂದು ಚೂರು ದಾದ ಮಲ್ಪೊಲಿ. ಸೊ ಪ್ರೇರಣೆ ದಾಲೇಜ್ ಸರ್ ಪ್ರೇರಣವೇ ಇಂಜಿನಾಗಲು ಮಾತ್ರ ಪ್ರೇರಣೆ ಬೊಕ್ಕ ಬಡವು ಉಂಡದು ಸರ್ ಅವು ಐನ್ ದಾದ ಅನ್ಬೇರ ಐಡ್ದು ಮಲ್ಲ ಶತ್ರು ಬೇತವಲ್ಲ ಇದ್ದಿ ಸರ್. ಸೊ ನಿಜವಾದ ರೀತಿ ಎಂಗ್ಲೆ ಖುಷಿದಾದ ಬಂಡ ಇತ್ತ 8% ನಿಜವಾದ ಅಗತ್ಯ ಇದ್ದದ್ದು ಫೋನ್ ಮಲ್ದಿರು ಅಗತ್ಯ ಇದ್ದ ಫೋನ್ ಮಲ್ದಿರು ಗೊತ್ತುಜಿ ಬಟ್ ಐಟೊಂಜಿ 50% ಅನ್ಲ ಇಲ್ಲಾಡಿ ಎಂಚ ಎಲ್ಲ ವನಸ್ ಮಲ್ಪುನು ಎನ್ನು ನಾಕ್ಲಿಗೆ ಎಂಗ್ಲ ಕೆಟ್ಟ ಮುಟ್ಟದಿತ್ತು ನಾಡ. ಸೊ ಐಡ್ದು ಮಲ್ಲ ಒಂಜಿ ಆಶೀರ್ವಾದ ಬೇಕು ದಾಲೇಜ್ ನಿಜ. ಎಸ್ ಸರ್, ಕೊಡಂಜಿ ಕಾಲರ್ ಅಲ್ಲೇ ಪುಷ್ಪ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಪುಷ್ಪ ಮೇಡಮ್ ಹಲೋ. ಓಕೆ ಪುಷ್ಪ ಮೇಡಮ್ ನಮಸ್ತೆ.
ವಾಯ್ಸ್ಗೆ ಏನೊಂದುಂಡೆ ಓಕೆ ಕಾಲ್ ಕಟ್ ಆಗ್ತದೆ. ಸೊ ಅಂಚೆನೆ ನಿಕಲ ಕಿಟ್ಟಿಡ್ ದಾದ ಬರುಂಡು எங்களை கிட்டுடு ஐட்டம் ಕೆಲವರು ಚೇಂಜ್ ಆಗುಂಡು ನಮ್ಮ ಮಾರ್ಕೆಟ್ போனாಗ ಅವ್ರು ಅಂದ್ರು ಇನಿ ಇಂದಿಜ್ಜಿ ಇನಿ ಗೋಧಿಜ್ಜಿ ಅಂತಾರೆ. ಅಪ್ಪ ಗೋಧಿಗೆ ನಮ್ಮ ಏನು ಬೇತೆ ನಾಡು ಅಂಜನ ಬೇತೆ ಐಟಮ್ ನಾಡು ಇದು ಬೇಸಿಕಲಿ ಏನಾರು ಮಾಡ್ಕೊಂಡು 5 ಕಿಲೋ ಅರಿ ಬರ್ಕೊಂಡು ಒಂಜಿ ಕಿಟ್ಟಿಡು ಒಕ್ಕ 1 ಕಿಲೋ ಸಕ್ಕರೆ ಬರ್ಕೊಂಡು 1 ಕಿಲೋ ಬಜಿಲು ಬರ್ಕೊಂಡು ಒಕ್ಕ 1 ಕಿಲೋ ಗೋಧಿ ಇಜ್ಜಿನಾಂಡ ಸಜ್ಜಿಗೆ ಐದು ರಡ್ಡೆಡ್ ಒಂಜಿ ಐಟಮ್ ಬರ್ಕೊಂಡು 1 ಕಿಲೋ ನೀರುಳ್ಳಿ ಬರ್ಕೊಂಡು 1 ಕಿಲೋ ಬಟಾಟೆ ಬರ್ಕೊಂಡು ಮುಂಚಿದ ಪೊಡಿ ಬರ್ಕೊಂಡು ಸೋಪು ಬರ್ಕೊಂಡು ಉಪ್ಪು ಬರ್ಬೋದು ఒక ತರಕಾರಿ ರಡ್ಡಿಜಿನ ಮೂಜು ಬಗ್ಗೆ ತರಕಾರಿ ಉಪ್ಪು ಈ ಐಟಮ್ ಓಕೆ ರೇಷನ್ ಕಿಟ್ ವಿತ್ ವೆಜಿಟೇಬಲ್ ಕಿಟ್ ಲ ಬರ್ಬೋದು. ಎಸ್ ಗುಡೊಂಜಿ ಕಾಲರ್ ಇಲ್ಲಾರ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಓಕೆ ಯಶೋಧ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್ ನಮಸ್ತೆ. ಪಾತ ಇಲ್ಲ ಮೇಡಮ್. ಅದೇ ಸರ್ ಎಂಕ್ಲೆಗ್ ಕೆಲಸ ಎಲ್ಲ ಇಜ್ಜಿ ಓಕೆ ಓಲ ಮಪ್ಪುನು ಕುಂಟಾಲ್ ಪಾಡಿ ಸರ್ ಓಲಾ ಬಿಡು ಎಯ್ಯಾಡಿ ಆವಮ್ಮ ಸಿಟಿ ಆಯ್ತು ಆವ ಎಲ್ಲ ಬಕ್ಕ ಫೋನ್ ಮಲ್ಪ ಎಲ್ಲ ಮುಟ್ಟಾವ ಅವೇ ಓಕೆ ಅಮ್ಮ ಓಕೆ ಅಮ್ಮ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಸ್ ಲವಿತ್ ಅವರು ರೂಪೇಶ್ ಅವರು ಅವರ ತಂಡ ಮುಂದೆ ಬಂದಿದೆ. ಆ್ಯಂಡ್ ಲವಿತ್ ಅವರು ಈ ಟೈಮಲ್ಲಿ ನಾನು ಕೇಳ್ತಾ ಇರೋದು ಇಲ್ಲಿ ಮನೆಯಿಂದ ಇಲ್ಲಡ್ದು ಇಂಡಿಯಾಗ ಎಂಚ ಸಪೋರ್ಟ್ ತಿಕ್ಕೊಂಡು ಮನೆ ಇಲ್ಲಡ್ದು ಪೋನಾಗ ಅದೇ ಬೇಡಗ ಇಲ್ಲದಕ್ಲೆಲ್ಲ ಒಂಚೂರು ಪೋಡಿಗೆ ಬಿಡ್ದು ಬೇಡಗ ಏನಾರ ನೆಟ್ ಸ್ವಪ್ನ ವಸಂತರ ಏಕಡೆ ಇರ ಪಂಡೇರಿನ ಮೇಡಮ್ ಪಂಡೇರ್. ಸೊ ಆರ್ ಪಂಡೇರ್ ರೂಪೇಶ್ ಯು ಆ್ಯಂಡ್ ಯುವರ್ ಟೀಮ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಟೇಕ್ ಸ್ಟೀಮ್ ಆಫ್ ಪುದೀನಾ ಆರ್ ತುಳಸಿ ಅಂತ ಹೇಳಿದ್ರೆ ಅಂದ್ರೆ ಒಳ್ಳೆ ಒಂದು ಸಜೆಷನ್ ಕೊಟ್ಟಿದ್ದಾನೆ. ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನಾನು ಅದನ್ನ ಕೇಳಬೇಕಂತ ಇದೆ. ಅಂದ್ರೆ ಬೇರೆ ಬೇರೆ ಕಡೆಗಳಿಗೆ ಹೋಗ್ಬೇಕು ಕೊರೋನಾ ಅಂತ ಬಂದಾಗ ಅವೇ ಏರೆಲ್ಲ ಮುಟ್ಟನೆಲ್ಲ ಬರ್ಕೊಂಡು ನೋಡಿ ಪಾತ್ರೆನೆಲ್ಲ ಬರ್ಕೊಂಡು ಇಂಚಿನ ಒಂದು ಮೈಂಡ್ ಸೆಟ್ ಒಪ್ಕೊಂಡು ನಿಕಲ್ಲ ಹೆಲ್ತ್ ನಮ್ಮ ತೂವೋಡು ಆಬ್ವಿಯಸ್ಲಿ ತೂವೋ. ಸೊ ಅಪ್ಪಾಗ ಇಲ್ಲದ ಎಂಚ ಸಪೋರ್ಟ್ ಬರ್ಕೊಂಡು ಇಲ್ಲದಕ್ಕೂ ಎಂಚ ಪನ್ಪೇರ ಈ ವರ್ಕ್ಗೆ ಇಲ್ಲದಕ್ಕೂ ಫುಲ್ ಸಪೋರ್ಟ್ ಇಲ್ಲ ಇರ್ಬೇಕು. ಇಲ್ಲಲ್ಲ ಪ್ರಾಯದಕ್ಕೂ ಉಪ್ಪಿರುತ್ತೆ ಅಂಚೆ ಎಂಕುಲ್ ಒಂಚಿ ಜಾಗ್ರತೆ ಇಡಬಪ್ಪ. ಸ್ಯಾನಿಟೈಸರ್ ಪಾಡೊಂದು ಉಪ್ಪ ಗ್ಲೌಸ್ ಉಪ್ಪು ಗ್ಲೌಸ್ ಗಡಿ ಚೇಂಜ್ ಮಾಡ್ತೊಂದು ಉಪ್ಪ ರಡ್ ಮಾಸ್ಕ್ ಪಾಡುವ ಎಂಕುಲು ಪೋದು ಎತ್ತಾನಗಲ್ಲ ಎಂಕುಲು ಸೇಫ್ಟಿ ಎತ್ತಾವತ್ತಂದೆ ಸೇಫ್ಟಿ ಎತ್ತು ಒಂದಲ್ಲ ಎಂಕುಲು ಎತ್ತಾನಗಲ್ಲ ನಿಜ. ಎಸ್ ಕುಡಂಜಿ ಕಾಲರ್ ಅಲ್ಲ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಪಲ್ಲೆ ಸರ್. ರೂಪೇಶರ ಸರ್ ನಮಸ್ತೆ ಸರ್. ನಮಸ್ತೆ ಪಲ್ಲೆ ಸರ್. ನಮಸ್ತೆ ಹರೀಶ್ ಪ್ರಭು ಬಂದೆ. ನಮಸ್ತೆ ನಮಸ್ತೆ ಸರ್ ಸೌಖ್ಯ ಸರ್. ಯಾನವೇ ಎನ್ನ ಒಂಜಿ ಮನಸ್ಸು ಒಂಜಿ ಏಪಲ ಒಂಜಿ ಪೊಡೋಡು ಬಂದಿತ್ತೆ ಇದು ನಾರ್ಮಲಿ ಅದು ಇಂಚ ಬಂದ ಈ ವೆನ್ಲೋಕುಡು ಪುರ ಡಿಸ್ಚಾರ್ಜ್ ಆದ ಬೋಪೇರು ಮಸ್ತ್ ಪಾಪದಕ್ಲು ಅಕ್ಲಿಗೆ ಫೋನಾಗ ಅಕ್ಲಿಗೆ ಒಂಜಿ ವಾರ 10 ದಿನ ಕ್ವಾರಂಟೈನ್ ಬಂದು ಒಂಜಿ 10 ಮಾತ್ರೆ ಪುರ ಕೊಟ್ಟು ಕಡಪುಡುವೇರು. ಆ ಟೈಮ್ ನಿಕ್ಲೇನ ಏರಂದಲ್ಲ ಅವಳು ಜನ ಇತ್ತಿಲ್ಲ ಅಕ್ಲಿಗೆ ಆ ಕಿಟ್ಟು ಕೊರುಂಡ ಅಕ್ಲಿಗೆ ಇಂಚೆಲ್ಲ ಒಂಜಿ ವಾರ ಪಿಡಿಯ ಬರ್ರ ಪೂಜಿ ಆ ಕಿಟ್ಟು ಇರ್ದಾರ ಅಕ್ಲಿಗೆ ಹೆಲ್ಪ್ ಅವು ಬಂದು ಒಂಜಿ ಎನ್ನ ಮನಸ್ಸಿಡಿತ್ತಂಡೆ ಅವಳು ಬುಕ್ಕ ಒಂದು ಲೇಡಿ ಕ್ವಶನ್ ಹೆಲ್ಪ್ ಅವು ಬಂದ ಮನಸ್ಸಿಡಿತ್ತಂಡೆ ಅವನೊಂಜಿ ಈಡ ಪಂಕ ಅವಂದು ಇದು ಎಡ್ಡ ವಿಷಯ ಎಂಗ್ಲಿಗೆ ಅವು ತರೆಟ್ ಇದ್ದಾನೆ ಖಂಡಿತ ಐತ ಬಗ್ಗೆ ಒಂಚೂರು ಆಲೋಚನೆ ಮಾಡ್ಬೋದು ಸರ್. ಎಡ್ಡ ವಿಷಯ. ಥ್ಯಾಂಕ್ ಯು ಸರ್. ಲೇಬಂಡೆ ಇಜ್ಜನ ಇಂಜಿನ ಬಂದು ಇಲ್ಲಾದಕ್ಕೆ ಫೋನಾಗ ಇಲ್ಲಾದ ಅರಿ ಸಾಮಾನು ಉಪ್ಪುಜಿದ್ದು ಪಿಡಿಯ ಬೋಪೇರು ಕೂಡ ಕ್ವಾರಂಟೈನ್ ಬಿಡ್ತು ಬೋದು ಅವಳು ಸ್ಪ್ರೆಡ್ ಆಪುನಲ್ಲ ಚಾನ್ಸಸ್ ಉಪ್ಪುಂಡು. ಓಕೆ ರೈಟ್ ಖಂಡಿತ ಆಲೋಚನೆ ಮಾಡ್ಬೇಕು. ಎಡ್ಡ ವಿಷಯ ಸರ್. ರೈಟ್ ಸರ್. ಥ್ಯಾಂಕ್ ಯು. ಎಸ್ ಮಂಜುನಾಥ್ ಸರ್ ಇರ್ನ ಇಲ್ಲಾರ್ದು ಎಂಚ ಸಪೋರ್ಟ್ ತಿಕ್ಕೊಂಡು ಅಂಡ್ ಇರ್ನ ಹೆಲ್ತ್ ಇಶ್ಯೂಸ್ ಬಗ್ಗೆ ಫಸ್ಟ್ ಆಫ್ ಆಲ್ ಎನ್ನ ಡ್ಯಾಡಿ ಒಂದಕ್ಕೆ ಫುಲ್ ಸಪೋರ್ಟ್ ಇಡಲ್ಲ. ಓಕೆ ಬ್ಯೂಟಿಫುಲ್. ವಾನಮ್ನದ ಸಪೋರ್ಟ್ ಬೋಡಲ್ಲ ಮನ್ಪೇರ್ ಬೊಕ್ಕ ರೂಪೇಶ್ ನೊಟ್ಟಿಗೆ ಮನ್ಪನೆ ಪನ್ನೇಕೆ ಹಿ ವಿಲ್ ನೆವರ್ ಹೆಸಿಟೇಟ್. ಓಕೆ ಒಂದು ಇಜ್ಜಿ ಮನ್ಪನ ಪನ್ಪುಜಿ. ಓಕೆ ಬೊಕ್ಕ ಸೇಫ್ಟಿ ವೈಸ್ ತೂಡನ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಸೇಫ್ಟಿ ತೂದೆ ಮಂತು ಓಡ್. ಎಸ್ ಬೊಕ್ಕ ಬೇತೆಕ್ನ ಸೇಫ್ಟಿ ನಮ್ಮ ತೂಡ ಆಪು ಬಿಕಾಸ್ ನಮ್ಮ ಮಂತದ ಅಲ್ಪ ನಮ್ಮ ಬಾಯ್ಸ್ನಕು ಬೇಲೆ ಮನ್ಪುನಾಗ ಅಕ್ಲೆನ ನಮ್ಮ ತೂಡ ಆಪುನತೆ. ಸೊ ವಿತ್ ಸೇಫ್ಟಿ ಇಲ್ಲದಕ್ಕ ವಿತ್ ಫುಲ್ ಸಪೋರ್ಟ್. ಓಕೆ ಕೊರೋನಾ ಪನ್ನಾಗ ಒಂಚೂರು ಪೋಡಿಗೆಲ್ಲ ಬರ್ಪುಂಡು ಬಟ್ ಗೊತ್ತಾಗ್ಜಿ ಎಂಚ ಬರ್ಪುಂಡು ದಾದ ಕತೆ ಅಂತ ಗೊತ್ತುಜಿ. ಸೊ ಈ ಸಂದರ್ಭ ಒಂಚೂರು ಎಂಕ್ ಬೋಡ ನಮಕ್ ಬೋಡ ಒಂಚೂರು ಫೀಲ್ ಬರ್ಬ ಚಾನ್ಸ್ ಈಜಿ ಸರಿ ಬಟ್ ವಿತ್ ಸೇಫ್ಟಿ ಮಂತಂದಲ್ಲ. ಸೊ ಆ ಲೆಕ್ಕದ ನಮಕ್ ಬ್ಯೂಟಿ. ನಾನು ಏಪಲ್ ಆಗ್ಲಿ ಒಂಜಿ ಮೋಟಿವೇಶನ್ ಬುರಣ ಒಂಜಿ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಆತನ ಬರ ಟೀಮ್ ಮಾತಾಡು ಶಾ ಇಂಚ ಮಾರ ನಂಗೆ ಸಮಸ್ಯೆ ಮಾರ ಅವಾಗ ಅನ್ನ ಒಂಜಿ ಮೋಟಿವೇಶನ್ ಉಂಡು ದಾಲಾಪುಜಿ ದೇವರು ನಂಗೆ ತತ್ತದಿಲ್ಲ. ಕರೆಕ್ಟ್ ನಿಜ ಬ್ಯೂಟಿಫುಲ್. ಎಸ್ ಸೂಪರ್. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಎಸ್ ಏನೋ ಗೊತ್ತಿಲ್ಲ ಇವ್ರ ಜೊತೆ ಮಾತಾಡಿದಾಗ ಎಲ್ಲ ಒಂದು ಧನಾತ್ಮಕವಾಗಿರುವಂತಹ ಚಿಂತನೆಗಳು ಪಾಸಿಟಿವ್ ಆಗಿರೋ ವೈಬ್ರೇಷನ್ಗಳು ಪ್ರತಿನಿತ್ಯ ನಾವು ಪೊಲಿಟಿಕಲಿ ಡಿಬೇಟ್ಗಳು ಕಾಂಟ್ರವರ್ಸಿಗಳ ಮಾತಾಡ್ತಾ ಇರ್ತೇವೆ. ಅಂದ್ರೆ ವೆರಿ ಬ್ಯೂಟಿಫುಲ್ ಅಂತ ಹೇಳಿ ನಿಜವಾಗ್ಲೂ ಕೂಡ ಬದಲಾಗಬೇಕು. ನಮ್ಮ ಸಮಾಜ ಬದಲಾಗ್ತಾ ಇದೆ ಅಂಡ್ ಯುವಕರು ಬದಲಾಗ್ತಾ ಇದ್ದಾರೆ.
ಬದಲಾಗಬೇಕು ಅಂತ ಹೇಳಿದ್ರೆ ಎಸ್ ಒಳ್ಳೆ ಮನಸ್ಥಿತಿ ಬೇಕು ಅನ್ನೋದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅರುಣ್ ಅವರು ನಮಸ್ತೆ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಪಾತೆಲ್ಲ ಸರ್. ಪಚ್ಚನಾಡಿ ಪಲ್ಲೆ ಸರ್. ಇದು ಲಾಕ್ಡೌನ್ ಆದ ಪೂರ ದಾರಾಜಿ ಬಂಗೊಂಡಿಲ್ಲಂತೆ ಅಂತೆ ರೂಪೇಶ್ ಸರ್ ನ ಕಾರ್ಯಕ್ರಮ ಒಂದೊಂದು ಓಕೆ ಸರ್. ಪಲ್ಲೆ ಸರ್. ಪಚ್ಚನಾಡಿ ಕಾರ್ಮಿಕನ ಅವು ನಮ್ಮ ಆಶ್ರಯ ಕಾಲೋನಿ ಬತ್ತೆ ಆಶ್ರಯ ಕಾಲೋನಿ ನಮ್ಮ ಮಸ್ತ್ ಕಿಟ್ಟು ಕೊರಿಯ ಸರ್ ಇರ್ನ ಅವಲೇನ ಒಂಚೂರು ದೂರ ಆಪಣೆ ಅವು ಇರೇ ಫೋನ್ ಮಾಡ್ಬೋದು ಸರ್. ಫೋನ್ ಮಾಡ್ಬೋದು ಅವೇ ಹೌದು ಸರ್. ಇರೇ ಫೋನ್ ಮಾಡ್ಬೋದು ಅವೇ. ಓಕೆ, ಇರ ನಂಬರ್ ದಿತ್ತು ನೋಡಿ ಸರ್. ಎಸ್, ನಂಬರ್ ಅವರ ತೆಗೆದುಕೊಳ್ಳಿ. ಎಸ್, ಅದೇ ರೀತಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಆ್ಯಂಡ್ ಜೊತೆಗೆ ರೋಷನ್ ಶೆಟ್ಟಿ ಅವರು ಕೇಳಿದ್ದಾರೆ, ರೂಪೇಶ್ ಶೆಟ್ಟಿ ಬ್ರೋ, ಒನ್ಸ್ ಶೋ ಇಸ್ ಡನ್ ಪ್ಲೀಸ್ ಶೇರ್ ಫ್ಯೂ ನಂಬರ್ಸ್, ಇವನ್ ವಿ ಕ್ಯಾನ್ ಬಿ ಹೆಲ್ಪ್ ಫಾರ್ ಫ್ಯೂ ನೀಡಿ or contact us, we can share few tasks ಅಂತ ಹೇಳ್ತಾ ಇದ್ದಾರೆ ರೋಷನ್ ಶೆಟ್ಟಿ ಅವರು. ತಮ್ಮ ಅಕಲನ ಒಂದು ಟೀಮ್ ಅಹಂ ಬಂದು ಸೊ ಅಕಲ ದೇ ಆರ್ ಆಲ್ಸೋ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಓಕೆ, ಸೊ ಖಂಡಿತ ಮಲ್ಪಗ. ಓಕೆ, ಅವಿನಾಶ್ ರೈ ಅವರು ಗುಡ್ ಜಾಬ್ ರೂಪೇಶ್ ಶೆಟ್ರೆ. ಅಂಡ್ ನಿಶಿತ್ ಅವರು ಹೇಳ್ತಾ ಇದ್ದಾರೆ ಗುಡ್ ಜಾಬ್ ಅಂಡ್ ಒನ್ಸ್ ಅಗೇನ್ ಯೂಸ್ ಸೋಪ್ಸ್ ಅಂಡ್ ವಾಶ್ ಯುವರ್ ಹ್ಯಾಂಡ್ಸ್ ನಾಟ್ ಸ್ಯಾನಿಟೈಸರ್ ಅನ್ನೋದು ಕೊಟ್ಟಿದ್ದಾರೆ. ಜೊತೆಗೆ ರೂಪೇಶ್ ಅಣ್ಣ ಬಾರಿ ಡಬ್ಬೆ ಎಲ್ಲ ಮಂತದಲ್ಲರ್. ಸೊ ಅನೇಕ ಕಮೆಂಟ್ಸ್ಗಳು. ಎಸ್, ಅದೇ ರೀತಿ ಕಮೆಂಟ್ಗಳಲ್ಲಿ ಅಭಿನಂದನೆಗಳು ಸರಿ. ಜೊತೆಗೆ ಯಾರಿಗೆ ಸಮಸ್ಯೆ ಇದೆ ಅದನ್ನು ಕೂಡ ಹಾಕಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಹಾಕಿದೆ, ಅದನ್ನು ಕೂಡ ಓದಿ ಹೇಳ್ತೇವೆ ನಾವು. ಆ್ಯಂಡ್ ಸಮಸ್ಯೆಗಳ ಬಗ್ಗೆ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಸ್, ಇನ್ನೊಂದು ಸುಜಾತ ಅವರು. ಸುಜಾತ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಬಸ್ ಕಟ್ಟಡ ಸರ್, ಜನ್ಮ ಜನ ಇಲ್ಲ ಬೇಲೆ ಜನ ಪೂರ ಇಲ್ಲಡೆ ಇಲ್ಲ ಅಂದೆ ದಾದ ಮಲ್ಪ ನಮ್ಮ ಇಲ್ಲಡ್ ಬಣ್ಣ ದಾದ ಬೇಲೆ ಪೋನುಪ್ಪುನು ದಾದ ಮಲ್ಪುನು ಎರೆಗ್ಲ ಬೇಲೆ ಪೋಯರ ಆವಂದಿಜ್ಜೆತ್ತೆ ಎರೆಗ್ಲ ಬೇಲೆ ಪೋಯರ ಆವಂದಿಜ್ಜೆ ಸರ್. ಆವಮ್ಮ ಓಲ್ ಬಂಡರ್ ಪ್ಲೇಸ್ ಅಮ್ಮ ಶಕ್ತಿನಗರ ಶಾಲೆ ತಿತ್ತು ನಾಲ್ಯಬದು ಆವಮ್ಮ ಮೇರೆ ಬಕ್ಕ ಫೋನ್ ಮಲ್ಪ ಅವೇ ಆವಮ್ಮ. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಕೊನೆಯದಾಗಿ ಸರ್ ಅನೇಕ ಕರೆಗಳು ಆ್ಯಂಡ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಆ್ಯಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ರೂಪೇಶ್ ಲಾಸ್ಟ್ ಅದು ಮಂಜುನಾಥ್ ದಾದಾ ಬಂಡ್ರೆ ಇಷ್ಟಪಡೋರು ಮಾತಾಡಲ್ಲ. ಆ್ಯಂಡ್ ಯೂತ್ಗಳ ನಿಕ್ಲ ಒಂಜಿ ವಿಚಾರ ಬೋರ್ಡ್ ನಿಕ್ಲ ಒಂದು ಮೆಸೇಜ್ಲ ಬೋರ್ಡ್ ಬಟ್ ನಿಕ್ಲು ಮಲ್ತೀನಿ ಹಾಕಲಿ ಈ ಬೇಲೆ. ಎಸ್ ಸರ್, ಏರಿಕ್ ಪೂರ ಬೇಲೆ ಮನ್ಪರ ಇಂಟ್ರೆಸ್ಟ್ ಉಂಡು ಇಜಿನ ಇಂಟ್ರೆಸ್ಟ್ ಇಜ್ಜಂದಲ್ಲ ಈ ಟಫ್ ಟೈಮ್ ಬರ್ತದ ಮಾತೆಲ್ಲ ಒಂಜಿ ಹೆಲ್ಪ್ ಮಾಡ್ತದ ಮಾತೆರೆಗ್ಲ ಒಂಜಿ ಪ್ರಯೋಜನ ಆಪುನಂದು ಯಾನೊಂಜಿ ಪನ್ಪೆ ಸರ್. ನಿಜ ಬೊಕ್ಕ ಅಕ್ಲ ಸೇಫ್ಟಿ ನಾಕು ತೂದೇ ಬೇತೆಗಳಿಗೆ ಹೆಲ್ಪ್ ಮಾಡ್ಬೋದು. ಸೊ ಎಂಕ ಇಂಜುರಿ ಆದ ಬೇತೆಗಳಿಗೆ ಹೆಲ್ಪ್ ಮಾಡ್ತದೆ, ದೇರ್ ಇಸ್ ನೋ ಪಾಯಿಂಟ್. ಫ್ಯಾಕ್ಟ್ ನಿಜ. ಎಸ್, ಒಂದು ಇರೋ ಮೆಸೇಜ್ ಅದೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇರ್ನ ಹೆಲ್ತ್ನ ತಗೊಂಡು ಹಾಕೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಸೋಂಚಿನ ಕಾಲ್ ಇತ್ತನ ಕೋರ್ಲೆ ಡೈರೆಕ್ಟ್ ನೀಡಿ ಪೀಪಲ್ ಕಾಲ್ ಇತ್ತನ ಕೋರ್ಲೆ ಉಂಡ ರೈಟ್. ಹಲೋ ಸರ್ ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಎಸ್, ಲವಿತ್ ಅವರು ಕೊನೆಯದಾಗಿ ಲಾಸ್ಟ್ ದಾದಾ ಪನ್ಪರ್ ಸರ್ ಮಾತಾಡಕ್ಕೆ ಒಂಜಿ ಮೆಸೇಜ್ ಕೊರ್ಪಣ ಎಂಕ್ಲ ಕೆಲವು ಪಣೊಂದೆಪ್ಪರ್ ನಿಕ್ಕಿ ಈ ಟೈಮ್ ಪೂರ ಬೋಡ ಮಸ್ತ್ ಮೆಸೇಜ್ ಬೈದನ್ ಆಂಡಲ ಎಂಕ್ಲೆ ದೇವೇರು ಉಳ್ಳೇರಂದ ಒಂಜಿ ಧೈರ್ಯ ಉಂಡು ದಾಲ ಮನ್ಪಾಯರಂದ ಧೈರ್ಯ ಉಂಡು ಪೂರ ಈ ಕೊರೋನಾ ಐನತ್ತು ಬೇಗ ಪೋಡಂದು ದೇವಡೆ ನಿಜ. ಎಸ್, ರೂಪೇಶ್ ಅವರೇ ದೊಡ್ಡ ಮ್ಯಾರಥಾನ್, ಎಷ್ಟು ದಿನದ ಮ್ಯಾರಥಾನ್ ಇದು? ಇದೀಗ ಸ್ಟಾರ್ಟ್ ಆಗಿ 10th 9th ಏನೋ ಸ್ಟಾರ್ಟ್ ಆಗಿದ್ದು. ಇವತ್ತು 26 ಒಂದು 17 ಡೇಸ್ ಆಯ್ತು. ಈಗ ಅವೇ 17 ಡೇಸ್ ಹೆಂಗ್ ಲಾಕ್ಡೌನ್ ಉಂಡ ಇದ್ದಾನೆ ಕನ್ಫ್ಯೂಸ್ ಆಯ್ತು. ಲಾಕ್ಡೌನ್ ಉಪ್ಪುನಾಗಲಿ ಇದು ಬಿಸಿ ಇದ್ದಾನೆ ಆಮೇಲೆ ಇಜ್ಜಂದು ಉಪ್ಪುನಾಗಲ್ಲ. ಲಾಸ್ಟ್ ದಾದ ಬಂಡ ಒಂದು ಎನ್ನ ಈ ಟೈಟಲ್ ತುನ ಹೆಂಗ ಆತ್ಮಲ್ಲ ಬೇಲೆ ದಾದ ಬಂದ ಖಂಡಿತ ಅಜ್ಜಿ ಸರ್. ಅಳಿಲು ಸೇವೆ ಬಂಡ ಎಂಗ್ಲಾಗಿದ್ದ ಪಿಕ್ಚರ್ ರಿಲೀಸ್ ಅನ್ನ ಮಸ್ತ್ ಸಪೋರ್ಟ್ ಮಾಡ್ಬೇಕು ಸರ್. ಇದು ಎಂಗ್ಲ ಇಂಡಸ್ಟ್ರಿಯಲ್ಲಿ ಮಸ್ತ್ ಬಂಗೊಂಡು ಎಂಗ್ಲಾಗಿತ್ತು ಬೇಲೆ ಎಂಗ್ಲೆಗ್ಲ ಗೊತ್ತುಜ್ಜಿ ಆಂಡ ಬಡವುದ ಬಂಗದ ನಡುಟು ಎಂಕಲ್ನ ಬಂಗ ದಾಲತ್ತ ಸರ್. ಎಂಕಲ್ನ ಉದ್ದೇಶ ದಾದ ಬಂಡ ಎಂಕಲಡ್ ದೇತ ಆಪುಡು ಆತ ಜನಕ್ಕೆ ರೀಚ್ ಆದ್ ಅಟ್ಲೀಸ್ಟ್ ಒಂಜಿ ಬಡವುಡು ಜಪ್ಪಂದು ಪೆರೆ ದಾದ ಮನ್ಪುಲಿ ಆ ಪ್ರಯತ್ನ ಮಾತ್ರ ಸರ್. ಅವು ಎಂಗಳ ಆಪುಂಡು ಎಂಕ್ಲ ಈತು ಮಲ್ಪ ಸಾಧ್ಯನೇ ಇಜ್ಜಿ ಸರ್. ಎಂಕಲ್ಡೆ ಏತಾಪುಂಡು ಆತು ಎಲ್ಲ ಏರ್ಲ ಪಂಡ್ರೆ ಅವು ನಿಕ್ಲ ಅಕ್ಲೇ ಮಲ್ದ ಜರ್ಮೆ ಇಜ್ಜಿ ಸರ್. ಎಂಕಲ್ ಏತಾಪುಂಡು ಅವು ಎಂಕಲ ಪ್ರಯತ್ನ. ಸೊ ಈಗ ಏತ್ ದೇವರ ಆಶೀರ್ವಾದ ಮಲ್ಪರೆ ಏನು ಮಲ್ತುಂಬ ಬಕ್ಕ ರೂಪೇಶ್ ಬರೀ ತೋಜುನ ಆದುಪ್ಪು ಸರ್. ಅವು ಸಿನಿಮಾ ಆದುಪ್ಪು ಈ ಬೇಲೆ ಆದುಪ್ಪು ಏನ ಪಿರೌಡ್ ಎಂಗ್ಲ ಇಡೀ ತಂಡುಂಡು ಸರ್. ಸೊ ಮಾತ್ರ ಇಲ್ಲ ಥ್ಯಾಂಕ್ ಯು ಅನ್ಪೆ ಗಡಿಗಡಿ ಅನ್ ಪುದರ್ ದೆಪ್ಪುಜಿ ಇದು ಅನಿಲ್ ಶೆಟ್ಟರ್ ಆದುಪ್ಪು ಅತಂದ ಸುಧಾಕರಣ್ಯ ಆದುಪ್ಪು ಅತಂದ ಮಾತಿರ್ಲ ಎಂಗ್ಲ ಟೀಮ್ ಏರ್ ಮಾತು ಮಾತಿರ್ಲ ರೀಸನ್. ಸೊ ಅಕ್ಲ ಇಜ್ಜಿನ ಎನ್ನಡ್ದು
ಬೇಲೆ ಅನ್ಪರ ಸಾಧ್ಯನೇ ಇಜ್ಜಿ ಸೊ ಅಕಲ್ ಅನ್ಪರ ಈ ರೀತಿ ಅನ್ಪರ ಆಪುಜಿ ಬಟ್ ಫ್ಯಾಕ್ಟ್ ಆದಮಂಡ ಎಂಗ್ಲ ಟೀಮ್ ಒರಿಜಿಲ್ಲ ಸೊ ಎಂಗ್ಲಿಗೆ ಈ ತೆಡ್ಡ ಬೇಲೆ ಅನ್ಪರ ಸಾಧ್ಯ ಇಜ್ಜಿ ಸೊ ಎಂಗ್ಲ ಇಡೀ ಟೀಮ್ಗೆ ಅಂತ ಥ್ಯಾಂಕ್ ಯು ಬಂತ ದೊಡ್ಡಗೂ ಎಂಗ್ಲಿಗೆ ಟೋಟಲ್ ಎಷ್ಟು ಜನ ಉಳ್ಳಾರ ಸರ್ ನಿಖಲ ಟೀಮ್ ಇತ್ತ ಆಕ್ಟಿವ್ ಆದ 16 ಜನ ಉಲ್ಲ ಅಂತ ದಾಕೊಂಡು ಜನ ರೆಡಿ ಇರ್ತಾರೆ ಬರ್ರೆ ಬಟ್ ಇತ್ತ ಬತ್ತನ ಅಂತ ಸಮಸ್ಯೆ ಇದೆ ಎಂಗ್ಲ ಕೆಲವು ದಿನ ಬೇಲೆ ಅಂತ ಕಮ್ಮಿ ಇತ್ತನ ನಮ್ಮ ಟೀಮ್ ನ ಬಂದ್ ಇನ್ನು 4 ಜನ ಬಿಡ್ಚಿ ಇನ್ನು 2 ಗಾಡಿ ಮಾತ್ರ ಬೋಕ ಯಾಕಂದ್ರೆ ಅಕಲ್ ಒಕ್ಕಡ ಜನ ಸೇರ್ಬೋದು ಪಣ ಬೇರೆ ಜನ ಬತ್ತಲ್ಲ ಸಮಸ್ಯೆ ಆಗ ಸೊ ಐದೊಟ್ಟಿಗೆ ಅಂಪಂಡೈತೆ ಇಡಮುಟ್ಟ ಎಂಗ್ಲ ಒಂಜಿ ಕಿಟ್ಟಿಂದ ನಮ್ಮ ಚಿದಾನಂದ ನಾಯಕ್ ಕತಾರ್ ಮೇರಡ ಆರ್ಲ ಒಂಜಿ ಎಂಗ್ಲ ಬೇಲೆತದಿ ಎಣ್ಣೆ ಆಂದದಲ್ಲ ಮಲ್ಪೆ ಮಾರ ಇವ್ರದ್ದು ಕಿಟ್ಟು ಕೊಡ್ತಾರೆ ಅದಕ್ಕೆ ಥ್ಯಾಂಕ್ ಯು ಅಂಡ್ ಇತ್ತೆ ಇನಿ ಸುಮಾರು ಕಾಲ್ ಬೈದನು ಬಟ್ ಎಂಗ್ಲ ಅರಿ ಕೊರ್ಪ ಎಂಗ್ಲ ಒಂದು ಬೊಕ್ಕ ನದಾಲ್ ಐಟಮ್ ಕೊರ್ಪ ಅಂದೆ ಸಂಜೆ ಇತ್ತನ ಖಂಡಿತ ಎಂಗ್ಲ ಬೊಡ್ಚಿಂದ ಬಂದ್ರೆ ಅದು ಮಲ್ಲ ಜನ ಆಯ್ತು ಸೊ ನಾವು ಮಾತ ಸೇರಿದ ಮಲ್ಪುಗ ಸೊ ಕುಡೊಂಜಿ ರಿಕ್ವೆಸ್ಟ್ ನಿಖಲ್ನ ಇಲ್ಲದ ಬರೀಟ್ ಇದು ಪ್ರತಿಯೊರಿಗೆಲ್ಲ ಹೆಲ್ಪ್ ಮಲ್ಪರ ಆಯ್ಜಿಲ್ಲ ಕೆರೆಗಾಲ ಕೆಲವರಿಗೆ ಹೆಲ್ಪ್ ಮಲ್ಪನ ಶಕ್ತಿ ಉಪ್ಪುಡು ನಿಖಲ್ನ ಏರಿಯಾಡ್ ಒಂಜಿ ರೌಂಡ್ ರೌಂಡ್ ಹಾಕ್ನ ಒಂಜಿ ಐವ ಇಲ್ಲಿತ್ತು ನಾನು ಐಟ್ ಒಂಜಿ ಐನ 10 ಇಲ್ಲಿ ಬಂಗಡು ಉಪ್ಪುಡು ಖಂಡಿತ ಸೊ ಐಟ್ ಒಂಜಿ ಎಕ್ಸ್ಟ್ರೀಮ್ ಬಂಗ ಏರೆಗೊಂಡು ಇನಿತ ಮನಸ್ಸು ಅದು ಎಲ್ಲರಿಗೂ ಮನಸ್ಸಿಗೆ ಬಂಗೊಂಡು ಸೊ ಅಕ್ಲಿಗೆ ನಿಖಲ್ ಆಪುಡು ನಾಡ ಒಂಜಿ ಹೆಲ್ಪ್ ಮಲ್ಪು ನಿಖಲ್ ಯಾಕಂದ್ರೆ ಮಾತಾ ದಿಕ್ಕಲ್ಲ ಮಾತೆಲ್ಲ ರೀಚ್ ಆಗ ಸಾಧ್ಯ ಇನ್ ಕೇಸ್ ಆಯ್ಜಿ ನಾಡ ಒಂಜಿ 5 ಜಂತನ 10 ಜಂತನ ಲಿಸ್ಟ್ ಎಂಗ್ಲೆ ಕಡಪುಡ್ಲೆ ಎಂಗ್ಲ ನಂಬರ್ ಕಡಪುಡ್ಲೆ ಎಂಗ್ಲ ಆಪುಣೇನ್ ಬನಯ ಬಟ್ ಎಂಗ್ಲ ಟ್ರೈ ಮಲ್ಪ ಸರ್ ಎಂಗ್ಲ ಡೆಫಿನೆಟ್ಲಿ ಟ್ರೈ ಮಲ್ಪ ಡೆಫಿನೆಟ್ಲಿ ಆಗ್ಲಿ ರೀಚ್ ಆರ ಟ್ರೈ ಮಲ್ಪ ಬೊಕ್ಕೊಂಜಿ ಆಯ್ನಾದ ಬೇಗ ಸರ್ ಒಂದು ಈ ಮಹಾಮಾರಿ ಪೋವಾಡಿ ಇತ್ತೆ ಹೆಲ್ಪ್ ಮಲ್ಪುನಾಗ ನಂಗೆ ದೇವರಿ ಆಶೀರ್ವಾದ ಮಾಡಿದ ಖುಷಿ ಆಯ್ರೆ ಅವು ಆಡ ಯಾನ್ ಬಂದ್ಬಂದ ಅದ ಬಂಡ ಏರೆಗ್ಲ ಹೆಲ್ಪ್ ಮಲ್ಪನ ಪರಿಸ್ಥಿತಿ ಆಯ್ರ ಬಲ್ಲಿ ಸರ್ ಪ್ರತಿಯೊರೆಲ್ಲ ಬೆನ್ಪುಲಕ ಅವ್ರು ಇತ್ತೆ ಹೆಲ್ಪ್ ದೆತ್ತುನಾಗ್ಲ ಪಾಪ ಆಗ್ಲೇ ಬೇಜಾರು ಕೂಡು ಎಂಗ್ಲಿಗೆ ಹೆಲ್ಪ್ ದೆತ್ತ ರಿಜ್ ಮಾರಿ ಇಡಲ್ಲ ಆಡ ಪರಿಸ್ಥಿತಿ ಹಂಚೋಂಡು ಏನ್ ದೇವಡ ನಟೋಣ ಅದೇ ಸೊ ಹೆಲ್ಪ್ ಮಲ್ಪುನ ಹಿಡ್ದಿಲ್ಲ ಅಕ್ಲಾಗ್ಲು ಬೆಂದು ತಿನ್ಪುನಂಜನ ಪರಿಸ್ಥಿತಿ ಕೂಡ ಬರ್ಪುಲಕ ಆವಾಡು ಸೊ ಎಡ್ಡೆ ಆವಾಡು ಸೊ ಮಾತಾಡಲ್ಲ ಸಪೋರ್ಟ್ ಉಪ್ಪಾಡು ಅಂಡ್ ಈರಂತೂ ಇದು ಕೆಲವು ನ್ಯೂಸ್ ಚಾನಲ್ ಆಗ್ಲಿ ಬೆಚ್ಚಾಗ್ಬಿಡುದು ಅವನು ಹೆಂಗೆ ಫೋನಲ್ಲಿ ಅಂಪ ಇಜ್ಜಿ ಸರಿ ಅನ್ಪು ಪಕ್ಕಡ ಮತ್ತನ ಪಬ್ಲಿಸಿಟಿ ಆಪುಡು ಪಂತ ಆಡ ಈ ಹೆಂಗೆ ಪಾಪ ದಿನಾಲ ಕಾಲ್ ಮಾಡ್ತಿದ್ದು ಎಡ್ಡೆ ಉದ್ದೇಶ ನೀನು ಬರ್ತದಲ್ಲ ಖುಷಿ ಆಂಡ್ ಹಿಂಗೆ ಬಣ್ಣ ಕೆಲವು ಜೆನ್ಯೂನ್ ಕಾಲ್ ಕಾಲ್ ಬರೋದು ಸರ್ ಕೊಡು ನೀ ಕಾಲ್ ಎಸ್ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹಲೋ ಮೇಡಮ್ ನಮಸ್ತೆ ಮೇಡಮ್ ಇರ್ನ ಪುದರ್ ನಮಸ್ತೆ ವಿಜಯ ಪಲ್ಲೆ ಮೇಡಮ್ ಪಲ್ಲೆ ಒಲ್ಪಡ್ದು ಕಾಲ್ ಬರ್ತಾರೆ ಲಾಕ್ಡೌನ್ ಅದು ಮಸ್ತ್ ಭಂಗ ಉಂಡು ಸರ್ ಬೇಲೆ ಇಜ್ಜಿ ಇಂಕ್ಲೆ ಓಲಮ್ಮ ಕುಂಪಾಲ ಆದಿಶಕ್ತಿ ದೇವಸ್ಥಾನದ ಅಲ್ಪ ಕುಂಬಳ ಓಕೆ ಆಡ ಮಸ್ತಲ್ಲ ಬೈದ ಮತ್ತೂಕ ಮೇರೆ ನಂಬರ್ ದೇತೋನು ಅವೇರೆ ಫೋನ್ ಅಲ್ ಬಬಕ ಓಕೆ ಮೇಡಮ್ ಎಸ್ ಸರ್ ರೂಪೇಶ್ ಶೆಟ್ಟಿ ನೆಕ್ ಪಂಡಿದ್ದೆ ಬಟ್ ಕಾಲ್ ದ ಮಿತ್ ಕಾಲ್ ಬರೋದು ಉಂಡು ಆಕ್ಲೆಗ್ ಸಮಸ್ಯೆ ಉಂಡು ಪಂಡದ ಕೂಡಲ ಎಂಗ್ಲು ಕಾರ್ಯಕ್ರಮ ನಮಸ್ಯನ ಸಮಸ್ಯೆ ಉಂಡು ಪನ್ಪುನಂಚಿನ ವಿಚಾರ ಪಂಡೇರು ಸೊ ಕಿಚ್ಚ ಸುದ್ದಿ ಪಾರ್ ಮಲ್ತಿನಂಚಿನ ಹೆಲ್ಪ್ ಸೊ ಅಪ್ಪಗ ಎಂಕುಲು ಬೈದಿನಂಚಿನ ಮುಲ್ಪ ಪ್ಯಾನಲ್ ಡಿಸ್ಕಷನ್ ರಿಸೋರ್ಸ್ ಪರ್ಸನ್ ಪಂತಿನಂಚಿನ ವಿಚಾರ ರೂಪೇಶ್ ಶೆಟ್ಟರ್ನ ಬಗ್ಗೆ ಪ್ರಸ್ತಾಪ ಆದಿತ್ತು ಸೊ ಅಪ್ಪಗ ಸೊ ಅಂಚಿನ ಮಸ್ತ್ ಕಮೆಂಟ್ಸ್ ಬರೋದುಂಡು ಹೆರಾಲ್ಡ್ ರೂಪೇಶ್ ಶೆಟ್ಟರ್ ನಮಸ್ಕಾರ ಬಾರಿ ಖುಷಿ ಅಂಡ್ ಕಾರ್ಯಕ್ರಮ ತುದ ಅಂಡ್ ಕುಡೊಂಜನ ಕಮೆಂಟ್ ಮಲ್ದೇರೆ ನಿತೇಶ್ ಕುಲಾಲ್ ಎಂಕ್ ಮಸ್ತ್ ಪ್ರೌಡ್ ಉಂಡು ಈ ಟೀಮ್ಡು ವರ್ಕ್ ಮಲ್ಪರೆ ಅಂಚನೆ ಮಸ್ತ್ ಬ್ಲೆಸ್ಡ್ ಯಾನ್ ಫ್ಯಾಮಿಲಿಡ್ ಸಪೋರ್ಟ್ ಉಂಡು ಪಂಚಿನ ವಿಚಾರ ಸೊ ಅರ್ನ ಒಂಜಿ ಕಮೆಂಟ್ ಓದಡ ಓಕೆ ನಿತೇಶ್ ಕುಲಾಲ್ ಅಂಡ್ ಧನುಷ್ ಬಂಗೇರ ಅಂಡ್ ಸ್ವಪ್ನ ವಸಂತ ದೆನ್ ದಯವಿಟ್ಟು ಯಾರ ಮನೆಯಲ್ಲಿ ಮದ್ಯ ಸೇವನೆ ಮಾಡ್ತಾರೆ ಅವರಿಗೆ ಕಿಟ್ ಕೊಡಬೇಡಿ ಓಕೆ ಲಾಸ್ಟ್ ಓದಿದಂತ ಕಮೆಂಟ್ಸ್ ಇದು ಓಕೆ ಎನಿವೆ ಒಂದು ಒಳ್ಳೆಯ ವಿಚಾರ, ಇದು ಒಳ್ಳೆಯ ಮನಸ್ಥಿತಿ ಅಂಡ್ ಸಮಾನ ಮನಸ್ಕ ಯುವಕರು ಸಮಾಜದಲ್ಲಿ ಕಷ್ಟದಲ್ಲಿದ್ದಾರೆ. ಎಲ್ಲರೂ ಕೂಡ ಒಂದು ಮಾತು ತಾವು ಹೇಳಿದ್ರಿ, ಮಾತ ಸರಿಯಾವಡು ಮಾತೆರೆಗ್ಲ ದೆತ್ತೊನ್ನಂಚಿನ ಆಸೆ ಉಪ್ಪುಜಿ ಮಾತೆರ್ಲ ಬೇನೋಡುವ ಪರಿಸ್ಥಿತಿ. ಎಸ್ ಏನೋ ಬ್ಯೂಟಿಫುಲ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತಾವುಗಳು ನೋಡ್ತಾ ಇದ್ರೆ ಸ್ವಲ್ಪ ಗಮನಿಸಬಹುದು, ರೂಪೇಶ್ ಶೆಟ್ಟಿ ಅವರು ಅವರ ತಂಡ ಏನಿದೆ ಕೆಲಸ ಮಾಡ್ತಾ ಇದೆ. ಸೊ ಅವ್ರ ಮನೆಗೆ ಹೋದಾಗ ಅಲ್ಲಿ ಕಿಟ್ಗಳನ್ನು ಕೊಡಿದಾಗ ಕಳೆದ ಬಾರಿ ಆಗಿತ್ತು, ಕಿಟ್ಗಳನ್ನು ಕೊಟ್ಟಾಗ ದೊಡ್ಡ ಮಟ್ಟದಲ್ಲಿ ಅದನ್ನ ಪ್ರಚಾರದ ಗಿಮಿಕ್ ಮಾಡಿರುವಂತಹ ವಿಚಾರ. ಸೊ ಆವಾಗ ಅನೇಕ ವಿಚಾರಗಳು ಬಂದಿತ್ತು. ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರ ಸೋಷಿಯಲ್ ಮೀಡಿಯಾ ಹೋದಾಗ ಗೊತ್ತಾಗುತ್ತೆ ತಮ್ಗೆ. ಅಂದ್ರೆ ಇವತ್ತು ಸಮಯದ ಅಭಾವ ಇದೆ, ಸೊ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಫೋಟೋಗಳನ್ನ ತೆಗಿತಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ವ್ಯಕ್ತಿಗಳಿಗೆ ಕಿಟ್ ಕೊಟ್ಟಾಗ, ಕಿಟ್ಗಳನ್ನ ಅವರಿಗೆ ಕೊಟ್ಟಾಗ ಅವರ ಮುಖವನ್ನ ಬ್ಲರ್ ಮಾಡ್ತಾ ಇದ್ದಾರೆ. ಅವರ ಮುಖಗಳಿಗೆ ಒಂದು ವಾಟ್ಸಪ್ ಅಲ್ಲಿ ಬರ್ತಾ ಇರುವಂತಹ ಸ್ಮೈಲಿ ಸಿಂಬಲ್ ಗಳನ್ನ ಹಾಕ್ತಾ ಇದ್ದಾರೆ. ಅವರ ಮುಖ ಹೊರಗಿನ ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನೋಂತಂದ್ರೆ ತೆಗೆದುಕೊಳ್ಳುವುದರಲ್ಲಿ ಕೆಲವರಿಗೆ ಯಾರಿಗೂ ಕೂಡ ಇಷ್ಟ ಇರಲ್ಲ. ನಾನು ಕೊಡಬೇಕು ಅನ್ನೋದು ಆಸೆ ಇರುತ್ತೆ ಮನುಷ್ಯನಾಗಿದ್ದಾಗ, ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯಾರಿಗೂ ಕೂಡ ಇಷ್ಟ ಇರಲ್ಲ. ಆದ್ರೆ ಪರಿಸ್ಥಿತಿಗಳು ಆ ಸಂದರ್ಭ ಆ ರೀತಿ ಮಾಡುತ್ತೆ, ಆ ಅಸಹಾಯಕತೆ ಆ ರೀತಿ ಮಾಡುತ್ತೆ. ಸೊ ಅದನ್ನ ಮನಗಂಡಿದ್ದಾರೆ. ಯಾವುದೇ ರೀತಿಯ ಪ್ರಚಾರ ಇಲ್ಲ, ಯಾವುದೇ ರೀತಿಯ ಪಬ್ಲಿಸಿಟಿ ಪ್ರಮೋಷನ್ ನ ಗಿಮಿಕ್ ಇಲ್ಲ. ಆದ್ರೆ ಸೇವೆ ಮಾಡಬೇಕು ಅನ್ನೋಂಥ ನಿಸ್ವಾರ್ಥ ಮನೋಭಾವನೆ ಒಂದು ಕ್ಲಾರಿಟಿ ಒಂಜಿ ಈ ಫೋಟೋ ಎಂಗ್ಲೆಂಗ್ಲ ಪಾಡ್ರ ಮನಸ್ಸಿಜಿ ಬಟ್ ಐಟ್ ವಿಷಯದ ಆದ ಪಂಡ ರಡ್ಡು ವಿಷಯ ಒಂಜಿ
ಎಂಕ್ಲೆತ್ತಿ ಈ ಬೇರೆ ಶುರು ಮಾಡಿ ಎಂಚ ಅನ್ಪಂಡ ಅವ್ರು ಉಪೇಂದ್ರ ಸರ್ ಮಲ್ತೊಂದುಲ್ಲೇರು ಏರೋ ಕಿರಣ್ ರಾಜ್ ಮಲ್ತೊಂದುಲ್ಲೇರು ಏರೋ ಸೋನು ಸೂದ್ ಮಲ್ತೊಂದುಲ್ಲೇರು ಅವ್ ಎಂಚ ಫೋಟೋ ತೂದೆ ಎಂಕ್ಲೆಗ್ಲ ಆ ಇನ್ಸ್ಪಿರೇಷನ್ ಬತ್ತಿ ಬೊಕ್ಕೊಂಜಿ ದಾದ ಪಂಡ ಎಂಗ್ಲ ಎರನಲ್ಲ ಇಂಚ ಫೋಟೋ ಶೂಟ್ ಲೆಕ್ಕ ಪಡೋದು ಆಗ್ಲೇ ಗೊತ್ತಿಲ್ಲ ಎಂಗ್ಲ ಓಲೋ ಒಂಜಿ ಏರೋ ಒಂಜಿ ಹಾಕೊಂಡ್ ಹೋಗ್ಬೇರು ಇಂಚ ಎಂಗ್ಲ ಉದ್ದೇಶದ ಆದ ಪಂಡ ಮಾತೆರೆಗ್ಲ ರೀಚ್ ಆಯ್ತು ನಮ್ಮ ಸಾಧ್ಯನೇ ಇಲ್ಲ ಸರ್. ಸೊ ಎಂಕಲ್ನ ಈ ಎಲ್ಲೇ ಒಂಜಿ ಬೇಳೆ ಅಂತದ್ದು ನಿಕ್ಕಲ್ನ ಊರುಡು ಒಂಜಿಲ್ಲ ನಿಕ್ಲ ಹೆಲ್ಪ್ ಮಾಡ್ಬೋದು ಅಪ್ಪ ಒಂಜಿ ಮಲ್ಲ ಲೆವೆಲ್ ಸ್ಪ್ರೆಡ್ ಒಂದು ಒಂಜಿ ವಿಷಯ ಒಕ್ಕೊಂಜಿ ದಾದ ಪಂಡ ಸರ್ ತುಲ ಇತ್ತು ಎಂಕ್ಲ ಅಪ್ಡೇಟ್ ಮಾಡ್ತೀನಿ ಎಂಗ್ಲ ಮೂಲ ಪಟ್ಟೊಂದುಲ್ಲ ಎಂಗ್ಲ ಬೇತೋಲ್ಲ ಬಾಳ ನಿಜ ಫೇಸ್ಬುಕ್ ಪಾರ್ಟ್ನರ್ ದಾತ್ರ ಇತ್ತು ಎದೋ ಜನ ಎಂಕ್ಲ ಈರೆಗೆ ಹೆಲ್ಪ್ ಮಲ್ಪ ಸರ್ ದಾದಲ್ಲ ಬೋಡ್ನ ಪಲ್ಲೆ ಎಂಕ್ಲ ಅಂತ ಕಿಟ್ಟು ಕೊರ್ಪ ತಂದ ಅರಿ ಕೊರ್ಪ ಇಂಚ ರೆಡಿ ಆದ್ರಿ ಸರ್ ನಲ್ಲ ಒಂಜಿ ಸಾವಿರ ಜನಕ್ಕೆ ಪಟ್ಟೋಡು ನಾಡಲ್ಲ ಕೆಲವರು ಮಲ್ಪರ್ ರೆಡಿ ಇಲ್ಲ ಅವ ಹಿಡಿದು ಯೂಸ್ ಆಗ್ತದೆ ನಿಜ 100% ಎಲ್ಲ ಅವೇ ವಿಚಾರ ಪಂಡಿನ ಅಂಚಿನ ಇನ್ಸ್ಪಿರೇಷನ್ ಸ್ಫೂರ್ತಿ ಆಗುತ್ತೆ ಇತರರಿಗೆ. ಅಂಡ್ ಎಸ್ ಫೋಟೋ ತೆಗೆದಾಗ ಯಾರ ಫೋಟೋ ರಿವೀಲ್ ಮಾಡುವಂಥದ್ದಿಲ್ಲ, ಎಲ್ಲವೂ ಕೂಡ ಗೌಪ್ಯವಾಗಿರುವಂಥದ್ದು ಒಂದು ಸ್ಮೈಲಿ ಫೇಸ್, ಅಂದ್ರೆ ಖುಷಿಯಲ್ಲಿದ್ದಾರೆ ಅನ್ನುವಂಥದ್ದು ಒಳ್ಳೆಯ ಮನಸ್ಥಿತಿ. ನಾನು ಆಗಲೇ ಹೇಳಿದೆ ಇದು ಮನಸ್ಥಿತಿಗಿರುವಂತಹ ಒಂದು ಉದಾಹರಣೆ ಕೂಡ ಹೌದು. ಎಸ್ ಅದೇ ರೀತಿ ಒಂದು ಒಳ್ಳೆಯ ವಿಚಾರ. ದೇವರು ಕಷ್ಟದಲ್ಲಿರೋರು ಎಲ್ಲರಿಗೂ ಕೂಡ ಬರಲ್ಲ, ಆದ್ರೆ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ ಅನ್ನುವಂಥದ್ದು. ಅಂಡ್ ಲಾಕ್ ಡೌನ್ ಟೈಮ್ ಅಲ್ಲಿ ಇವರು ನಿಜವಾಗ್ಲೂ ಕೂಡ ಹೀರೋಗಳು ಅನ್ನೋದು ನನ್ನ ಅಭಿವ್ಯಕ್ತಿ. ಸ್ವಾತಂತ್ರ್ಯದಲ್ಲಿ ನಾನು ಹೇಳುವಂತಹ ಸ್ವತಂತ್ರದ ಮಾತುಗಳು ಜೊತೆಗೆ ಸ್ಟೇ ಹೋಮ್, ಸ್ಟೇ ಸೇಫ್ ಅಂಡ್ ಸ್ಟೇ ಸ್ಟ್ರಾಂಗ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಧನಾತ್ಮಕವಾಗಿರುವಂತಹ ಚಿಂತನೆಗಳುಳ್ಳಂತಹ ತಂಡ ಜೊತೆಗೆ ವ್ಯಕ್ತಿ ಎಲ್ಲರೂ ಕೂಡ ಇದ್ದಾರೆ. ಅಂಡ್ ಮನೇಲಿ ಇದ್ದೀರಾ, ಋಣಾತ್ಮಕವಾಗಿರುವಂತಹ ಚಿಂತನೆಗಳು ಬರುತ್ತೆ, ಮಾಧ್ಯಮಗಳು ನೆಗೆಟಿವ್ ಸುದ್ದಿಗಳನ್ನ ಪ್ರಚಾರ ಮಾಡುತ್ತೆ, ಆತಂಕವನ್ನು ಸೃಷ್ಟಿಸುತ್ತೆ ಅನ್ನುವಂತಹ ವಿಚಾರಗಳು ಬರುತ್ತೆ. ಎಸ್ ಜೊತೆಗೆ ಜಾಗೃತಿಯನ್ನು ಕೂಡ ಮಾಧ್ಯಮಗಳು ಕೊಡುತ್ತೆ. ಅಂಡ್ ಈ ಸಂದರ್ಭ ಏನಿದೆ ಸ್ಟೇ ಸ್ಟ್ರಾಂಗ್ ಅನ್ನುವಂತಹ ವಿಚಾರಗಳೇನಿದೆ ಮನೇಲಿದ್ದಾಗ ಇವುಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಆತ್ಮಶಕ್ತಿ, ಮನೋಸ್ಥೈರ್ಯ, ಆತ್ಮವಿಶ್ವಾಸವನ್ನ ವೃದ್ಧಿಸಬೇಕು ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಸರ್. ಥ್ಯಾಂಕ್ ಯು ಸೋ ಮಚ್ 3 of you, ರೂಪೇಶ್ ಶೆಟ್ಟಿ ಅವರು ಅಂಡ್ ಲವಿತ್ ಅವರು ಅಂಡ್ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮನೇಲಿ ಇದ್ದೀರಾ, ಋಣಾತ್ಮಕ ಸುದ್ದಿಗಳನ್ನ ಹೋಗಲಾಡಿಸಿ ಧನಾತ್ಮಕ ಚಿಂತನೆಗಳನ್ನ ಅಳವಡಿಸಿ ಈ ಯುವಕರಾಗೆ ಅಂಡ್ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಅಂಡ್ ಮಹಾಮಾರಿ ಆದಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ತೊಲಗಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.